ನಿರ್ಮಾಣ ಮಾಡಬೇಕು ಅಂತ ಕನಸು ಕಂಡ ಧರ್ಮಾಧಿಕಾರಿಗಳಿಗೆ ಸಾಥ್ ಕೊಡುವವರೇ ಜನಜಾಗೃತಿ ವೇದಿಕೆಯವರು. ಬಹುಶಃ ಈ ವರ್ಷದ ನೂತನವಾಗಿ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮನ್ನು ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ನಮ್ಮನ್ನು ತೊಡಗಿಸಿಕೊಳ್ತಾ ನಮಗೆ ಮಾರ್ಗದರ್ಶನ ನೀಡುತ್ತಿರುವಂತಹ ಚಂದ್ರಶೇಖರ್ ಉಚ್ಚಿಲ್ ಸರ್ ಅವರು ನಮ್ಮ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಪ್ರಕಾಶ್ ಇವರ ಪುಷ್ಪಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು. ಚಪ್ಪಾಳೆಯ ಮೂಲಕ ಯೋಜನೆಯ ಚಪ್ಪಾಳೆಯನ್ನ ಹಾಕುವುದರ ಮೂಲಕ ನಮ್ಮ ಅತಿಥಿಗಳಿಗೆ ಸ್ವಾಗತವನ್ನು ಬಯಸಬೇಕು. ಈ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳುವಾಗ ಬಹುಶಃ ನಮಗೆ ಎಲ್ಲಿ ಮಾಡುವ, ಹೇಗೆ ಮಾಡುವ ಅಂತ ಆಲೋಚನೆಗಳನ್ನು ಮಾಡುವಾಗ ಪ್ರಥಮದಲ್ಲಿ ನಮಗೆ ಕಂಡು ಬಂದದ್ದು ಈ ವಿಶ್ವಾಸ ಆಡಿಟೋರಿಯಂ. ಈ ಕಾರ್ಯಕ್ರಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬಹಳ ಒಂದು ಇತಿಹಾಸ ಸೃಷ್ಟಿಸಿದಂಥ ಈ ಒಂದು ಹಾಲ್. ಯಾಕೆಂತ ಹೇಳುವಾಗ ಗ್ರಾಮೀಣಾಭಿವೃದ್ಧಿ ಯೋಜನೆ ಆರಂಭದ ದಿನಗಳಿಂದಲೂ ಕೂಡ ನಮ್ಮೊಟ್ಟಿಗೆ ಈ ಹಾಲಿನ ಮಾಲೀಕರು ನಮ್ಮೊಟ್ಟಿಗೆ ಇದ್ದಾರೆ. ಕೇವಲ ಮಾಲೀಕರಾಗಿಲ್ಲದೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮಂಗಳೂರಿನಲ್ಲಿ ಆರಂಭ ಆಗುವಾಗ ಸ್ಥಾಪಕ ಸದಸ್ಯರಾಗಿದ್ದುಕೊಂಡು ಈ ಸೋಮೇಶ್ವರ ವಲಯದ ವಲಯಾಧ್ಯಕ್ಷರಾಗಿ, ಅದಲ್ಲದೆ ಈ ಯೋಜನೆಯನ್ನು ಜನಜಾಗೃತಿ ವೇದಿಕೆಯನ್ನು ನಮ್ಮ ನೆರೆಯ ಕೇರಳಕ್ಕೆ ವಿಸ್ತರಣೆ ಮಾಡುವ ಸಂದರ್ಭದಲ್ಲಿ ಅಲ್ಲಿಯ ಸ್ಥಾಪಕ ತಾಲೂಕು ಅಧ್ಯಕ್ಷರಾಗಿದ್ದುಕೊಂಡು ಬಹುಶಃ ಇವತ್ತೊಂದು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಇಲ್ಲಿ ಕಾಸರಗೋಡು ಜಿಲ್ಲೆಯ ಕಾರ್ಯಕ್ರಮಗಳಾದರೂ ಕೂಡ ನಮ್ಮ ಊರಲ್ಲಿ ಆಗೋದು, ಇದೇ ಹಾಲಲ್ಲಿ ಆಗೋದು. ಕಾಸರಗೋಡಿನ ಕಾರ್ಯಕ್ರಮಗಳು ಕೂಡ ಇದೇ ಹಾಲಲ್ಲಿ, ಮಂಗಳೂರಿನ ಪದಗ್ರಹಣ ಕೂಡ ಅಂತ ಹೇಳುವಾಗ ಇದೇ ಹಾಲಲ್ಲಿ. ಬಹುಶಃ ಈ ಹಾಲಿಗೂ ಮತ್ತೆ ಧರ್ಮಸ್ಥಳಕ್ಕೂ ಅವಿನಾಭಾವ ಸಂಬಂಧ. ಬಹುಶಃ ಅವರು ಸೇವಾ ಮನೋಭಾವನೆಯಿಂದ ನಮಗೆ ಹಾಲಿನ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಗೋಪಾಲ್ ಶೆಟ್ಟಿ ಅರಬೈಲು ಅವರು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು. ಯೋಜನೆಯ ಚಪ್ಪಾಳೆಯನ್ನ ಹಾಕುವುದರ ಮೂಲಕ ನಮ್ಮ ಸ್ವಸಹಾಯ ಸಂಘದ ಇರುವಿಕೆಯನ್ನು ನಾವಿಲ್ಲಿ ತಿಳಿಸಿಕೊಡಬೇಕು. ಗ್ರಾಮೀಣಾಭಿವೃದ್ಧಿ ಯೋಜನೆ ಬಹಳಷ್ಟು ಯಶಸ್ವಿಯಾಗುವುದು ಯೋಜನೆಯ ಕಾರ್ಯಕರ್ತರಿಂದ. ಯೋಜನೆಯ ಕಾರ್ಯಕರ್ತರು ಅತ್ಯುತ್ತಮವಾಗಿ ಕೆಲಸಗಳನ್ನು ಮಾಡುವುದು ಮಾರ್ಗದರ್ಶನದಿಂದ. ಬಹುಶಃ ಪ್ರಸ್ತುತ ನಮ್ಮ ಯೋಜನೆಯಲ್ಲಿ ನಮ್ಮ ಜಿಲ್ಲೆಯ ನಿರ್ದೇಶಕರಾಗಿದ್ದುಕೊಂಡು ಯೋಜನೆಯ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ನಮಗೆ ಮಾರ್ಗದರ್ಶಕರಾಗಿ ಪ್ರೋತ್ಸಾಹವನ್ನು ನೀಡಿ ಈ ಒಂದು ತಾಲೂಕಿನ ನಮ್ಮ ಜಿಲ್ಲೆಯ ಯಶಸ್ವಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರ ಮೂಲ ಕಾರಣೀಭೂತರಾಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಕೂಡ ಅವರು ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲ ಸದಸ್ಯರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀನಿವಾಸ್ ಭಟ್ಟಿ ಇವರ ಪುಷ್ಪಗುಚ್ಛವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಕೇಂದ್ರ ಸಮಿತಿ ಅಧ್ಯಕ್ಷರು ಆತ್ಮೀಯರಾದಂತಹ ಸತೀಶ್ ದೀಪಂ ಅವರು ವೇದಿಕೆಯಲ್ಲಿದ್ದಾರೆ. ಬಹುಶಃ ಅವರು ಧರ್ಮಸ್ಥಳದ ಇಡೀ ಮಂಗಳೂರು ತಾಲೂಕಿನಲ್ಲಿ ಯಾವ ಭಾಗದಲ್ಲಿ ಕಾರ್ಯಕ್ರಮ ಆದರೂ ಕೂಡ ಬಹುಶಃ ಸತೀಶ್ ದೀಪಂ ಅವರು ಬಹಳ ಹತ್ತಿರದವಾಗಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕರ್ತರ ಹಾಗೆ ಅಥವಾ ಸ್ವಯಂ ಸೇವಕರ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕೂಡ ಅವರು ಪಾಲ್ಗೊಂಡು ಸೇವಾ ಮನೋಭಾವನೆಯಿಂದ ಕೆಲಸ ಮಾಡಿ ಇವತ್ತಿನ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ. ಮುಖ್ಯ ಅತಿಥಿಯಾಗಿರುವ ಸತೀಶ್ ದೀಪಂ ಅಧ್ಯಕ್ಷರು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟಗಳ ಕೇಂದ್ರ ಸಮಿತಿ ಇವರಿಗೆ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಯಶವಂತ ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತವನ್ನು ಬಯಸಬೇಕು. ವೇದಿಕೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಟಿ ಇಸ್ಮಾಯಿಲ್ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಯೋಜನೆ ಎಲ್ಲ ಚಟುವಟಿಕೆಗಳು ಕೂಡ ಭಾಗವಹಿಸ್ತಾ ನಮಗೆ ಉತ್ತಮ ಸಹಕಾರ ನೀಡುತ್ತಿರುವಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಲಪಾಡಿ ಟಿ ಇಸ್ಮಾಯಿಲ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ಜಯರಾಜ್ ಇವರ ಪುಷ್ಪಗುಚ್ಛವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ
ಸ್ವಾಗತಿಸಬೇಕು. ವೇದಿಕೆಯಲ್ಲಿ ಸಂಸ್ಥೆಯ ಎಲ್ಲ ಚಟುವಟಿಕೆಗಳಿಗೆ ಭಾಗಿಸುತ್ತಿರುವ ಕಿನ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಮಾಲಿನಿ ನಾರಾಯಣ ಪೂಜಾರಿ ಅವರು ವೇದಿಕೆಯಲ್ಲಿದ್ದಾರೆ. ಇವರಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಮಧುಕುಮಾರಿ ಇವರು ಪುಷ್ಪಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ವೇದಿಕೆಯಲ್ಲಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟಗಳ ಅಧ್ಯಕ್ಷರುಗಳು, ಬಹುಶಃ 9 ವಲಯದ ಅಧ್ಯಕ್ಷರುಗಳು, ಸೋಮೇಶ್ವರ ವಲಯದ ಎಲ್ಲ ಒಕ್ಕೂಟದ ಅಧ್ಯಕ್ಷರುಗಳು, ನಿಕಟಪೂರ್ವ ಅಧ್ಯಕ್ಷರುಗಳು ವೇದಿಕೆಯಲ್ಲಿದ್ದಾರೆ. ಬಹುಶಃ ಇವರು ನಾನಾಗ ಹೇಳಿದ ಹಾಗೆ ಫಲಾಪೇಕ್ಷೆ ಇಲ್ಲದೆ ಸೇವಾ ಮನೋಭಾವನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಕೊಂಡು ಬಹಳ ಅಚ್ಚುಕಟ್ಟಾದ ಕೆಲಸಗಳನ್ನು ಮಾಡಿದಂಥ ಒಕ್ಕೂಟದ ಅಧ್ಯಕ್ಷರುಗಳಿಗೆ ಗೌರವಪೂರ್ವಕ ಸ್ವಾಗತ. ಅದೇ ರೀತಿ ಇನ್ನು ಮುಂದಿನ 3 ವರ್ಷಗಳ ಕಾಲ ಜವಾಬ್ದಾರಿ ವಹಿಸಿಕೊಳ್ಳಲಿಕ್ಕಿರುವಂತಹ ನೂತನ ಒಕ್ಕೂಟದ ಅಧ್ಯಕ್ಷರುಗಳು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತ. ವೇದಿಕೆ ಮುಂಭಾಗದಲ್ಲಿರುವಂತಹ ನೂತನ ಹಾಗೂ ನಿಕಟಪೂರ್ವ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ನಿಕಟಪೂರ್ವ ಮಾಜಿ ಪದಾಧಿಕಾರಿಗಳು, ಸಂಘದ ಎಲ್ಲ ಸದಸ್ಯರು, ವೇದಿಕೆಯ ಮುಂಭಾಗದಲ್ಲಿರುವಂತಹ ಊರಿನ ಗಣ್ಯರಿದ್ದೀರಿ, ಅವರಿಗೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತಾ, ಅದರೊಂದಿಗೆ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಸಂಘಟಿಸಿದ ಈ ವಲಯದ ಮೇಲ್ವಿಚಾರಕಿ ಶ್ರೀಮತಿ ಶಶಿಕಲಾ ಬಂಗೇರ ಹಾಗೂ ಅವರ ಎಲ್ಲ ವಲಯದ ಸೇವಾ ಪ್ರತಿನಿಧಿಗಳು ಬಹುಶಃ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಮಾಡುತ್ತಿದ್ದೇನೆ. ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಉಳ್ಳಾಲ ವಲಯದ ಮೇಲ್ವಿಚಾರಕರಿಗೆ ಕೂಡ ಸ್ವಾಗತ ಮಾಡುತ್ತಾ ಸ್ವಾಗತ ಕಾರ್ಯಕ್ರಮಕ್ಕೆ ಪೂರ್ಣವಿದೆ. ತಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದಂಥ ತಾಲೂಕಿನ ಗೌರವಾನ್ವಿತ ಯೋಜನಾಧಿಕಾರಿಯವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀ ರಾಮ್ ಪ್ರಸಾದ್ ಇವರು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದರು. ಮುಂದಕ್ಕೆ ಈ ವಲಯದ ಸಾಧನಾ ವರದಿಯನ್ನ ಮಂಡಿಸಲಿಕ್ಕಿದ್ದಾರೆ ವಲಯದ ಮೇಲ್ವಿಚಾರಕಿ ಶ್ರೀಮತಿ ಶಶಿಕಲಾ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ತಾಲೂಕು. ಮಂಗಳೂರು ತಾಲೂಕಿನ ಸಾಧನಾ ವರದಿ 1982ರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಾಮರ್ಥ್ಯ ವರ್ಧನೆಗೆಂದು ಬೆಳ್ತಂಗಡಿಯಲ್ಲಿ ಪ್ರಾರಂಭಗೊಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಂದು ದೇಶದ ಪ್ರಮುಖ ಸ್ವಯಂ ಸೇವಾ ಸಂಸ್ಥೆಗಳಲ್ಲೊಂದಾಗಿ ಮೂಡಿಬಂದಿದೆ. ಸರಿಸುಮಾರು 40 ವರ್ಷಗಳ ಸುದೀರ್ಘ ಪ್ರಯಾಣದಲ್ಲಿ ಸ್ವಾವಲಂಬನೆ ಹಾಗೂ ಆರ್ಥಿಕ ಸಾಮರ್ಥ್ಯ ಕೌಶಲಾಭಿವೃದ್ಧಿಯನ್ನ ಸಬಲೀಕರಣದ ವ್ಯಾಖ್ಯೆಯಲ್ಲಿ ಯೋಜನೆಯು ಸೇರಿಕೊಂಡಿದೆ. ಗ್ರಾಮಗಳಲ್ಲಿ ಸುಸ್ಥಿರ ಪ್ರಗತಿಯ ಅನೇಕ ಮಾದರಿಗಳನ್ನು ಯೋಜನೆಯು ಪ್ರಾರಂಭಿಸಿದೆ. ಯಾವುದೇ ಸಂದರ್ಭದಲ್ಲಿಯೂ ತನ್ನ ಪಾಲುದಾರ ಕುಟುಂಬಗಳ ಏಳಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆಯ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದೆ. ಮಂಗಳೂರು ತಾಲೂಕಿನಲ್ಲಿ 2002ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಪ್ರಾರಂಭಗೊಂಡಿದ್ದು ಕಳೆದ 20 ವರ್ಷಗಳಿಂದ ಸೇವೆ ನೀಡುತ್ತಾ ಬಂದಿದೆ. ಪ್ರಸ್ತುತ ಮಂಗಳೂರು ತಾಲೂಕಿನ ಯೋಜನಾ ವ್ಯಾಪ್ತಿಯಲ್ಲಿ ಒಟ್ಟು 10 ವಲಯಗಳಿವೆ. ಬ್ಯಾಂಕುಗಳ ವಿಮಾ ಕಂಪನಿಗಳ ಸರ್ಕಾರದ ಪ್ರತಿನಿಧಿಯಾಗಿ ಬಡ ಜನರು ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಯೋಜನೆಯು ಯಶಸ್ವಿಯಾಗಿದೆ. ಜೊತೆಗೆ ತನ್ನ ಇತರ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಯೋಜನೆಯು ಅನುಷ್ಠಾನಿಸುತ್ತಿದೆ. ಕಾರ್ಯನಿರ್ವಹಿಸುತ್ತಿರುವ ಸಂಘಗಳು ಹಾಗೂ ಸದಸ್ಯರು ಮಂಗಳೂರು ತಾಲೂಕಿನಲ್ಲಿ ಒಟ್ಟು 3190 ಪ್ರಗತಿಬಂಧು ಸ್ವಸಹಾಯ ತಂಡಗಳಿದ್ದು, ಈ ಪ್ರಗತಿಬಂಧು ಸ್ವಸಹಾಯ ಸಂಘಗಳಲ್ಲಿ ಒಟ್ಟು 25,606 ಪಾಲುದಾರ ಕುಟುಂಬಗಳ ಸದಸ್ಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಉಳಿತಾಯ ಸಂಘದ
ಸದಸ್ಯರ ಖಾತೆಯಲ್ಲಿ ಇದುವರೆಗೆ ರೂಪಾಯಿ 27 ಕೋಟಿ 81 ಲಕ್ಷ ಉಳಿತಾಯ ಮೊತ್ತ ಕ್ರೋಢೀಕರಣವಾಗಿದೆ. CSC ಕಾರ್ಯಕ್ರಮ ತಾಲೂಕಿನಲ್ಲಿ 44 CSC ಕೇಂದ್ರಗಳನ್ನು ಹೊಂದಿದ್ದು ಇದುವರೆಗೆ 23,506 ಸದಸ್ಯರು ಬೇರೆ ಬೇರೆ ಸೌಲಭ್ಯಗಳನ್ನು ಪಡೆದುಕೊಂಡಿರುತ್ತಾರೆ. ಪ್ರಗತಿ ನಿಧಿ ವಿತರಣೆ ಯೋಜನೆಯು ಪ್ರಾಯೋಜಿಸಿರುವ ಸ್ವಸಹಾಯ ಸಂಘಗಳಲ್ಲಿ ಪಾಲುದಾರ ಬಂಧುಗಳಿಗೆ ಅಗತ್ಯ ಇರುವ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗಿ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿನಿಂದ ರೂಪಾಯಿ 21,076 ಕೋಟಿ ಪ್ರಗತಿ ನಿಧಿ ವಿತರಣೆ ಆಗಿರುತ್ತದೆ. ವಸೂಲಾತಿಯ ಪ್ರಮಾಣ 99% ಇದ್ದು ಇದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಚಾರವಾಗಿದೆ. ಹಾಗೂ ಪ್ರಸ್ತುತ ಸಂಘದ ಸದಸ್ಯರಲ್ಲಿ 170 ಕೋಟಿ 32 ಲಕ್ಷ ಹೊರಬಾಕಿ ಸಾಲ ಇರುತ್ತದೆ. ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮ ತಾಲೂಕಿನಲ್ಲಿ 2023-24ನೇ ಆರ್ಥಿಕ ವರ್ಷದಲ್ಲಿ 6,475 ಕುಟುಂಬಗಳ 19,585 ಸದಸ್ಯರಿಗೆ ಸಂಪೂರ್ಣ ಸುರಕ್ಷಾ ನೋಂದಾವಣೆ ಮಾಡಲಾಗಿದೆ. ಸಂಪೂರ್ಣ ಸುರಕ್ಷೆ ಮಾಡಲು ಹಣಕಾಸಿನ ತೊಂದರೆ ಇರುವ ಸಂಘದ ಸದಸ್ಯರಿಗೆ ಆರೋಗ್ಯ ರಕ್ಷಾ ಕಾರ್ಯಕ್ರಮ ನೋಂದಾವಣೆ ಮಾಡಲಾಗಿದ್ದು ಒಟ್ಟು 7,728 ಕುಟುಂಬಗಳಿಗೆ ಆರೋಗ್ಯ ರಕ್ಷೆ ಮಾಡಿಸಲಾಗಿದೆ. ಜನಮಂಗಲ ಕಾರ್ಯಕ್ರಮ ಅನಾರೋಗ್ಯಕ್ಕೆ ತುತ್ತಾಗಿ ಮತ್ತು ಶಾಶ್ವತವಾಗಿ ಅಂಗವೈಕಲ್ಯತೆಯನ್ನು ಹೊಂದಿದ ಅಂಗವಿಕಲರಿಗೆ 358 ಮಂದಿಗೆ ಸಲಕರಣೆಗಳನ್ನು ಒದಗಿಸಲಾಗಿದೆ. ಮಾಸಾಸನ ಮಂಗಳೂರು ತಾಲೂಕಿನಲ್ಲಿ 170 ನಿರ್ಗತಿಕ ಕುಟುಂಬಗಳಿಗೆ ತಲಾ ರೂಪಾಯಿ 750ರಿಂದ 1,000ದಂತೆ ಪ್ರತಿ ತಿಂಗಳು ಒಟ್ಟು 1,48,000ದಂತೆ ಮಾಸಾಸನವನ್ನು ನೀಡುತ್ತಿದ್ದೇವೆ. ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ತಾಲೂಕಿನಲ್ಲಿ ಆರ್ಥಿಕ ವರ್ಷದಲ್ಲಿ ದೇವಸ್ಥಾನ ಹಾಗೂ ಇತರ ಸಂಘ ಸಂಸ್ಥೆಗಳಿಗೆ ರೂಪಾಯಿ 9 ಕೋಟಿ 56 ಲಕ್ಷದವರೆಗೆ ಅನುದಾನವನ್ನು ನೀಡಲಾಗಿದೆ. ಸುಜ್ಞಾನ ನಿಧಿ ಶಿಷ್ಯ ವೇತನ ಕಾರ್ಯಕ್ರಮ ಮಂಗಳೂರು ತಾಲೂಕಿನಲ್ಲಿ ಸಂಘದ ಸದಸ್ಯರ ಮಕ್ಕಳ ಉನ್ನತ ಮಟ್ಟದ ತಾಂತ್ರಿಕ ವಿದ್ಯಾಭ್ಯಾಸ ಮಾಡಲು ಅನುಕೂಲವಾಗುವಂತೆ ಶಿಷ್ಯ ವೇತನವನ್ನು ನೀಡುತ್ತಿದ್ದು ಸುಮಾರು 1,085 ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ನೀಡಲಾಗುತ್ತಿದೆ. ಮೈಕ್ರೋ ಬಚತ್ ಕಾರ್ಯಕ್ರಮ ತಾಲೂಕಿನಲ್ಲಿ ಆರ್ಥಿಕ ವರ್ಷದಲ್ಲಿ 1,174 ಮೈಕ್ರೋ ಬಚತ್ ಪಾಲಿಸಿ ನೋಂದಣಿ ಆಗಿದ್ದು ಒಟ್ಟು ಇದುವರೆಗೆ 8,650 ಸದಸ್ಯರು ಮೈಕ್ರೋ ಬಚತ್ ಪಾಲಿಸಿಯನ್ನು ಮಾಡಿರುತ್ತಾರೆ. 21 ಸದಸ್ಯರು ಮರಣ ಹೊಂದಿದ್ದು ರೂಪಾಯಿ 36 ಲಕ್ಷದ ಮೊತ್ತದ ಮರಣ ಸಾಂತ್ವನವನ್ನು ಕೂಡ ನೀಡಲಾಗಿದೆ. ತಾಲೂಕಿನಲ್ಲಿ ಸುಮಾರು 719 ಮಂದಿ ಸದಸ್ಯರು ಹೊಸದಾಗಿ ಅನುಷ್ಠಾನಗೊಂಡ ಭೀಮಾ ಜ್ಯೋತಿ ಪಾಲಿಸಿಯನ್ನು ಮಾಡಿಸುತ್ತಾರೆ. ಜ್ಞಾನದೀಪ ಶಿಕ್ಷಕರು ತಾಲೂಕಿನಲ್ಲಿ 3 ಮಂದಿ ಜ್ಞಾನದೀಪ ಶಿಕ್ಷಕರು ಕೂಡ ಈ ಒಂದು ಇದರಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಪ್ರಗತಿ ರಕ್ಷಾ ಕವಚ ಬ್ಯಾಂಕ್ಗಳಿಂದ ಸಾಲ ಪಡೆಯುವ ಸ್ವಸಹಾಯ ಸಂಘಗಳ ಸದಸ್ಯರುಗಳಿಗೆ ಜೀವ ಭದ್ರತೆಯನ್ನು ಒದಗಿಸುವ ವಿನೂತನ ಕಾರ್ಯಕ್ರಮ ಪ್ರಗತಿ ರಕ್ಷಾ ಕಾರ್ಯಕ್ರಮ. ಇದುವರೆಗೆ 501 ಸದಸ್ಯರಿಗೆ ರೂಪಾಯಿ 5 ಕೋಟಿ 67 ಲಕ್ಷದ ಮೊತ್ತದ ಸೌಲಭ್ಯವನ್ನು ದೊರಕಿಸುತ್ತೇವೆ. ಜನಜಾಗೃತಿ ಕಾರ್ಯಕ್ರಮ ಮಂಗಳೂರು ತಾಲೂಕಿನಲ್ಲಿ ಆರ್ಥಿಕ ವರ್ಷದಲ್ಲಿ ಪಣಂಬೂರು ಹೊಲದಲ್ಲಿ 1,661ನೇ ಮಧ್ಯವರ್ಜನ ಶಿಬಿರವನ್ನು ನಡೆಸಿದ್ದು 62 ಸದಸ್ಯರು ಪಾಲ್ಗೊಂಡಿದ್ದು ಮದ್ಯದಿಂದ ಮುಕ್ತಿ ಹೊಂದಿ ಪ್ರಸ್ತುತ ನವಜೀವನವನ್ನು ಪ್ರಾರಂಭಿಸುತ್ತಿದ್ದಾರೆ. ದುಶ್ಚಟಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಶಾಲಾ ಕಾಲೇಜುಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಶ್ರದ್ಧಾ ಕೇಂದ್ರ ಸ್ವಚ್ಛತಾ ಕಾರ್ಯಕ್ರಮ 984 ಶ್ರದ್ಧಾ ಕೇಂದ್ರಗಳನ್ನು ಸ್ವಚ್ಛತೆ ಮಾಡಿದ್ದು 29,000 ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುತ್ತಾರೆ. ಮಹಿಳಾ ಸಬಲೀಕರಣಗೋಸ್ಕರ ಮಾತೃಶ್ರೀ ಅಮ್ಮನವರ ಕನಸಿನ ಕೂಸಾದ ಜ್ಞಾನ ವಿಕಾಸ ಕಾರ್ಯಕ್ರಮವು ರಾಜ್ಯದೆಲ್ಲೆಡೆ ಯಶಸ್ವಿಯಾಗಿ ನಿರ್ವಹಿಸಿದ್ದು ಮಂಗಳೂರು ತಾಲೂಕಿನಲ್ಲಿಯೂ ಒಟ್ಟು 25 ಜ್ಞಾನ ವಿಕಾಸ ಕೇಂದ್ರಗಳಲ್ಲಿ 1,126 ಮಂದಿ ಸದಸ್ಯರಿದ್ದು ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾರ್ಯಕ್ರಮ ತಾಲೂಕಿನಲ್ಲಿ 10 ಸ್ವಯಂ ಸೇವಾ ತಂಡ ರಚನೆಯಾಗಿದ್ದು 268 ಜನ ಸಂಯೋಜಕರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಈ ಎಲ್ಲ ಕೆಲಸಗಳಲ್ಲೂ ಉತ್ತಮ ರೀತಿಯಲ್ಲಿ ನಡೆಯಲು ಊರಿನ ಗಣ್ಯರು ಸದಸ್ಯರು ಉತ್ತಮ ರೀತಿಯಲ್ಲಿ ಸಹಕಾರವನ್ನು ನೀಡಿರುತ್ತೀರಿ. ಇದೇ ರೀತಿ ಇನ್ನೂ ಹೆಚ್ಚು ಸೇವೆಗಳನ್ನು ನೀಡಲು ನಿಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷಿಸುತ್ತಾ ನನ್ನ ಪೂರ್ಣ ವರದಿಗೆ ವಿರಾಮವನ್ನು ನೀಡಿರುತ್ತೇನೆ. ವಂದನೆಗಳೊಂದಿಗೆ ದಲ್ಲಿ ಸುಜ್ಞಾನ ನಿಧಿಯನ್ನು ಪಡೆದುಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಮಂಜೂರಾತಿ ಪತ್ರವನ್ನು ವಿತರಣೆಯನ್ನು ಹಮ್ಮಿಕೊಂಡಿದ್ದು ಗೌರವಾನ್ವಿತ ಗೋಪಾಲಕೃಷ್ಣ ಶೆಟ್ಟಿ ಅರಿಬೈಲ್ ಇವರು ಈ ಮಂಜೂರಾತಿ ಪತ್ರವನ್ನು ವಿತರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕುಮಾರಿ ಪ್ರತೀಕ್ಷಾ. ಮುಂದಕ್ಕೆ ಕ್ಷಮ ತಯಾರಿಯಲ್ಲಿರಬೇಕು.
ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ಸರ್ ಅವರು ವಿತರಣೆಯನ್ನ ಮಾಡಬೇಕು. ಕೌಶಿಕ್ ಮಂಜುರಾತಿ ಭದ್ರಾ ಕುಮಾರಿ ಕ್ಷಮಾ, ಇದನ್ನ ಟಿ ಇಸ್ಮಾಯಿಲ್ ರವರು ಈ ಒಂದು ಮಂಜೂರಾತಿ ಪತ್ರವನ್ನ ವಿತರಣೆ ಮಾಡಬೇಕು. ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರು ಮಂಜೂರಾತಿ ಪತ್ರವನ್ನ ಮಾಲಿನಿ ಕಂಗಳಲ್ಲಿ ಬೆಳೆದು ಭರವಸೆಯ ಹಾದಿಯಲ್ಲಿ ನಡೆದು ಧನ್ಯವಾದಗಳು, ಅಭಿನಂದನೆಗಳು. ದಾಖಲಾತಿ ಹಸ್ತಾಂತರ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ನೂತನ ಒಕ್ಕೂಟಗಳಂತ ಬೀರಿ ಒಕ್ಕೂಟವನ್ನ ಈ ಭಾಗದ ಸೇವಾ ಪ್ರತಿನಿಧಿ ಅಂತ ಶ್ರೀಮತಿ ಭವ್ಯರವರು ಮಂಡಿಸಬೇಕು. ಓಂ ಶ್ರೀ ಮಂಜುನಾಥಾಯ ನಮಃ. ಈ ಕಾರ್ಯಕ್ಷೇತ್ರದ ನೂತನ ಅಧ್ಯಕ್ಷರಾಗಿ ಶ್ರೀಯುತ ಅಶ್ವಿನ್ ಕುಮಾರ್ ಇವರ ಆಯ್ಕೆಯಾಗಿದ್ದಾರೆ. ಇವರು ದಿವಂಗತ ಸೀತಾರಾಮ್ ರಾವ್ ಹಾಗೂ ಬೇಬಿ ರಾವ್ ಇವರ ಪುತ್ರನಾಗಿದ್ದು SSLC ವಿದ್ಯಾಭ್ಯಾಸ ಹೊಂದಿರುತ್ತಾರೆ. ಪ್ರಸ್ತುತ ಕೇಬಲ್ ಆಪರೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಸೂರ್ಯ ತಂಡದ ಅಧ್ಯಕ್ಷರಾಗಿದ್ದು ಯೋಜನೆಯ ಎಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ. ಶ್ರೀಯುತ ಭರತ್ ರಾಜ್ ಇವರು ನಾರಾಯಣ ಆಚಾರ್ಯರ ಪುತ್ರರಾಗಿದ್ದು ಡಿಗ್ರಿ ಪದವೀಧರರಾಗಿರುತ್ತಾರೆ. ಇವರು ಸಂಗಮ ತಂಡದ ಸಂಯೋಜಕರಾಗಿದ್ದು ಬೀರಿ ಒಕ್ಕೂಟದ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಮತಿ ಶಕುಂತಲಾ ಇವರು ನಾರಾಯಣ ಆಚಾರ್ಯವರ ಮಗಳಾಗಿದ್ದು ನಾರಾಯಣರವರ ಧರ್ಮಪತ್ನಿಯಾಗಿದ್ದು ಇವರು 7ನೇ ತರಗತಿ ವಿದ್ಯಾಭ್ಯಾಸವನ್ನು ಹೊಂದಿರುತ್ತಾರೆ. ಪ್ರಸ್ತುತ ಗೃಹಿಣಿಯಾಗಿದ್ದು ಇವರು ದುರ್ಗಾಶ್ರೀ ಸಂಘದ ಅಧ್ಯಕ್ಷರಾಗಿದ್ದು ಇವರು ಬೀರಿ ಕಾರ್ಯಕ್ಷೇತ್ರದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಇವರು ಸಂಘದ ಎಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ಪದಾಧಿಕಾರಿಗಳ ಪರಿಚಯವನ್ನ ತಿಳಿಸುವಾಗ ತಾವು ಎದ್ದು ನಿಂತು ತಮ್ಮ ಸಭೆಗೆ ನಮಸ್ಕರಿಸುವಂತ ಸಂಪ್ರದಾಯವನ್ನ ಬೆಳೆಸಿಕೊಳ್ಳಬೇಕು. ಬೀರಿ ಒಕ್ಕೂಟ ನೂತನ ಒಕ್ಕೂಟ ರಚನೆಯಾಗಿದ್ದು ಈ ಬೀರಿ ಒಕ್ಕೂಟದ ದಾಖಲಾತಿಯನ್ನ ಈ ಭಾಗದ ಪದಾಧಿಕಾರಿಗಳು ನಮ್ಮ ವೇದಿಕೆಯಲ್ಲಿರುವ ಗಣ್ಯರಿಂದ ಪಡೆದುಕೊಳ್ಳಬೇಕು. ಪ್ರಸ್ತುತ ವರ್ಷದಲ್ಲಿ ಈ ಒಕ್ಕೂಟ ಹೊಸದಾಗಿ ರಚನೆಯಾಗಿರುವಂತಹ ಒಕ್ಕೂಟ ಆಗಿರುತ್ತದೆ. ಕೆಸಿ ರೋಡ್ ಕಾರ್ಯಕ್ಷೇತ್ರದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಯೋಜನೆಯ ಎಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ಶ್ರೀಮತಿ ಆಯಿಷಾ ಇವರು ಮೂಸಾ ಹಾಗೂ ಖತೀಜಾ ಇವರ ಮಗಳಾಗಿದ್ದು SSLC ವಿದ್ಯಾಭ್ಯಾಸವನ್ನು ಹೊಂದಿದ್ದು ಗೃಹಿಣಿಯಾಗಿರುತ್ತಾರೆ. ಇದೀಗ ಹಿದಾಯ ಸಂಘದಲ್ಲಿ ಕೋಶಾಧಿಕಾರಿಯಾಗಿದ್ದು ಕೆಸಿ ರೋಡ್ ಕಾರ್ಯಕ್ಷೇತ್ರದ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ ಜರೀನಾ ಇವರು MS ಬಾವ ಹಾಗೂ ಬಿ ಫಾತಿಮಾ ಇವರ ಮಗಳಾಗಿದ್ದು UK ಅನ್ವರ್ ಅವರ ಧರ್ಮಪತ್ನಿಯಾಗಿರುತ್ತಾರೆ. SSLC ವಿದ್ಯಾಭ್ಯಾಸ ಹೊಂದಿದ್ದು ಪ್ರಸ್ತುತ ಟೈಲರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸುಲ್ತಾನ ಸಂಘದಲ್ಲಿ ಕೋಶಾಧಿಕಾರಿಯಾಗಿದ್ದು ಕೆಸಿ ರೋಡ್ ಕಾರ್ಯಕ್ಷೇತ್ರದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ
ರಜೀನಾ ಇವರು ಸುಲೈಮಾನ್ ಹಾಗೂ ಐಸಮ್ಮ ಇವರ ಮಗಳಾಗಿದ್ದು ಮೊಹಮ್ಮದ್ ಶಬೀರ್ ಇವರ ಧರ್ಮಪತ್ನಿಯಾಗಿರುತ್ತಾರೆ. ಇವರು 7ನೇ ತರಗತಿ ವಿದ್ಯಾಭ್ಯಾಸವನ್ನು ಹೊಂದಿದ್ದು ಟೈಲರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಇವರು ಸುಲ್ತಾನ ಸಂಘದ ಸಂಯೋಜಕರಾಗಿದ್ದು ಕೆಸಿ ರೋಡ್ ಕಾರ್ಯಕ್ಷೇತ್ರದ ಜೊತೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಶ್ರೀಮತಿ ಮರಿಯಮ್ಮ ಇವರು ಹುಸೇನ್ ಹಾಗೂ ಬಲ್ಕೀಸ್ ಇವರ ಮಗಳಾಗಿದ್ದು ನಿಜಾರ್ ಇವರ ಧರ್ಮಪತ್ನಿಯಾಗಿರುತ್ತಾರೆ. SSLC ವಿದ್ಯಾಭ್ಯಾಸವನ್ನು ಹೊಂದಿದ್ದು ಪ್ರಸ್ತುತ ಟೈಲರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಇವರು ಮರ್ಕಜ್ ಸಂಘದ ಸಂಯೋಜಕರಾಗಿದ್ದು ಕೆಸಿ ರೋಡ್ ಕಾರ್ಯಕ್ಷೇತ್ರದ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. 3 ವರ್ಷಗಳ ಅವಧಿಯಲ್ಲಿ ತಮ್ಮ ಒಕ್ಕೂಟವನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗಲಿಕ್ಕಿದ್ದಾರೆ. ಇವರ ಜವಾಬ್ದಾರಿಯ ಸಮಯದಲ್ಲಿ ಈ ಒಕ್ಕೂಟವು ಅರ್ಥಪೂರ್ಣವಾಗಿ ಬೆಳೆದು ಬರಲಿ, ಯೋಜನೆಯ ಎಲ್ಲ ಕಾರ್ಯಕ್ರಮಗಳು ಯಶಸ್ಸನ್ನ ಕಾಣಲಿ ಅಂತೇಳಿ ಸಂದರ್ಭದಲ್ಲಿ ನಾವು ಚಪ್ಪಾಳೆಯನ್ನು ಹಾಕೋದ್ರ ಮೂಲಕ ಇವರಿಗೆ ಶುಭವನ್ನು ಹಾರೈಸಬೇಕು, ಇವರ ಒಕ್ಕೂಟಕ್ಕೆ ಯಶಸ್ಸನ್ನು ಹಾರೈಸಬೇಕು. ಸಾಂಘಿಕ ಶಕ್ತಿ ಅದು ಬೆಳವಣಿಗೆಯ ಯುಕ್ತಿ. ಸಮರ್ಥ ಸದಸ್ಯರಿಗೆ ಸಲ್ಲುತ್ತೆ ಈ ಕೀರುತಿ. ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ, ನಮ್ಮ ತಾಲೂಕಿನ ವಲಯದ ಮೇಲ್ವಿಚಾರಕರೇ, ಸೇವಾ ಪ್ರತಿನಿಧಿಗಳೇ, ಈ ಭಾಗದ ಎಲ್ಲ ಗಣ್ಯಮಾನ್ಯರೇ, ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳೇ, ಸ್ವಸಹಾಯ ಸಂಘದ ಎಲ್ಲ ಸದಸ್ಯರೇ ಮತ್ತು ಈ ಭಾಗದ ಗ್ರಾಮಸ್ಥರೇ, ಇವತ್ತು ಬಹಳ ಮುಖ್ಯವಾಗಿ 2 ಕಾರ್ಯಕ್ರಮಗಳು ಮುಖ್ಯವಾಗಿ ನಡೆಯುತ್ತದೆ. ಒಂದು ಪದಗ್ರಹಣ, ಇನ್ನೊಂದು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಸುಜ್ಞಾನ ನಿಧಿಯ ಒಂದು ಮಂಜೂರಾತಿ ಪತ್ರ ವಿತರಣೆ. ಸುಮಾರು 18 ವರ್ಷಗಳ ಹಿಂದೆ ಈ ತಾಲೂಕಿಗೆ ಗ್ರಾಮಾಭಿವೃದ್ಧಿ ಯೋಜನೆ ವಿಸ್ತರಣೆ ಆಗಿದೆ ಅಲ್ವಾ? 20 ವರ್ಷಗಳಿಂದ ಗ್ರಾಮಾಭಿವೃದ್ಧಿ ಯೋಜನೆ ಈ ಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ 1982ರಲ್ಲಿ ಜರುಗಿದಂಥ ಬಾಹುಬಲಿ ಪ್ರತಿಷ್ಠಾಪನೆಯ ಸವಿ ನೆನಪಿಗಾಗಿ, ಅಂದರೆ ಇವತ್ತಿಗೆ ಸುಮಾರು 41 ವರ್ಷಗಳ ಹಿಂದೆ ಬಹಳ ಬಡತನ, ಕಷ್ಟ, ನಿರುದ್ಯೋಗ, ಅನಕ್ಷರತೆ ಇರುವಂಥ ಸಂದರ್ಭದಲ್ಲಿ ಪೂಜ್ಯರು ಈ ಕಾರ್ಯಕ್ರಮದ ಏನು ಮಸ್ತಕಾಭಿಷೇಕ ಬಾಹುಬಲಿಯ ಪ್ರತಿಷ್ಠಾಪನೆಯ ಸವಿ ನೆನಪಿಗೆ ಏನು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಬಹುದು ಅನ್ನುವಂಥ ಯೋಚನೆಯನ್ನು ಮಾಡಿದಾಗ ಅವರಿಗೆ ಒಂದು ಏನು ಯೋಚನೆ ಬಂದದ್ದು, ಬಡ ಜನರ ಅಭಿವೃದ್ಧಿಗೆ ಏನಾದರೂ ಕ್ರಮ ಕೈಗೊಳ್ಳಬೇಕು. ಅವರು ಯಾವಾಗಲೂ ಹೇಳುವುದುಂಟು, ಬಡತನ ಶಾಶ್ವತ ಅಲ್ಲ, ಬಡತನದಲ್ಲಿ ಹುಟ್ಟಿದ್ದು ತಪ್ಪಲ್ಲ, ಆದರೆ ಬಡತನದಲ್ಲಿಯೇ ಸಾಯುವುದಿದ್ರೆ ಅದು ನಮ್ಮ ತಪ್ಪು. ಈ ಒಂದು ಬಹಳ ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲ ಕಾರ್ಮಿಕರು ಅಥವಾ ಏನೇನೋ ಸಮಸ್ಯೆಯಲ್ಲಿರುವ ನಮ್ಮ ಭಾಗದ ಜನರಿಗೆ ಒಂದು ರೀತಿಯ ದಾರಿಯನ್ನು ತೋರಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಯೋಜನೆಯನ್ನು ಪ್ರಾರಂಭ ಮಾಡಿದರು. ಪ್ರಾರಂಭದ ಸುಮಾರು 10 ವರ್ಷಗಳ ಕಾಲ ಬೆಳ್ತಂಗಡಿ ತಾಲೂಕಿನಲ್ಲಿಯೇ ಅವರಿಗೆ ಬೇಕಾದಂತಹ ಮೂಲ ಸೌಕರ್ಯಗಳು, ಅದು ಕೃಷಿ ಇರ್ಬೋದು, ಕೃಷಿಯೇತರ ಇರ್ಬೋದು, ಅವರಿಗೆ ಬೇಕಾದ ಜಾಗಕ್ಕೆ ಭದ್ರತೆ ಇರಬಹುದು, ನೀರಾವರಿಗೆ ಇರಬಹುದು, ಅಡಿಕೆ ಗಿಡ ನೆಡುವಂಥದ್ದು ಇರ್ಬೋದು, ತೆಂಗಿನ ಗಿಡ ನೆಡುವಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಕೃಷಿ ಕಾರ್ಯಗಳನ್ನು ಮಾಡಲಿಕ್ಕಾಗಿ ಅವರಿಗೆ ದೇವಸ್ಥಾನದಿಂದ ಸಹಾಯಧನವನ್ನು ಕೊಡುವುದರ ಮೂಲಕ ಅವರಿಗೆ ಒಂದು ಚೈತನ್ಯವನ್ನು, ಶಕ್ತಿಯನ್ನು ಕೊಡುವಂಥದ್ದಾಯಿತು. ನಂತರದ ದಿನಗಳಲ್ಲಿ ಕೇವಲ ಸಣ್ಣ ಮೊತ್ತದ ಸಾಲ ಅಥವಾ ಸೌಲಭ್ಯವನ್ನು ಕೊಟ್ಟರೆ ಅಭಿವೃದ್ಧಿಗೆ ಅದು ಸಾಲದು, ಬೇರೆ ಏನು ಮಾಡಬಹುದು ಅನ್ನೋ ದಿಕ್ಕಿನಲ್ಲಿ ಯೋಚನೆ ಮಾಡಿದಾಗ ಮುಖ್ಯವಾಗಿ ಒಗ್ಗಟ್ಟು ಬೇಕು ಅನ್ನೋಂಥದ್ದು ಗೊತ್ತಾಯಿತು. ಅದಕ್ಕಾಗಿ ಪ್ರಗತಿ ಬಂಧು ಸಂಘಗಳನ್ನು ಪ್ರಾರಂಭ ಮಾಡುವಂಥದ್ದಾಯಿತು. ಅಲ್ಲಲ್ಲಿರುವ 4 ರಿಂದ 8 ಜನರನ್ನು ಸೇರಿಸಿ ವಾರಕ್ಕೆ ಒಮ್ಮೆ ಕೃಷಿ ಭೂಮಿಗಳಲ್ಲಿ ಏನೂ ಕೂಲಿ ಕೊಡದೆ
ವಾರದಲ್ಲಿ ನಿಗದಿತ ದಿನ ಕೆಲಸವನ್ನು ಮಾಡಿ ರೈತರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಲಾಯಿತು. ಈ ಸಂದರ್ಭದ ಜೊತೆಯಲ್ಲಿ ಕೃಷಿಕರಿಗೆ ಬೇಕಾದಂಥ ಸಾಲ ಬೇಕು. ಆವಾಗ ಸಹಕಾರಿ ಸಂಘಗಳಲ್ಲಿ ಸಾಲವನ್ನು ಪಡ್ಕೊಂಡು ಕೊಡುವಂಥದ್ದಾಯಿತು. ಸಾಲದ ಜೊತೆಯಲ್ಲಿ ತರಬೇತಿ, ಅಧ್ಯಯನ ಪ್ರವಾಸಗಳು, ಮಾದರಿ ಕೃಷಿ ಕ್ಷೇತ್ರಗಳಿಗೆ ಹೋಗಿ ಬೇರೆ ಬೇರೆ ತಾಲೂಕಿನಲ್ಲಿರುವ ಕೃಷಿ ರೈತರನ್ನು ಸಂದರ್ಶಿಸಿ ಅವರು ಹೇಗೆ ಕೃಷಿ ಮಾಡಿದ್ದಾರೆ, ಅದೇ ರೀತಿ ನೀವು ಯಾಕೆ ಮಾಡಬಾರ್ದು ಅನ್ನುವಂಥ ಯೋಚನೆಯನ್ನು ತಲೆಗೆ ಕೊಡುವಂಥ ಕೆಲಸವನ್ನು ಮಾಡಲಾಯಿತು. ನಂತರದ ದಿನಗಳಲ್ಲಿ ಈ ವ್ಯವಸ್ಥೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಯಿತು. ನಿಮಗೆಲ್ಲ ಈಗ ಗೊತ್ತಿರುವ ಹಾಗೆ ಇವತ್ತು ಕರ್ನಾಟಕದ ಎಲ್ಲ ಮೂಲೆಗಳಲ್ಲಿ, ಜೊತೆಯಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಜನರ ಸಹಕಾರದೊಂದಿಗೆ ಒಂದು ಯಶಸ್ವಿಯಾಗಿ ಮುನ್ನಡೆಯುವ ಜನ ಆಂದೋಲನ ಮತ್ತು ಅವರ ಅಭಿವೃದ್ಧಿಗೆ ಪೂರಕವಾಗಿ ಅವರೇ ಕಟ್ಟಿಕೊಂಡ ಈ ಒಂದು ಸಾಮಾಜಿಕ ಅಭಿವೃದ್ಧಿಯ ಕೆಲಸ ಬಹಳ ಚೆನ್ನಾಗಿ ನಡೀತಾ ಇದೆ. ಇದಕ್ಕೆಲ್ಲ ಪೂಜ್ಯ ಕಾವಂದರ ದೂರದೃಷ್ಟಿತ್ವ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಇದು ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಇದು ನಮ್ಮ ಅವಿಭಜಿತ 2 ಜಿಲ್ಲೆಯ ಒಂದು ಭಾಗ. ಆದರೆ ನಮ್ಮ ಈ ಒಂದು ಭಾಗದಲ್ಲಿ ಅಂದರೆ ಈ ಕಾಸರಗೋಡು ಮತ್ತು ಸುಳ್ಯ, ಪುತ್ತೂರು ಈ ಭಾಗವನ್ನು ಹೊರಗಿಟ್ಟು ಇನ್ನೊಂದು ಜಿಲ್ಲೆ ಅಂತ ಮಾಡಿದೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು ಇವತ್ತು 16,800 ಸಂಘಗಳು ಈ ಒಂದು ಏನು ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಸಂಘಗಳನ್ನು ಮಾಡಿ ಸುಮಾರು 1,500 ಜನ ಇವತ್ತು ಸಂಘದೊಳಗೆ ಸೇರಿಕೊಂಡು ಅವರ ಆರ್ಥಿಕ ಅಭಿವೃದ್ಧಿಗೆ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಸುಮಾರು 30ರಿಂದ 45 ಸಂಘಗಳಿಗೆ ಒಬ್ಬರು ಸೇವಾ ಪ್ರತಿನಿಧಿಗಳು, ಸುಮಾರು 300ರಿಂದ 400 ಮಂದಿಗೆ ಒಬ್ಬರು ಮೇಲ್ವಿಚಾರಕರು, ಸುಮಾರು 2,500ದಿಂದ 3,000 ಜನರಿಗೆ ಒಬ್ಬರು ಯೋಜನಾಧಿಕಾರಿಗಳು, ಆಮೇಲೆ ಅಲ್ಲಿ ಆಡಿಟರು, JVK, ಕೃಷಿ ಅಧಿಕಾರಿ ಎಲ್ಲ ಒಂದು ವ್ಯವಸ್ಥೆಯನ್ನು ನೋಡಿಕೊಳ್ಳಿಕ್ಕೆ ಯೋಜನೆಯ ವತಿಯಿಂದ ಪೂಜ್ಯ ಕಾವಂದರು ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆದರೆ ಈ ಎಲ್ಲ ವ್ಯವಸ್ಥೆಗಳಿಂದ ನಮ್ಮ ಒಂದು ಆಡಳಿತ ಯಂತ್ರದ ಒಂದು ಚುರುಕು ಅಥವಾ ಜನರಿಗೆ ಸಕಾಲದಲ್ಲಿ ಸೇವೆಯನ್ನು ತಲುಪಿಸುವಂಥ ವ್ಯವಸ್ಥೆ ಆಗಬೇಕಾದ್ರೆ ಇನ್ನೂ ಅದಕ್ಕೆ ಬೇಕಾದಂಥ ಸಹಕಾರ ಕೊಡುವಂಥ ವ್ಯವಸ್ಥೆ ಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಇವತ್ತು ಒಕ್ಕೂಟಗಳ ಸಹಕಾರವನ್ನು ಪಡೆಯುತ್ತಿದ್ದೇವೆ. ಬಹುಶಃ 3 ವರ್ಷಕ್ಕೆ ಒಮ್ಮೆ ಅಧ್ಯಕ್ಷ, ಕಾರ್ಯದರ್ಶಿ, ಕೋಶಾಧಿಕಾರಿ, ಜೊತೆ ಕಾರ್ಯದರ್ಶಿ, ಉಪಾಧ್ಯಕ್ಷರು ಏನು ಒಂದು ಪದಾಧಿಕಾರಿಗಳ ವ್ಯವಸ್ಥೆ ಇದೆ, ಆ ಪದಾಧಿಕಾರಿಗಳ ವ್ಯವಸ್ಥೆಯನ್ನು ಇವತ್ತು ನಾವು ಅಧಿಕಾರವನ್ನು ಹೊಸ ತಲೆಮಾರಿಗೆ ಕೊಡುವಂಥ ಕಾರ್ಯಕ್ರಮವೇ ಒಕ್ಕೂಟದ ಪದಗ್ರಹಣ ಕಾರ್ಯಕ್ರಮ. ಒಂದು ಒಕ್ಕೂಟದಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳಾಗ್ತದೆ. ಒಂದು ಲಯನ್ಸ್, ರಾಟ್ರಿ ಅಥವಾ ಯುವಕ ಮಂಡಲ, ಮಹಿಳಾ ಮಂಡಲದಲ್ಲಿ ನೀವು ವಾರ್ಷಿಕವಾಗಿ ಏನೇನು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಇಚ್ಛೆ ಪಡ್ತೀರೋ ಹಾಗೆ ಇಲ್ಲಿಯೂ ಕೂಡ ಖಂಡಿತ ಮಾಡಬಹುದು. ಬಡವನ ಅಭಿವೃದ್ಧಿಗಾಗಿ ಖಂಡಿತ ಇಲ್ಲಿ ಮಾಡಬಹುದು. ಈಗಾಗಲೇ ಹೇಳಿದರು, ಒಂದಷ್ಟು ಉಳಿತಾಯ ಆಗಿದೆ, ಒಂದಷ್ಟು ಸಾಲಗಳನ್ನು ಕೊಟ್ಟಿದ್ದೇವೆ, ಒಂದಷ್ಟು ಜನರಿಗೆ ಬೇರೆ ಬೇರೆ ಅಭಿವೃದ್ಧಿಗೆ ಸ್ವ ಉದ್ಯೋಗಕ್ಕೆ ಸಾಲವನ್ನು ಕೊಡುವಂಥದ್ದಾಯಿತು, ಇವೆಲ್ಲವೂ ಆಗಿದೆ. ನಾನು ಕಳೆದ 1 ವಾರದ ಹಿಂದೆ, ಸುಮಾರು 22 ವರ್ಷದ ಹಿಂದೆ ಕಾರ್ಯನಿರ್ವಹಿಸಿದಂಥ ಒಂದು ಕಾರ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟೆ. ಅದು ನಮ್ಮ ನಾರಾವಿಯ ಹತ್ತಿರ ಹಳದಂಗಡಿಯಲ್ಲಿ ಒಂದು ಬಡ ಕುಟುಂಬ. ಒಂದು ದಿನ ಆ ಕುಟುಂಬದಲ್ಲಿ ಆವಾಗ 25 ಸೆನ್ಸ್ ಜಾಗ ಇತ್ತು, ಅದಕ್ಕೆ ರೆಕಾರ್ಡ್ ಇರಲಿಲ್ಲ. 22 ವರ್ಷದ ಹಿಂದೆ 3 ಹೆಣ್ಮಕ್ಕಳು 2 ಗಂಡು ಮಕ್ಕಳು, ಆಕೆ ಅಷ್ಟೇ, ಜಾಗ ಇಲ್ಲ, ಏನಿಲ್ಲ. ಆದರೆ ಆಕೆಗೆ ಪ್ರಗತಿ ಬಂಧು ಸಂಘವನ್ನು ಸೇರಿಸಿ ಅವರಿಗೆ ಶ್ರಮ ವಿನಿಮಯ ಮೂಲಕ ಅವರ ಮೂಲ ಸೌಕರ್ಯಗಳನ್ನು ಮಾಡಲಿಕ್ಕೆ ಮಾಹಿತಿಯನ್ನು ಕೊಡುವಂಥದ್ದನ್ನು ಮಾಡಿದ್ದೆವು. ನಾನು ಮೊನ್ನೆ ಅವರ ಕಾರ್ಯಕ್ಷೇತ್ರಕ್ಕೆ ಹೋದಾಗ ಅವರ ಮನೆಗೆ ಹೋಗುವಾಗ ಕಣ್ಣೀರು ಹಾಕಿದರು. ಯಾಕೆಮ್ಮ ಹೀಗೆ ನಿಮಗೆ ಕಣ್ಣೀರು ಅಂತ ಕೇಳಿದೆ. ಅದಕ್ಕೆ ಹೇಳಿದರು, ಆವತ್ತು ನೀವು ನನಗೆ ಬಾವಿ ತೋಡುವಾಗ ನೀವು ಏನು ಸಂಘಗಳನ್ನು ಮಾಡಿ ಪ್ರಗತಿ ಬಂಧು ಸಂಘ ಕಟ್ಟಿ ಅದರಿಂದ ನಿಮಗೆ ಲಾಭ ಆಗ್ತದೆ ಅಂತ ಹೇಳಿದ್ರಿ. ನಾನು ಬಾವಿ ಮಾಡಿದ್ದೇನೆ. ಅವತ್ತು ಸಾಲ ಕೊಟ್ಟಾಗ ನಾನೊಂದು ಸಣ್ಣ ಮನೆ ಮಾಡಿದ್ದೆ. ಇವತ್ತು ನೋಡಿ ನನ್ನ ಮನೆ RCC ಆಗಿದೆ. ನನ್ನ 25 ಸೆನ್ಸಿಗೆ ಭದ್ರತೆ ಇರಲಿಲ್ಲ, ಈಗ ಭದ್ರತೆ ಆಗಿದೆ. ನನ್ನ ಮಗಳು ಈ ಕೆಲಸದಲ್ಲಿದ್ದಾಳೆ.
ನನ್ನ ಮಗ ನೀವು ಹೇಳಿದ ಹಾಗೆ ಇಂಥ ಕೆಲಸದಲ್ಲಿದ್ದಾನೆ, ಚೆನ್ನಾಗಿದ್ದಾನೆ. ಆವತ್ತು ಒಪ್ಪತ್ತಿನ ಊಟಕ್ಕೂ ಕಷ್ಟ ಇತ್ತು. ಅವ್ರು ಹೇಳ್ತಾರೆ, ನಮಗೆಲ್ಲ ಹಿರಿಯರಿಗೆ ಗೊತ್ತುಂಟು, ಸೋಪಲ್ಲಿ 555 ಬಾರ್ ಸೋಪು ಇತ್ತು, ಅದರಲ್ಲಿ ಒಂದು ಗೆರೆ, ಒಂದು ಗೀಟು ಸಾಬೂನು ತಂದು ಮನೆಯ ಒಂದು ವಾರವನ್ನು ನಡೆಸ್ತಿದ್ರಂತೆ. ಮನೆಯಿಂದ ಹೊರಗೆ ಹೋಗುವಾಗ ಮಕ್ಕಳು ಹೇಳುವುದು ಅಥವಾ ತಾಯಿ ಮಗಳಿಗೆ ಹೇಳುವುದು, ಒಂದು ಗೀಟು ಸೋಪು ತಾ ಅಂತ. ತೆಂಗಿನಕಾಯಿ ಕೊಬ್ಬರಿ 1 ರೂಪಾಯಿದು ಕೊಬ್ಬರಿ ತಂದು ಕೊಡು ಅಂತ ಹೇಳ್ತಿದ್ರಂತೆ. ಆ ಕಾಲ ಇತ್ತು. ಅವ್ರು ಹೇಳ್ತಿದ್ರು, ಒಂದು ಗೀಟು ಸಾಬೂನು ತಂದು ಜೀವನ ಮಾಡುವ ನನ್ನ ಮನೆ ಇವತ್ತು ವಾರಕ್ಕೆ ಬೇಕಾದ, ತಿಂಗಳಿಗೆ ಬೇಕಾದ ಸೋಪು ಸಾಬೂನು ಅಥವಾ ಏನು ಈಗಿನ ಫ್ಯಾಷನ್ಗೆ ಬೇಕಾದ ವ್ಯವಸ್ಥೆಯನ್ನು ತರುವ ಶಕ್ತಿಯನ್ನು ಇವತ್ತು ಪೂಜ್ಯ ಕಾವಂದರು ಕೊಟ್ಟಿದ್ದಾರೆ. ನನ್ನ ಮನೆಯಲ್ಲಿ ನಿತ್ಯ ಬಡತನ, ದಿನಕ್ಕೆ ಒಂದು ಮಧ್ಯಾಹ್ನದ ಊಟವನ್ನು ಮಾಡುತ್ತಿದ್ದೆ. ಆದರೆ ಇವತ್ತು 3 ಹೊತ್ತು ಚೆನ್ನಾಗಿ ಊಟ ಮಾಡುವಂಥ ಶಕ್ತಿ ಬಂದಿದ್ರೆ ಅದು ಗ್ರಾಮಾಭಿವೃದ್ಧಿ ಯೋಜನೆಯಿಂದ. ನೀವು ಅಲ್ಲಿ ತೆಂಗಿನ ಮರ ನಡಿ, ಅಲ್ಲಿ ಅಡಿಕೆ ಗಿಡ ನೆಡಿ, ಇಲ್ಲಿ ಏನಾದರೂ ಕಾಳು ಮೆಣಸು ಹಾಕಿ ಅಂತ ಹೇಳಿರುವುದರಿಂದ ಇವತ್ತು ಎಲ್ಲವೂ ನನ್ನ ಏನು ಇದೊಂದು ಒಳ್ಳೆಯ ಗಾರ್ಡನ್ ಆಗಿ ಹಚ್ಚ ಹಸಿರು ಇರುವ ಜಾಗ ಆಗಿದೆ ಅಂತ ಹೇಳ್ತಾರೆ ಅವರು. ಬಹುಶಃ ನನಗೆ ಬಹಳ ಸಂತೋಷ ಆಯಿತು. ಅನೇಕ ಕುಟುಂಬಗಳು, ಇದು ಪೂಜ್ಯರ ಬಹಳ ದೂರದೃಷ್ಟಿಯ ಒಂದು ಕಾರ್ಯಕ್ರಮ. ಏನು, ಬಡತನದಲ್ಲಿ ಹುಟ್ಟಿದ್ದು ತಪ್ಪಲ್ಲ, ಬಡತನದಲ್ಲಿ ಸಾಯಬಾರದು. ನಾವೆಲ್ಲರೂ ನಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ, ನಮ್ಮ ಏನು ಮಾನವ ಸಂಪನ್ಮೂಲಗಳನ್ನು ಬಳಕೆ ಮಾಡಿ ನಾವು ಯಾಕೆ ಸಮಾಜದಲ್ಲಿ ಮುಂದೆ ಬರಬಾರ್ದು ಅನ್ನುವುದಕ್ಕೆ ಒಂದು ಯೋಚನೆಯನ್ನು ಕೊಟ್ಟದಿದ್ದರೆ ಅದು ಗ್ರಾಮಾಭಿವೃದ್ಧಿ ಯೋಜನೆ. ಇವತ್ತು ಈ ರೀತಿಯ ಅನೇಕ ಮನೆಗಳು ಇವತ್ತು ಚೆನ್ನಾಗಿದೆ. ನನಗೆ ಭಾಳ ಆಶ್ಚರ್ಯ ಆಗ್ತದೆ. ಬಡತನದಲ್ಲಿ ಸಂತೋಷ ಇತ್ತು, ಬಡತನದಲ್ಲಿ ಸಂತೋಷ ಸಿಗ್ತಾ ಇತ್ತು. ಇವತ್ತು ಬೇಕಾದಷ್ಟು ಇದೆ, ಕೆಲವು ಕುಟುಂಬದಲ್ಲಿ ದುಃಖ ಇದೆ. ಸಿರಿತನದಲ್ಲಿ ದುಃಖ ಜಾಸ್ತಿ, ಬಡತನದಲ್ಲಿ ಸಂತೋಷ ಜಾಸ್ತಿ. ನನಗೆ ಅದೇ ಏನು ಹಿಂದಿನ ಈ ಸಂಘ, ಈ ವ್ಯವಸ್ಥೆ ಹೀಗಿದ್ರೆ ನಾನು ಒಂದು 2 ವಾರದ ಹಿಂದೆ ಒಂದು ಒಳ್ಳೆಯ ಸಂಘಕ್ಕೆ ಹೋಗಿದ್ದೆ. ಆ ಸಂಘದಲ್ಲಿ ಹೋದಾಗ ಒಬ್ಬರು ಮಾತಾಡಿದರು. ನಾನು ಹೇಳಿದೆ, ನೀವು ಇಷ್ಟೆಲ್ಲ ಮಾಡಿದ್ರಿ, ಒಳ್ಳೆ ವ್ಯವಹಾರ ಎಲ್ಲ ಮಾಡಿದ್ರಿ, ಇನ್ನೊಂದು ಸ್ವಲ್ಪ ಜಾಗ ಖರೀದಿ ಮಾಡಿ, ಒಳ್ಳೆಯ ಕೃಷಿ ಮಾಡಿ, ಪಂಪ ಹಾಕಿ, ಇದನ್ನೆಲ್ಲ ಹೇಳಿದೆ. ಬೇಡ ಸ್ವಾಮಿ, ಇದೆಲ್ಲ ಬೇಡ, ಯಾರು ನೋಡೋದು, ಇದೆಲ್ಲ ಆಗಲಿಕ್ಕಿಲ್ಲ, ಈಗಿನ ಸಮಸ್ಯೆಗೆ ಪರಿಹಾರ ಇಲ್ಲ. ಏನು ಸಮಸ್ಯೆ? ಈಗ ಜನರಲ್ಲಿ ವಿಶ್ವಾಸ ಇಲ್ಲ. ನಾನು ಮಾಡಿದರೆ ನನ್ನ ಮಕ್ಕಳು ಕೇಳಬೇಕಲ್ಲ, ನನ್ನ ಮಕ್ಕಳಿಗೆ ಇದನ್ನೆಲ್ಲ ದುಡಿಲಿಕ್ಕೆ ಸಾಮರ್ಥ್ಯ ಉಂಟಾ? ಅವರು ಪೇಟೆಯಲ್ಲಿ ಬೇಕಾದರೆ ಕೂತ್ಕೊಳ್ತಾರೆ, ನಾನು ಇಷ್ಟು ಕಷ್ಟಪಟ್ಟು ಇಟ್ಟದ್ದನ್ನು ಖರ್ಚು ಮಾಡಲಿಕ್ಕಿದ್ದಾರೆ, ಅದರಿಂದ ಈಗ ಇಷ್ಟೇ ಸಾಕು ಅಂತ ಹೇಳಿದರು. ಇನ್ನೊಬ್ಬ ಹೇಳಿದ, ಸ್ವಾಮಿ, ಗ್ರಾಮಾಭಿವೃದ್ಧಿ ಯೋಜನೆ ಇರುವಾಗ ನನಗೆ ಬೇಕಾದಷ್ಟು ಸಾಲ ಸೌಲಭ್ಯಗಳನ್ನು ಸಂಘದವರು ಹೇಳಿದಾಗ ಸಹಿ ಮಾಡಿ ಕೊಡ್ತಿದ್ರು. ಇವತ್ತು ನಾನು ಸಂಘ ಬಿಟ್ಟಿದ್ದೇನೆ. ಇವತ್ತು ಸಹಕಾರಿ ಸಂಘದಲ್ಲಿ ಪ್ರೀತಿಯಲ್ಲಿದ್ದವರು ಅಣ್ಣ ತಮ್ಮಂದಿರು ಸಹ ಒಂದು ಜಾಮೀನು ಹಾಕ್ತಾರೆ, 2 ಜಾಮೀನು ಹಾಕುವಾಗ ಯಾಕೆ ಅಂತ ಕೇಳ್ತಾರೆ. ರಾಷ್ಟ್ರೀಕರಣವಾದ ಬ್ಯಾಂಕಿನಲ್ಲಿ ಇವತ್ತು ಸಾಲ ಕೇಳಬೇಕಾದ್ರೆ ನಿಮಗೆ ಬಹಳ ದೊಡ್ಡ ಸಂಗತಿ. ಅದು ಘಟ್ಟದ ಮೇಲೆ ಹೇಳ್ತಾರೆ, ಅದು ಬೆಟ್ಟಕ್ಕೆ ಸೀರೆ ಉಡಿಸುವ ಕೆಲಸ ಅಂತ ಹೇಳ್ತಾರೆ. ಅಷ್ಟು ಸುಲಭದಲ್ಲಿ ಸಾಲ ಸಿಗೋದಿಲ್ಲ. ಆದರೆ ಸಂಘದಲ್ಲಿ ಇವತ್ತು ಸಾಲ ಕೇಳಬೇಕಾದ್ರೆ ನಮ್ಮ ಸಂಘದ ಸದಸ್ಯ ಅಂತೇಳಿ ಎಲ್ಲಿಗೆ ಸಹಿ ಮಾಡುವುದು ಅಂತ ಸದಸ್ಯರು ಕೇಳ್ತಾರೆ. ಅವನು ಹೇಳ್ತಾನೆ, ನಾನು ಸಂಘ ಬಿಟ್ಟು ನನಗೆ ಬಹಳ ಯಾತನೆ ಆಗ್ತದೆ. ಯಾಕೆ? ನಮ್ಮ ಒಗ್ಗಟ್ಟು ನಮ್ಮ ಮನೆಯಲ್ಲಿಲ್ಲ. ಸಂಘದಲ್ಲಿರುವಷ್ಟು ಪ್ರೀತಿ ವಿಶ್ವಾಸ ಇವತ್ತು ಒಂದು ತಾಯಿಯ ಮಕ್ಕಳಲ್ಲಿಲ್ಲ. ಜಾಮೀನು ಹಾಕೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಯಾಕೆ ನಿನಗೆ ಅಂತ ಕೇಳ್ತಾರೆ. ಇಂಥ ವ್ಯವಸ್ಥೆಗಳಿದೆ. ಅದರಿಂದಾಗಿ ನನಗೆ ವಯಸ್ಸಾಗಿದೆ, ನೀವು ಸೇರಿಸಿಕೊಟ್ಟದನ್ನು ಬಿಟ್ಟಿದ್ದೀರಿ, ಮುಂದೆ ನನ್ನನ್ನು ಸೇರಿಸಿಕೊಳ್ಬೇಕು, ನನಗೂ ಸಾಲ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳ್ತಾನೆ. ನೋಡಿ, ಸರಕಾರದ ವ್ಯವಸ್ಥೆಯಲ್ಲಿ ಎಷ್ಟು ಬದಲಾವಣೆ ಆಗಿದೆ. 60 ವರ್ಷ ಆದರೆ ರಾಷ್ಟ್ರೀಕರಣದಲ್ಲಿ ಸಾಲ ಸಿಗೋದಿಲ್ಲ, ನಿಮ್ಗೆ ವಯಸ್ಸಾಗಿದೆ, ನಿಮ್ಗೆ ದುಡ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ 65 ವಯಸ್ಸಿನವರಿಗೆ ಸಾಲ ಕೊಡ್ತೇವೆ. ಇವತ್ತು 1 ಲಕ್ಷದಿಂದ 4 ಲಕ್ಷದವರೆಗೆ ಯಾವುದೇ ಹಿಂದೆ ಮುಂದೆ ನೋಡದೆ ಸಂಘದವರು ಸಾಲ ಕೊಡುವಂಥ ವ್ಯವಸ್ಥೆ ಇದೆ. ಅದೇ ನೀವು ಸಹಕಾರಿ ಸಂಘದಲ್ಲಿ ಹೋಗಿ ಕೇಳಿ ಅಥವಾ ಬೇರೆ ಬ್ಯಾಂಕಿನಲ್ಲಿ ಹೋಗಿ ಹೇಳಿ, ನಿಮಗೆ ಅಷ್ಟು ಸುಲಭದಲ್ಲಿ ಸಾಲ ಸಿಗೋದಿಲ್ಲ. ಇದನ್ನೆಲ್ಲ ಹೇಳಿದ ಮೇಲೆ ನಮ್ಮ ಕೇಂದ್ರ ಸಮಿತಿ ಅಧ್ಯಕ್ಷರು ಸತೀಶ್ ಇದ್ದಾಗೆ ಒಬ್ಬರು ಬಂದರು. ಅವರು ಹೇಳಿದರು, ನೋಡಿ, ನೀವು ಅಕ್ಕಪಕ್ಕದಲ್ಲಿದ್ದು 2 ಲಕ್ಷಕ್ಕೆ ಸಾಲ ಮಾಡಲಿಕ್ಕೆ ಹಿಂದೇಟು ಹಾಕುವ ಜನ ಇದ್ದಾರೆ ಅಂತ ಹೇಳ್ತಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಎಷ್ಟು ಕೋಟಿ ಸಾಲಕ್ಕೆ ಜಾಮೀನು ಹಾಕಿದ್ದಾರೆ ಗೊತ್ತುಂಟಾ ಅಂತ ಕೇಳಿದರು. ಅವ್ರಿಗೆ ಗೊತ್ತಿಲ್ಲ. ಅವ್ರು ಹೇಳಿದರು,
ನೋಡಿ, 20,000 ಕೋಟಿ ರೂಪಾಯಿ ಸುಮಾರು 12 ಬ್ಯಾಂಕಿನಲ್ಲಿ ಸಾಲಕ್ಕೆ ಸಂಘದವರು, ನನ್ನ ಸಂಘದವರು ಸಾಲ ಕೇಳಿದಾಗ ಕೊಡಬೇಕು, ಅವರು ಕಟ್ಟುವ ಜವಾಬ್ದಾರಿ ಚೆನ್ನಾಗಿ ವಹಿಸಿಕೊಂಡಿದ್ದಾರೆ, ನಮ್ಮ ಒಕ್ಕೂಟದವರು ತೆಗೆದುಕೊಳ್ತಾರೆ ಅಂತೇಳಿ ಕೊಡಿ ಅಂತೇಳಿ ಒಪ್ಪಂದಕ್ಕೆ ಸಹಿ ಮಾಡಿದ್ದಾರೆ. ಅದರಿಂದಾಗಿ ನಿಮ್ಮ ಸಂಘ ರಚನೆ ಆಗಿ 3 ತಿಂಗಳಾಗುವಾಗ ಇವತ್ತು ಒಬ್ಬ ಸದಸ್ಯನಿಗೆ 35,000 ರೂಪಾಯಿ ಈ ವರ್ಷದಿಂದ ಸಿಗ್ತದೆ. ಯಾರನ್ನೂ ನೋಡಲಿಲ್ಲ. ಪೂಜ್ಯ ವೀರೇಂದ್ರ ಹೆಗ್ಡೆಯವರು ನೀವು ಯಾರು ಅಂತ ನೋಡಲಿಲ್ಲ. ಯಾಕೆ ಇದನ್ನು ನಾನು ಒತ್ತಿ ಹೇಳ್ತೇನೆ ಅಂತ ಹೇಳಿದರೆ, ಇದು ನಮ್ಮ ಪ್ರೀತಿ ಮತ್ತು ನಮ್ಮ ಮೇಲೆ ಇಟ್ಟಂಥ ಭರವಸೆ. ಇವತ್ತು ಅನೇಕ ಕಡೆಗಳಲ್ಲಿ ಸಂಘದವರೆಲ್ಲ ಎಸ್ ಗ್ರೇಡಲ್ಲಿ ಇದ್ದಾರೆ. ಮಂಗಳೂರಿನ ಭಾಗದಲ್ಲಿ ನನಗೆ ಅತ್ಯಂತ ಖುಷಿ ಪಡುವಂಥ ವಿಷಯ ಅಂತ ಕೇಳಿದರೆ, ಇಲ್ಲಿ ಬಹಳಷ್ಟು 1 ರೂಪಾಯಿ ಕಂತು ಬಾಕಿ ಇಲ್ಲದ ಸಂಘಗಳಿದೆ. ಅಧ್ಯಕ್ಷರು 1 ರೂಪಾಯಿ ಬಾಕಿ ಇಲ್ಲ. ಎಲ್ಲ ಒಕ್ಕೂಟದವರು ಆ ಮಟ್ಟಿನಲ್ಲಿ ಸಂಘಗಳನ್ನು ಇಟ್ಟುಕೊಂಡಿದ್ದೀರಿ ಮತ್ತು ಸಂಘದ ಪ್ರತಿನಿಧಿಗಳು ಮತ್ತು ಸಂಘದ ಸದಸ್ಯರು ಇದಕ್ಕೆ ಸಹಕಾರ ಕೊಟ್ಟಿದ್ದೀರಿ. ನಿಮಗೆ ನನ್ನ ಜಿಲ್ಲೆಯ ಪರವಾಗಿ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾರೋ ಒಬ್ಬರು ಹೇಳಿದರು, ನೀವು 1 ರೂಪಾಯಿಗೂ ಬಿಡುವುದಿಲ್ಲಲ್ಲ ಅಂತ ಹೇಳಿ. ಅದಕ್ಕೆ ಒಬ್ಬರು ಸಂಘದವರು ಹೇಳಿದರು, ಅದು 1 ರೂಪಾಯಿ ನಾಳೆ 100 ರೂಪಾಯಿ ಆಗ್ಬೋದು, 1 ರೂಪಾಯಿ ನಾಳೆ 1000 ರೂಪಾಯಿ ಆಗ್ಬೋದು. ಆರ್ಥಿಕ ಶಿಸ್ತು ಅದು ಸಂಘದಲ್ಲಿ ನೀವು ಕಲಿಯಿರಿ ಅಂತ ಹೇಳಿದರು. ನಾವು 1 ರೂಪಾಯಿಯನ್ನು ಬಿಟ್ಟರೆ ಏನಾಗ್ತದೆ, 100 ಆಗ್ತದೆ, 1000 ಆಗ್ತದೆ, 10,000 ಆಗ್ತದೆ. ಅದಕ್ಕಾಗಿ 1 ರೂಪಾಯಿಯನ್ನು ಬಾಕಿ ಮಾಡದೆ ಕಟ್ಟಿಸುವಂಥ ಕೆಲಸವನ್ನು ನೀವೆಲ್ಲ ಮಾಡಿದ್ದೀರಿ ಅಂತ ಹೇಳಿದರೆ ಅದು ಸಂಘದ ಶಿಸ್ತು. ಆರ್ಥಿಕವಾಗಿ ನಾವು ಎಲ್ಲವನ್ನು ಈ ರೀತಿ ಇಟ್ಟುಕೊಂಡ್ರೆ ನಮ್ಮೊಟ್ಟಿಗೆ ಜನ ಪ್ರೀತಿ ವಿಶ್ವಾಸದಿಂದ ಸಹಕರಿಸ್ತಾರೆ. 1 ರೂಪಾಯಿಯೇ ಒಬ್ಬನ ವಿಶ್ವಾಸವನ್ನು ಕಳೆಕೊಳ್ಳಿಕ್ಕೆ ದಾರಿ ಆಗ್ತದೆ. ನೆನಪಿಟ್ಟುಕೊಳ್ಳಿ, 1 ರೂಪಾಯಿ ಚಿಲ್ಲರೆ ಕೊಡದಿದ್ರೆ ಆ ಅಂಗಡಿ ವ್ಯಾಪಾರಕ್ಕೆ ನೀವು ಹೋಗಲ್ಲ. ಯಾಕೆ? ಅವನು ಚಿಲ್ಲರೆ ಕೊಡಲ್ಲ ಅಂತೇಳಿ. ಅಂದರೆ ಅರ್ಥ ಏನು? ಹಣದಲ್ಲಿ ಎಲ್ಲವೂ ವ್ಯವಹಾರ, ಅದು ಯಾರು ಕೂಡ ಬಿಟ್ಟು ಹೋಗೋದಿಲ್ಲ. ಅದರಿಂದ ಇವತ್ತು ವ್ಯಾವಹಾರಿಕವಾಗಿ ಮಾತಾಡುವಾಗ ಅಷ್ಟು ಚೆನ್ನಾಗಿ ಕಾಪಾಡಿಕೊಂಡವರು ಸೋಮೇಶ್ವರ ವಲಯದ ಎಲ್ಲ ಭಾಗದವರು. ನಿಮಗೆ ಮತ್ತೊಮ್ಮೆ ಪ್ರೀತಿಯ ಅಭಿನಂದನೆಗಳು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 250 ಕೋಟಿ ರೂಪಾಯಿ ಸಾಲ ಈಗಾಗಲೇ ಹೋಗಿದೆ ಕಳೆದ 5 ತಿಂಗಳಲ್ಲಿ. ಎಲ್ಲ ಸಂಘಗಳು ಇವತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ತನ್ನ ನಿರಂತರ ನಿತ್ಯದ ಕಷ್ಟಗಳಿಗೆ, ಅವರ ಇಷ್ಟಾರ್ಥಗಳನ್ನು ಮಾಡಲಿಕ್ಕೆ, ಅವರ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಸಾಲವನ್ನು ಮಾಡ್ತಾರೆ. ಇದು ಯಾವ ಬ್ಯಾಂಕಿನಿಂದ ನಿಮಗೆ ಸಾಲ ಸಿಗ್ತದೆ? ಸೋಮೇಶ್ವರ ಈ ವಲಯದಲ್ಲಿ ನಿಮ್ಗೆ ಯಾವ ಬ್ಯಾಂಕಿನಿಂದ ಸಾಲ ಸಿಗ್ತದೆ ಹೇಳ್ಬೋದಾ? ಯಾವ ಬ್ಯಾಂಕು? ಬ್ಯಾಂಕ್ ಆಫ್ ಬರೋಡಾದಿಂದ ಸಿಗ್ತದೆ. ನೆನಪಿಟ್ಕೊಳ್ಳಿ, ಬ್ಯಾಂಕ್ ಆಫ್ ಬರೋಡಾದ ಒಪ್ಪಂದ ಪ್ರಕಾರ ನಿಮ್ಮ ಖಾತೆ ಬ್ಯಾಂಕ್ ಆಫ್ ಬರೋಡಾದಲ್ಲಿದೆ. ನೀವು ಯಾರು ಬ್ಯಾಂಕಿಗೆ ಹೋಗ್ಲಿಕ್ಕಿಲ್ಲ, ಸೇವಾ ಕೇಂದ್ರಕ್ಕೆ ನೀವು ಹೋಗ್ತೀರಿ. ಬ್ಯಾಂಕಿನ ವ್ಯವಹಾರಗಳನ್ನು ಗ್ರಾಮಾಭಿವೃದ್ಧಿ ಯೋಜನೆ ನೋಡ್ಕೊಳ್ತಾ ಇದೆ. ಆದ ಕಾರಣದಿಂದಾಗಿ ನಿಮಗೆ ಬ್ಯಾಂಕಿನ ಪರಿಚಯ ಇಲ್ಲದಿರಬಹುದು, ಆದರೆ ಇದು ರಾಷ್ಟ್ರೀಕರಣ ಆದ ಬ್ಯಾಂಕಿನಿಂದಲೇ ಸಾಲ ಬರುವುದು. ನೆನಪಿಟ್ಕೊಳ್ಳಿ, ಇದು ನಿಮ್ಗೆ ಗೊತ್ತಿರಬೇಕು. ಬ್ಯಾಂಕಿನವರು ಸಂಘಕ್ಕೆ ಸಾಲ ಕೊಡುವಂಥ ವ್ಯವಸ್ಥೆ ಆಗ್ತದೆ. ಸಂಘದಲ್ಲಿ ವಸೂಲು ಮಾಡುವ ಜವಾಬ್ದಾರಿ ಅದು ಸಂಘದವರು. ಅದಕ್ಕೆ ಬೇಕಾಗಿ ಒಕ್ಕೂಟದವರನ್ನು ಇಟ್ಕೊಂಡಿದ್ದೇವೆ, ಅದಕ್ಕೆ ಬೇಕಾಗಿ ಮಾಹಿತಿಯನ್ನು ಕೊಡ್ತೇವೆ. ಇದು ನಮ್ಮ ವ್ಯವಸ್ಥೆ. ಇವತ್ತು ಬ್ಯಾಂಕಿನಲ್ಲಿ ಸಾಲ ಕೊಡಬೇಕಾದರೆ ನಿಮ್ಮ ಹಿಂದಿನ ವ್ಯವಹಾರಗಳನ್ನು ಖಂಡಿತ ನೋಡ್ತಾರೆ. ನಿಮ್ಮ ವ್ಯವಹಾರಗಳು ಸರಿ ಇದ್ದಾಗ ಮಾತ್ರ ಸಾಲ ರಿಲೀಸ್ ಆಗ್ತದೆ. ಅದರಿಂದಾಗಿ ಗುಣಮಟ್ಟಕ್ಕೆ ಯಾವತ್ತೂ ಚ್ಯುತಿ ಬರದಾಗಿ ನೋಡಿಕೊಳ್ಳುವಂಥದ್ದು ಅದು ನಿಮ್ಮ ಜವಾಬ್ದಾರಿ ಆಗಬೇಕು. 10 ಮನೆಯವರು ಒಂದು ಮನಸ್ಸಿನಲ್ಲಿ ವಾರದಲ್ಲಿ ಅರ್ಧ ತಾಸು ಇದ್ದು ಸಂಘದ ವ್ಯವಹಾರಗಳನ್ನು ಮಾಡಿದರೆ ಖಂಡಿತ ಬೇರೆ ಏನು ಘನಕಾರ್ಯ ಮಾಡಬೇಕಾಗಿಲ್ಲ. ಚೆನ್ನಾಗಿ ಆ ವ್ಯವಸ್ಥೆಯನ್ನು ಮಾಡಬಹುದು. ಇವತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಕೇವಲ ಸಾಲ ಕೊಡುವ ವ್ಯವಸ್ಥೆ ಮಾತ್ರ ಅಲ್ಲ, ನೆನಪಿಟ್ಕೊಳ್ಳಿ. ಸಾಲ ಕೊಡುವುದರ ಜೊತೆಯಲ್ಲಿ ಕೂಡ ಸಂಘದ ಸದಸ್ಯರಿಗೆ ಹಲವಾರು ಕಾರ್ಯಕ್ರಮಗಳಿದೆ. ಮುಖ್ಯವಾಗಿ ಸ್ವಸಹಾಯ ಸಂಘದ ಸದಸ್ಯರು ಸಾಲ ಪಡ್ಕೊಂಡಾಗ ಹಿಂದೆ ಎಲ್ಲ ಯಾರಾದರೂ ತೀರ್ಕೊಂಡ್ರೆ ಆ ಸಾಲವನ್ನು ಸಂಘದವರು ಕಟ್ಟಬೇಕು. ಅದು ಸಂಘದ ನಿಯಮ, ಅದು ಬ್ಯಾಂಕಿನ ನಿಯಮ. ಕಟ್ತಾ ಇದ್ರು ಅವರಿಗೆ ಹೊರೆ ಆಗಬಾರದು ಅಂತೇಳಿ ಈ ಒಂದು ಸಾಲಕ್ಕೆ ಒಂದು ವಿಮೆಯನ್ನು ಮಾಡಿದೆ. ಈ ಸಾಲಕ್ಕೆ 60 ರೂಪಾಯಿ 10,000ಕ್ಕೆ ವಿಮೆಯನ್ನು ಮಾಡಿದರೆ ಆ ವಿಮೆ ಮಾಡಿದ ನಾಮಿನಿ ಮತ್ತು ಅವರ ಪೈಕಿಯಲ್ಲಿ ಯಾರಾದರೂ ಒಬ್ಬರು ತೀರ್ಕೊಂಡ್ರೆ ಸಾಲ ಏನಾಗ್ತದೆ?
ಏನಾಗ್ತದೆ, ಮನ್ನಾ ಆಗ್ತದೆ. ಅಂದರೆ LIC ಆಫ್ ಇಂಡಿಯಾದವರಿಂದ ಸಾಲ ಬಾಕಿ ಇರುವುದಕ್ಕೆ ಅವರು ಮನ್ನಾ ಮಾಡಲಿಕ್ಕೆ ನಿಮ್ಮ ಸಂಘಕ್ಕೆ ಅವರು ಸಾಲವನ್ನು ಅವರು ಮನ್ನಾ ಮಾಡ್ತಾರೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ವಿಮೆ ಇದೆ. 1 ಲಕ್ಷ ಸಾಲಕ್ಕೆ ಯಾವುದೇ ಭದ್ರತೆ ಇಲ್ಲ, ನೀವು ನೇರವಾಗಿ ಪಡ್ಕೊಳ್ತೀರಿ. ಅದರ ಮೇಲೆ ನೀವು 2 ಲಕ್ಷ 3 ಲಕ್ಷ ಮಾಡಬೇಕಾದ್ರೆ ನೀವು ಜಾಗದ ರೆಕಾರ್ಡನ್ನು ಕೊಡಬೇಕು. ನಾನು ಉತ್ತರ ಕರ್ನಾಟಕದ ಹಾವೇರಿ, ಚನ್ನರಾಯಪಟ್ಟಣ, ಮಂಡ್ಯ, ಆಮೇಲೆ ಮೈಸೂರಲ್ಲಿ ಕೆಲಸ ಮಾಡಿದವ. ಈ ಭಾಗದಲ್ಲಿ ಎಲ್ಲ ಯಜಮಾನ್ರ ಹೆಸರಲ್ಲಿ ಜಾಗ ಇರ್ತದೆ, ಆದರೆ ಯಾರು ಕೂಡ ದಾಖಲಾತಿಯನ್ನು ಕೊಡಲ್ಲ. ಇವೆಲ್ಲವೂ ಮಹಿಳೆಗೆ ಮನೆ ಆಗಬೇಕು, ಚೆನ್ನಾಗಿ ಇರಬೇಕು ಅನ್ನೋಂಥ ಯೋಚನೆ ಇದ್ದರೆ ಅವನಿಗೆ ಇರಲ್ಲ. ಆ ಕಾರಣಕ್ಕಾಗಿ ಪೂಜ್ಯ ಕಾವಂದರು ನಮ್ಮಲ್ಲಿರುವ LIC ಕಂಪನಿಯವರ ಮೈಕ್ರೋ ಬಚತ್ ಇರ್ಬೋದು, ಭೀಮ ಜ್ಯೋತಿ ಇರ್ಬೋದು, ಅದನ್ನು ಸಂಘದ ಮಹಿಳೆ ಮಾಡಿದರೆ 1 ಲಕ್ಷದ ಪಾಲಿಸಿದರೆ 2 ಲಕ್ಷ ಸಿಗುವ ಹಾಗೆ ಆಗಿದೆ. ಇದು ನಿಮ್ಮ ಉಳಿತಾಯಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯವಹಾರ. 15 ವರ್ಷ ಆದ ನಂತರ ಅದಕ್ಕೆ ಬಡ್ಡಿ ಅಸಲು ಸೇರಿ ಸಿಗ್ತದೆ, ಜೊತೆಯಲ್ಲಿ ಸಾಲ ಮಾಡಲಿಕ್ಕೆ ಆಗ್ತದೆ. ಅಕಸ್ಮಾತ್ ಏನಾದರೂ ಆ ಪಾರ್ಟಿ ಮಧ್ಯದಲ್ಲಿ ಡೆತ್ ಆದರೆ ಆ ಏನು ಇನ್ಸೂರೆನ್ಸಿನ ಫುಲ್ ಮೊತ್ತ ಹೇಗೆ LIC ಇದು ಕೊಡ್ತಾರೆ ಹಾಗೆ ಕೊಡ್ತಾರೆ. ಈ ವಿಮೆಯೂ ಇದೆ. ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮ ಇದೆ. ಇದು ಸಂಘದ ಸದಸ್ಯರಿಗೆ. ಇದು ಅಲ್ಲದೆ ನಮ್ಮ CSC ಕಾರ್ಯಕ್ರಮದಲ್ಲಿ ಆಯುಷ್ಮಾನ್ ಕಾರ್ಡ್ ಮಾಡಬಹುದು. ಇನ್ನೂ ಅನೇಕ ಸರ್ಕಾರದ ಸೌಲಭ್ಯಗಳನ್ನು ನೀವು ಬಳಕೆ ಮಾಡಬಹುದು. ಜೊತೆಯಲ್ಲಿ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಶಾಲೆಗಳಿರ್ಬೋದು, ದೇವಸ್ಥಾನ ಇರ್ಬೋದು, ನಿರ್ಗತಿಕರಿಗೆ ಮಾಸಾಸನ ಕೊಡುವಂಥದ್ದು ಇರಬಹುದು, ಇದೀಗ ನಾವು ಕೊಟ್ಟಿರುವಂಥ ಸುಜ್ಞಾನ ನಿಧಿ ಕಾರ್ಯಕ್ರಮ ಇರಬಹುದು, ಅಥವಾ ಶಾಲೆಗಳಿಗೆ ಟೀಚರ್ಸ್ಗಳನ್ನು ಒದಗಿಸುವಂಥದ್ದು ಇರ್ಬೋದು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು 72 ಶಿಕ್ಷಕರನ್ನು ನಾವು ಕಡಿಮೆ ಎಲ್ಲಿ ಟೀಚರ್ಸ್ ಇದ್ದಾರೆ ಅಲ್ಲಿ ಕೊಡುವಂಥ ಕೆಲಸ ಆಗಿದೆ. ರುದ್ರಭೂಮಿ ಇರ್ಬೋದು, ಆಲಿನ್ ಸೊಸೈಟಿ ಇರ್ಬೋದು, ಕೆರೆ ರಿಪೇರಿ ಇರ್ಬೋದು, ಎಲ್ಲವನ್ನು ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮುಖಾಂತರ ಊರಿನ ಒಂದು ವ್ಯವಸ್ಥೆಗಾಗಿ ಸಹಕಾರ ಕೊಡುವಂಥ ವ್ಯವಸ್ಥೆಗಳು ಇವತ್ತು ಧರ್ಮಸ್ಥಳದಿಂದ ಆಗ್ತಾ ಇದೆ. ನನಗೆ ಒಬ್ಬರು ಸಂಘದ ಒಕ್ಕೂಟದ ಅಧ್ಯಕ್ಷ ಹೇಳಿದರು, ನಾನು ತುಂಬ ಸಂಘಗಳಲ್ಲಿ ನಾನು ಸೇರಿಕೊಂಡವ, ಎಲ್ಲ ಬಿಟ್ಟಿದ್ದೇನೆ. ಯಾಕೆ? ಅದರಲ್ಲಿ ಇಂಥದ್ದು ಸೌಲಭ್ಯವೇ ಇಲ್ಲ, ಏನಿದ್ರು ಸಾಲ ಮಾತ್ರ. ಇದರಲ್ಲಿ ಸಾರ್ವಜನಿಕವಾಗಿ ಏನು ಬೇಕಾದರೆ ಮಾಡಬಹುದು. ಇವತ್ತೊಂದು ಕಣ್ಣಿನ ಕ್ಯಾಂಪು ಮಾಡಬಹುದು, ಇವತ್ತೊಂದು ಅಧ್ಯಯನ ಪ್ರವಾಸ ಮಾಡಬಹುದು, ಇವತ್ತೊಂದು ತರಬೇತಿ. ನೀವೇ ಬೇಕಾದರೆ ಕೇಳಿ, ನಮಗೆ ಒಂದು 10 ಮಂದಿ ನಿರುದ್ಯೋಗಿಗಳಿದ್ದಾರೆ, ಅವರಿಗೆ ಏನಾದರೂ ತರಬೇತಿ ಕೊಡಬೇಕು ಅಂತೇಳಿ ನೇರವಾಗಿ ಸ್ವಉದ್ಯೋಗ ತರಬೇತಿ ಕೇಂದ್ರ ರೂರ್ಸೆಟ್ಟಿನಿಂದ ನಿಮಗೆ ಆ ತರಬೇತಿಯನ್ನು ಕೊಟ್ಟು ಉದ್ಯೋಗ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೇವೆ. ಸ್ವಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ್ದೇ ಸಿಡಿಪಿ ಸಾಲವನ್ನು ಕೊಡ್ತೇವೆ. ಬಡತನದಲ್ಲಿ ಹುಟ್ಟಿದ್ದು ತಪ್ಪಲ್ಲ, ಬಡತನದಲ್ಲಿ ಸಾಯಬಾರದು. ಆ ಉದ್ದೇಶಕ್ಕಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಸುಜ್ಞಾನ ನಿಧಿಯ ಉದ್ದೇಶವೂ ಅದು. ಬಡವರಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಅನೇಕ ತೊಂದರೆಗಳಿತ್ತು. ಒಂದು ದಿನ ಯಾವ ಕ್ಷೇತ್ರದಲ್ಲಿಯೂ ಸಾಲ ಸಿಗ್ತಾ ಇರಲಿಲ್ಲ. ಬಡವನಾದವ ಅವನು 10ನೇ ಕ್ಲಾಸ್ ಮಾಡೋದು ಭಾಳ ಕಷ್ಟ ಇತ್ತು ಒಂದು ಸಮಯ. ಇವತ್ತು ಬೇರೆ ಬೇರೆ ವ್ಯವಸ್ಥೆ ಇದೆ, ಸರ್ಕಾರದ ಬ್ಯಾಂಕುಗಳು ಎಲ್ಲ ಕೊಡುವಂಥದ್ದು ಇದೆ, ಸಾಲ ಸೌಲಭ್ಯ ಇದೆ. ಪೂಜ್ಯ ಕಾವಂದರು ಕೂಡ ನಮ್ಮ ಸಂಘದ ಸದಸ್ಯರು ಉನ್ನತ ವಿದ್ಯಾಭ್ಯಾಸವನ್ನು ಮಾಡಬೇಕೆನ್ನುವ ದೃಷ್ಟಿಯಲ್ಲಿ ನಮ್ಮ ಸಂಘದ ಸದಸ್ಯರು ಅವರು ಏನಾದರೂ ಬಯಸಿದರೆ ಅವರ ವಿದ್ಯಾಭ್ಯಾಸಕ್ಕೆ ಒಂದು ಪ್ರಸಾದವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದರೆ ಅದು ಸುಜ್ಞಾನ ನಿಧಿ. ನಿಮಗೆಲ್ಲ ಗೊತ್ತಿರಲಿ, ಇಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳಿಗೆ, ಅದು ವೃತ್ತಿಪರ ITI ಇರ್ಬೋದು, ನರ್ಸಿಂಗ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಡಾಕ್ಟ್ರಿ ಇರ್ಬೋದು, ಅಥವಾ ಬೇರೆ ಏನಾದರೂ ಸ್ನಾತಕೋತ್ತರ ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ 5 ವರ್ಷದ ಕೋರ್ಸಿಗೆ ತಿಂಗಳಿಗೆ 1,000, 3 ವರ್ಷದ ಕೋರ್ಸಿಗೆ 500ವರೆಗೆ ವಿದ್ಯಾಭ್ಯಾಸಕ್ಕೆ ಸುಜ್ಞಾನ ನಿಧಿಯನ್ನು ಕೊಡುವಂಥದ್ದು ಮಾಡ್ತಾ ಇದ್ದೇವೆ. ಸುಮಾರು 40 ಲಕ್ಷಕ್ಕಿಂತ ಹೆಚ್ಚು ಸುಜ್ಞಾನ ನಿಧಿ ಈ ತಾಲೂಕಿನಲ್ಲಿ ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ಲಭಿಸಿದೆ. ಇದೊಂದು ಪ್ರೇರಣೆ ಕೊಡುವಂಥ ವ್ಯವಸ್ಥೆ. ಇದೇ ರೀತಿ ಸುಮಾರು ಜಿಲ್ಲೆಯಲ್ಲಿ 15,000 ಮಂದಿಗೆ ಸುಮಾರು 3 ಕೋಟಿಯಷ್ಟು ರೂಪಾಯಿಯ ಸುಜ್ಞಾನ ನಿಧಿ, 15,000 ವಿದ್ಯಾರ್ಥಿಗಳಿಗೆ 3 ಕೋಟಿಯಷ್ಟು ಸುಜ್ಞಾನ ನಿಧಿಯನ್ನು ಕೊಡುವಂಥದ್ದಾಯಿತು. ಗತಿ ಇಲ್ಲದವರಿಗೆ, ಏನೂ ಇಲ್ಲ ಅಂತ ಹೇಳಿದರೆ ನಿರ್ಗತಿಕರಿಗೆ ಮಾಸಾಸನ ಕೊಡುವಂಥ ವ್ಯವಸ್ಥೆ ಇದೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 200 ಮಂದಿಗೆ
750ರಿಂದ 1,500 ಅನುದಾನ ಕೊಡುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದೇವೆ. ಇವೆಲ್ಲವೂ ಬಹುಶಃ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಪೂಜ್ಯರ ಒಂದು ಏನು ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ನಮ್ಮೆಲ್ಲ ಇವತ್ತು ಸದಸ್ಯರಿಗೆ ಸಾಲವನ್ನು ಬಹಳ ಸುಲಭ ರೀತಿಯಲ್ಲಿ ಅತಿ ಬೇಗ ಸಿಗುವಂತೆ ಮಾಡುವಂಥ ಕೆಲಸವನ್ನು ಈ ವರ್ಷ ಮಾಡಿದೆ. ಇವತ್ತು ಮೊದಲಿನ ಹಾಗೆ ಸೇವಾ ಪ್ರತಿನಿಧಿಗಳು ಸಂಘಕ್ಕೆ ಬಂದು ನಿಮ್ಮಲ್ಲಿ ಅರ್ಜಿಯನ್ನು ಬರೆದು ಆ ಅರ್ಜಿಯನ್ನು ಜಿಲ್ಲಾ ಕಚೇರಿ ಕೊಟ್ಟು ಆಮೇಲೆ ಮಂಜೂರಾಗಿ ನಿಮಗೆ ಕೈಗೆ ಬರುವಂಥ ದಿನ ಇತ್ತು. ಆದರೆ ಈಗ ಅದು ಬದಲಾಗಿ ಏನಾಗಿದೆ ಈಗ ಸಾಲ ಹೇಗೆ ಬರುತ್ತದೆ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಆ್ಯಪ್ ಇದೆ, ಡೌನ್ಲೋಡ್ ಮಾಡಿ. ನಿಮ್ಮ ಮೊಬೈಲ್ ನಂಬರು ಒಂದು ವೇಳೆ ರೆಕಾರ್ಡ್ ಮಾಡದಿದ್ದರೆ ಸೇವಾ ಪ್ರತಿನಿಧಿಗೆ ಹೇಳಿ. ನಿಮ್ಮ ಮೊಬೈಲ್ ನಂಬರ್ ರೆಕಾರ್ಡ್ ಆಗಿದ್ದರೆ ನಿಮ್ಮ ಸಂಘದ ಎಲ್ಲ ಸದಸ್ಯರ ಹೆಸರು ಅಲ್ಲಿ ಗೊತ್ತಾಗ್ತದೆ. ನೀವು ಸ್ವಂತಕ್ಕೆ ಅಂದರೆ ನೀವು, ನಿಮ್ಮ ಸಂಘದ ಇತರರಾದರೆ ಇತರರು, ಅಲ್ಲಿ ಟಿಕ್. ಕೆಲವೊಂದು ವಿಚಾರಕ್ಕೆ ಒಕ್ಕೂಟದವರು ಖಂಡಿತ ನಿಮ್ಮಲ್ಲಿ ಗಮನಿಸಬೇಕಾಗ್ತದೆ. ಮೊದಲನೇದಾಗಿ ವ್ಯವಹಾರ, ಮೊದಲನೇದಾಗಿ ನಿಮ್ಮ ದಾಖಲಾತಿ, ಮೊದಲನೇದಾಗಿ ನಿಮ್ಮ ಗ್ರೇಡಿಂಗ್. ಈ ವ್ಯವಸ್ಥೆಯನ್ನು ನೋಡಿಕೊಂಡು ಒಕ್ಕೂಟದವರು ನಿಮಗೆ ಆ ಒಂದು ವ್ಯವಸ್ಥೆಯಲ್ಲಿ ಸಹಕರಿಸುವಂಥದ್ದು ಇದೆ. ಅದಕ್ಕೆ ನೀವೆಲ್ಲ ಸಹಕರಿಸಬೇಕು. ಜೊತೆಯಲ್ಲಿ CSC ಕಾರ್ಯಕ್ರಮದಲ್ಲಿ ನಿಮ್ಮ ಅನೇಕ ಸೌಲಭ್ಯಗಳು, ಸುಮಾರು 28 ಕಾರ್ಯಕ್ರಮಗಳನ್ನು ಮಾಡಲಿಕ್ಕಾಗ್ತದೆ. ಆಧಾರ್ ಕಾರ್ಡ್ ಇರ್ಬೋದು, ಪಾನ್ ಕಾರ್ಡ್ ಇರ್ಬೋದು, ನಿಮ್ಮ ಏನು ಆಯುಷ್ಮಾನ್ ಕಾರ್ಡ್ ಇರ್ಬೋದು, PM ದಿಶಾ ಇರ್ಬೋದು, ಟೆಲ್ಲಿಲಾ ನಿಮಗೆ ಒಂದು ಮಾಹಿತಿ ಬೇಕು ಅದನ್ನು ಮಾಡ್ಬೋದು, ಫಸಲ್ ವಿಮೆಯನ್ನು ಎಂಟ್ರಿ ಮಾಡ್ಬೋದು, ನಿಮ್ಮ ಕರೆಂಟ್ ಬಿಲ್ ಕಟ್ಬೋದು, LIC ಬಿಲ್ ಕಟ್ಬೋದು, ನಿಮ್ಮ TV ರೀಚಾರ್ಜ್ ಮಾಡ್ಬೋದು. ಅನೇಕ ಸೌಲಭ್ಯಗಳು ಇವತ್ತು ಸೇವಾ ಕೇಂದ್ರದಲ್ಲಿ ಆಗ್ತದೆ. ನಾನು ಕಳೆದ 14 ತಾರೀಕಿನವರೆಗೆ ಅಡಿಕೆಯ ಫಸಲ್ ವಿಮೆ ಇತ್ತು. ಒಂದು ರೈತರು ಇರುವ ಭಾಗದಲ್ಲಿ ಒಂದು ಸೇವಾ ಕೇಂದ್ರಕ್ಕೆ ಹೋಗಿ ಕೇಳಿದೆ, ಎಷ್ಟು ಮಾಡಿದ್ದೀರಿ ಅಂತ. ಕೇವಲ 4 ಜನ ಮಾಡಿದ್ದಾರೆ ಅಂತ ಹೇಳಿದರು. ನನಗೆ ಆಶ್ಚರ್ಯ ಆಯಿತು, ಯಾಕೆ ಅದು ಪ್ರಚಾರ ಆಗಲಿಲ್ಲ. ಒಂದು ಅಡಿಕೆಯ ಫಸಲ್ ವಿಮೆ ಯೋಜನೆ ಇವತ್ತು ರೈತರಿಗೆ ಬಹಳ ಮುಖ್ಯವಾದಂಥ ಕೆಲಸ. ಈ ವರ್ಷ ಏನು ನಮಗೆ ತೊಂದರೆ ಆಗಲಿಲ್ಲ ಅಡಿಕೆ ಬೆಳೆಗಾರರಿಗೆ, ಮಳೆ ಇಲ್ಲ. ಮಳೆ ಇರುತ್ತಿದ್ದರೆ ಅನೇಕ ಕೃಷಿ ಏನು ಆ ರೋಗ ಬಂದು ಅಡಿಕೆ ಬಿದ್ದು ಹೋಗ್ತಿದ್ರೆ ರೈತನ ಪರಿಸ್ಥಿತಿ ಹೇಳತ್ತಿರೋದು. ಅದಕ್ಕಾಗಿ ಇವತ್ತು ಫಸಲ್ ವಿಮೆ ಅನ್ನುವಂಥದ್ದು ಸರ್ಕಾರ ಜಾರಿ ತಂದಿದೆ. ಹವಾಮಾನ ಆಧಾರಿತವಾದಂಥ ಒಂದು ವಿಮೆ. ಆ ವಿಮೆಯನ್ನು ನೀವು ಸೇವಾ ಕೇಂದ್ರದಲ್ಲಿ ಹಣವನ್ನು ಕಟ್ಟಿ ಮಾಡಿದರೆ ನಿಮಗೆ 1 ಎಕರೆಗೆ ಸುಮಾರು 35ರಿಂದ 36-40 ಸಾವಿರದವರೆಗೆ ಸಹಾಯಧನ ಸಿಗ್ತದೆ. ನೀವು ಕಟ್ಟುವುದು 2,500. ನನ್ನೊಬ್ಬ ಮಿತ್ರ ಹೇಳಿದ, ಕಳೆದ ವರ್ಷ ನಮ್ಮ ಸೇವಾ ಕೇಂದ್ರಕ್ಕೆ ಬಂದಾಗ ನೀವೊಂದು ವಿಮೆ ಮಾಡಿ ಅಂತ ನಮ್ಮ ಸೇವಾ ಕೇಂದ್ರದ ವಿಯಲ್ಲಿ ಹೇಳಿದ್ರಂತೆ. ಅವರು 10,000 ಕಟ್ಟಿದ್ರು. 10,000ಕ್ಕೆ ಅವರಿಗೆ ನವೆಂಬರಿಗೆ ಆಗುವಾಗ 1 ಲಕ್ಷ ಹಣ ಬಂತಂತೆ. ಭಾಳ ಆಶ್ಚರ್ಯ ಆಯಿತು. ಇದು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಅವ್ರು ಗೊತ್ತೇ ಇಲ್ಲ. ಆಮೇಲೆ ಗೊತ್ತಾಯಿತು ಅದು ಸೇವಾ ಕೇಂದ್ರದಲ್ಲಿ ಕಟ್ಟಿರುವ ಫಸಲ್ ವಿಮೆಯಿಂದ ಬಂದಿದೆ ಅಂತ. ಭಾಳ ಆಶ್ಚರ್ಯಪಟ್ಟರು. ಅದನ್ನು ಹೇಳಿದರು, ನನಗೆ ಇದು ಗೊತ್ತೇ ಇರಲಿಲ್ಲ ಅಂತ. ರೈತರಿಗೆ ಸರ್ಕಾರದ ಸೌಲಭ್ಯಗಳನ್ನು ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸವು ಇವತ್ತು CSC ಕಾರ್ಯಕ್ರಮದಿಂದ ಆಗ್ತದೆ. ಇದನ್ನು ನೀವು ಬಳಕೆ ಮಾಡಬೇಕು. CHS ಕಾರ್ಯಕ್ರಮ ಇದೆ, ಕಸ್ಟಮರ್ ಸರ್ವಿಸ್ ಸೆಂಟರ್. ನಮ್ಮ ಮೆಷಿನರಿಗಳ ಬಾಡಿಗೆಗೆ ಕೊಡುವಂಥದ್ದಿದೆ, ಇದನ್ನು ಬಳಕೆ ಮಾಡಬೇಕು. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಬರುವ ಕೃಷಿಗಳಿದೆ, ಯಂತ್ರಶ್ರೀ ಕಾರ್ಯಕ್ರಮ ಇದೆ, ಇದನ್ನು ನೀವು ಬಳಕೆ ಮಾಡಬೇಕು. ಒಟ್ಟು ನೀವು ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಕನಸು. ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು. ನಿಮ್ಮ ಎಲ್ಲ ಪರಿಶ್ರಮದಿಂದ ಈವರೆಗೆ ಏನು ನೀವು ಸಂಘದಲ್ಲಿ ಒಳ್ಳೆಯ ಗುಣಮಟ್ಟವನ್ನು ಇಟ್ಟುಕೊಂಡು ಕಾಪಾಡಿಕೊಂಡು ಬಂದಿದ್ದೀರಿ, ಇದನ್ನು ನಿರಂತರ ಕಾಪಾಡಿಕೊಳ್ಳಿ. ವಾರದ ಸಭೆಯನ್ನು ಮರೆಯಬೇಡಿ. ಸಂಘದ ದಾಖಲಾತಿಯನ್ನು ಬರೆಯುವುದನ್ನು ಮರೆಯಬೇಡಿ. ಸಾಮಾನ್ಯವಾಗಿ ಒಂದು TV ಇದ್ದ ಮಹಿಳೆ ದಿನಕ್ಕೆ 5ರಿಂದ ಸುಮಾರು 8 ಸೀರಿಯಲ್ ನೋಡ್ತಾರೆ. ಸೊಸೆಯನ್ನು ಹೊರಗೆ ಹಾಕಿದ್ದು ಅಥವಾ ಗಂಡ ಹೆಂಡತಿಯನ್ನು ಬಿಟ್ಟದ್ದು, ಡೈವರ್ಸ್ ಕೊಟ್ಟದ್ದು ಇದೆ. ನನಗೆ TVಯ ಸೀರಿಯಲ್ನ ಮೇಲೆ ಹೊಟ್ಟೆ ಉರಿ ಇಲ್ಲ. ಆದರೆ ವಾರದಲ್ಲಿ ಒಂದು ಸೀರಿಯಲ್ನ ಮಹತ್ವ, ಒಂದು ಸೀರಿಯಲ್ಗೆ ಕೊಡುವ ಗಮನ
ನೀವು ಒಂದು ವಾರದ ಸಭೆಗೆ ಕೊಡಿ. ನಿಮ್ಮ ಮನೆಯನ್ನು ಕಟ್ಟಬಹುದು, ಮಕ್ಕಳಿಗೆ ಓದಿಸಬಹುದು, ನೀವು ಚಿನ್ನ ಖರೀದಿ ಮಾಡಬಹುದು, ನಿಮ್ಮ ಮನೆ ಎಲ್ಲ ಸೌಲಭ್ಯಗಳನ್ನು ನಿಮಗೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ವಾರದ ಸಭೆಯನ್ನು ಸರಿಯಾಗಿ 10 ಮಂದಿ ಇದ್ದು ಮಾಡಿ ಹೋಗುವಂಥದ್ದು ಆಗಲಿ. ಅದಕ್ಕೆಲ್ಲ ಈವರೆಗೆ ನೀವು ಸಹಕಾರ ಕೊಟ್ಟಿದ್ದೀರಿ, ಮುಂದೆ ಕೂಡ ಇದೇ ರೀತಿ ಕೊಡಿ ಅಂತ ಹೇಳುತ್ತಾ ಆ ಮಂಜುನಾಥ ಸ್ವಾಮಿ, ಅನ್ನಪ್ಪ ಸ್ವಾಮಿ ನಮಗೆಲ್ಲ ಇದೇ ರೀತಿ ಒಗ್ಗಟ್ಟಿನಲ್ಲಿ ಪ್ರೀತಿಯಿಂದ ಬದುಕುವ ಹಾಗೆ ಅನುಗ್ರಹ ಆಶೀರ್ವಾದ ಮಾಡಲಿ. ಪೂಜ್ಯರ ಸದಾ ಅನುಗ್ರಹ ಇರಲಿ ಅಂತ ಹೇಳುತ್ತಾ ಅವಕಾಶಕ್ಕೆ ಒಂದಿಷ್ಟ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಜನಜಾಗೃತಿ ವೇದಿಕೆಗೆ ಏನು ಬರೆಯರೆ ಮೂಲ ಕಾರಣ ಪೂಜ್ಯ ವೀರೇಂದ್ರ ಹೆಗ್ಗಡೆ ಪೇಜಾವರ ಸ್ವಾಮಿಲು ಒಂಜಿ ಕಾರ್ಯಕ್ರಮ ಒಂಜಿ ಮುಳ್ಪೊಂಜಿ ಕ್ಷೇತ್ರ ಜೀರ್ಣೋದ್ಧಾರ ಮನ್ಪುರ ಸಂದರ್ಭಡಾರು ಬತ್ತನಾರಿ ನಮ್ಮ ಕುಡ್ಲದ ಅಲ್ತ ಮುಖ್ಯಸ್ಥರು ಆರ್ನ ಯೋಜನಾಧಿಕಾರಿಡ ಗೋಪಾಲ್ ಶೆಟ್ಟರಿ ನಮಕ್ ಲೆತನೋಡು ಪನ್ಪುಣಂಚಿನ ಒಂಜಿ ಉದ್ದೇಶೋಡು ಎಂಕ್ ಮಣದಾನಿ ಫೋನ್ ಬತ್ತಂದು ಕಾವಂದೇರು ಪಂತೇರಿ ಇರ ಎಂಕಲ ಸದಸ್ಯರ ಒಳಗೆ ಆನೇರದ ಬಕ್ಕ ಸದಸ್ಯರ ಬಕ್ಕ ಬೇತೆ ಬೇತೆ ವಿಚಾರೋಡು ಬೇತೆ ಬೇತೆ ಸಂದರ್ಭೋಡು ಮಾತ ನಮ್ಮಡೆತ್ತಿನ ಅನುಭವ ಅಕಳೆತ್ತಿನ ಅನುಭವ ನಮ್ಮ ಪಡೆ ಒಂದು ನಾನು ದೇಟ್ ಈ ಒಂಜಿ ಯೋಜನೆಡಿ ಕಾರ್ಯವಹಿಸುವ ಒಂದುಳ್ಳೆ ನಾನು ನಿಖಿಲಗಿ ಸ್ವಸಹಾಯ ಸಂಘದ ನಿಖಿಲೆ ಪಣ್ಪುಣೆ ದಯಬಣ್ಣ ನಿಖಿಲೆ ಪೂರ ನಿಖಲನ್ನು ಗುರ್ತಲೋಂಡು ನಿಖಲೊಟ್ಟಿಗೆ ಏನು ಭಾಷಣ ಮಂತೆ ಒಟ್ಟಿಗೆ ಇತ್ತೆ ಅಂಡ ಹೊಸತ್ತು ಬತ್ತಿನ ಕೆಲವು ಯೋಜನಾಧಿಕಾರಿಗಳು ಪೀವಣ್ಣಕಲೆ ಅಕಲೆ ಗೊತ್ತು ಪಂದು ಆ ವಿದ್ದಾಗ ಯಾನು ವೇದಿಕೆ ಎಡುತ್ತಿನ ಮುಖ್ಯಸ್ಥರೇ ಪಣ್ಪುಣು ಅಕಲೆ ಗುರ್ತಜ್ಜಿ ಬಂಡ ಯಾಣಿನಿ ದಾಯಿಜ್ಜಿಂದ ಕೇಂದ್ರ ಯಾಣಿನಿ ಕಾಸರಗೋಡು ಜಿಲ್ಲೆದ ಕುಡ್ಲದ್ದು ನಾನು ಆಡೇಗೆ ಕಡಪುರದು ಅಲ್ತಯಾನ ಜಿಲ್ಲಾ ಜನಜಾಗೃತಿ ವೇದಿಕೆ ಏನಿಡ್ದಾದು ಕರೆಣ ವರ್ಷ ಮುಟ್ಟ ಅಣ್ಣ ಮುಲ್ತಲ ಮೆಂಬರೇ ಇತ್ತಲ ಮೆಂಬರೇ ಅಣ್ಣ ಅಲ್ಪ ಏನಿಡ್ದಾದು ಇತ್ತು ಹೊಸತ ಬತ್ತನಕಲೇ ಯಾನು ಭೇಟಿ ಆತಜಿ ಐಡ್ದಾದ ಅಕಲೆ ಗೊತ್ತುಜ್ಜಿ ಧರ್ಮಸ್ಥಳ ಸ್ವಸಹಾಯ ಸಂಘ ಧರ್ಮಸ್ಥಳದ ಈ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪಂಡ ಎನ್ನ ಬಾರಿ ಪ್ರೀತಿದ ಒಂಜಿ ವಿಚಾರ ದಾಯ ಪ್ರೀತಿದ ವಿಚಾರ ಅಂತ ಪಂಡ ನಮ್ಮ ಮಾಬಾಳ್ ಕುಂದರ್ ಇತ್ತೆ ಪಂಡೇರಿ ಬ್ಯಾಂಕ್ದ ವಿಚಾರಗಳು ಬ್ಯಾಂಕ್ ಆಫ್ ಬರೋಡದ ಲೋನುಗಳು ಇಂಚಿನ ವಿಚಾರಗಳು ದಾಯ ಎಂದು ದಾಯ ಶುರುವಾತಂದು ಕೇಂದ್ರ ಪೂಜ್ಯ ಕಾವಂದೇರು ಬಡವರ್ನ ಒಂಜಿ ಅಭಿವೃದ್ಧಿಗೋಸ್ಕರ ಮಂತೇರು ಬಡವರ್ನ ಅಭಿವೃದ್ಧಿಗೆ ದಾಯ ಮಂತೇರಂದು ಕೇಂದ್ರ ಆಣಿದ ಕಾಲೋಡು ಒಂಜಿ ಬಡವೆ ಪೇದ ಎಂಕ್ 10 ರೂಪಾಯಿ ಕೊರಲ್ಲ ಅಂದ ಪಂಡ ಒಂಜಿ ಶ್ರೀಮಂತೆ ಕೊರೊಂದುಜ್ಜಾಣ ದಾಯ ಕೊರೊಂದುಜ್ಜಾನಂದು ಕೇಂದ್ರ ಆಯ್ ಹೊಲ್ತು ಪಿರ ಕೊರ್ಪುಣಿ ಬಾಳೆ ಮಾಬಲನ ಆಯ್ ಹೊಲ್ತು ಪಿರಗುರುವೆ ಎಲ್ಲ ಹೆಂಗೆ ಕೊರೆ ದುಡ್ಡಿತ್ತನೆ ಕೊರ್ತುಜೆ ಬಂಗಾರ ಇತ್ತನೆ ಮದಿಮೆ ಬರ ಹಾಕ್ಲೆ ಕೊರ್ತುಜೆ ಬಡವೆದಗೆ ಆ ಸಂದರ್ಭಡು ಉಣಿಯರ ಆರೀತಿಯಿಂದ ಪಂಡಲ ಇತ್ತನ ಹೇಳ ಕೊರಂದನಂಚಿನ ಸಂದರ್ಭಡು ಜೋಕುಲು ಬಡತನಡಿ ಬರಲು ನೆಂಚಿನ ಸಂದರ್ಭ ಇನ್ನು ಕರಾವಳಿಡ ಇಜ್ಜಿ ಇನ್ನು ನಮ್ಮ ಅಭಿವೃದ್ಧಿ ಆತ ಇನ್ನು ಏನೊಂದು ನಂಗೆ ಗುರ್ತಜ್ಜನ ಜನಕುಲು ನಮ್ಮ ಇಟ್ಲ ಉಳ್ಳೇರು ಆ ಒಂಜಿ ಸಂದರ್ಭಡು ಅಕಲಿಗೆ ಸಹಾಯ ಸಹಕಾರಗೂ ಬೋಡಾದು ಆ ಯೋಜನೆ ಕೊಡ್ತೀನಿ ಬಡ್ಡಿ ಮಣಿಪೇರೆ ಕಾಸು ಮಣಿಪೇರೆ ಕೊಡ್ತೀನ ವೀರೇಂದ್ರ ಹೆಗ್ಗಡೆ ಕೊಡ್ತೀನಿ ಅತ್ತು ಇನ್ನು ಕೆಲವರು ಪಣಿಪೇರೆ ಆತು ಬಡ್ಡಿ ಆತಂದು ಐಕೆ ಕೊಡ್ತೀನಿ ಅತ್ತು ಒಂಜಿ ಮಗೆ ಈ ಬಡವರಿಗೆ ದಾಳ ₹1 ಸಹಾಯ ಮಣ್ಪನ್ನ ಸಂದರ್ಭಡು ಪೂಜ್ಯ ಕಾವಂದೇರಿ ಅನ್ನ ಬಡತಿ ಈ ನಮ್ಮನೆ ಕಷ್ಟ ಉಂಡಿಗೆ ಅನ್ನಕಲ್ ತೀರ್ಮಾನ ಮಂತದೆ ಆ ಒಂಜಿ ಯೋಜನೆ ಈ ಸಾಲ ಕೊರ್ಪುಣ ಹೆಂಚಿನ ಕ್ರಮಗಳು ಪ್ರಾರಂಭ ಮಂತಿನ ಅತ್ತಂದೆ ಆ ಒಂಜಿ ಹಂಕರೋಡು ಅದನ್ನ ಒಂಜಿ ಯಾನು ಮಲ್ಲ ಜನ ಅವ್ರದ್ದು ಕೊಡ್ತೀನಿ ಹೆಂಚಿನ ಪೂಜ್ಯ ಕಾವಂದೇರಿ ಕೊಡ್ತೀನಿ ಅತ್ತು ಅದನ್ನ ನೆನಪುದಿಯೋ ನೋಡಮ್ಮ ಇನ್ನಿ ಮುಟ್ಟ ನಮ್ಮ ಹಿರಿಯ ಕಲರ್ದು ಈ ತೋರಿಸೋದಕ್ಕೆ ಬತ್ತನ ಹೆಂಚಿನ ನಮ್ಮ ಏಪಗಳ ನೆನಪೋಡು ಉಂಡನ ಇಲ್ಲನ ಮರಪೆರೆ ಬಳ್ಳಿ ಅವು ನಮ್ಮ ನೆನಪೋಡು ಏರೆ 10 ಜನ ಪಣಿಯರ ಇಂಚ ನಮ್ಮ ಆಲೋಚನೆ ಮನ್ಪೋಡು ನಮ್ಮ ಸರಿಯಾದ ವಿಚಾರವನ್ನು ಸುರುಡ್ದು ತೀರ್ಮಾನ ಮನ್ಪೋಡು ಇನ್ನು ಬ್ಯಾಂಕ್ ಲೋನ್ ಕೊರ್ಪುಂಡು ಇನ್ನು ಬ್ಯಾಂಕ್ ಲೋನ್ ಕೊರ್ನ ಇಟ್ಸ್ ಬ್ಯಾಂಕ್ ಬರಡ ಫಂಡರ್ ಬ್ಯಾಂಕ್ ಬರಡ ಫಂಡ ಎಂಗ್ಲೇ ಕೊರ್ಪು ಜಾನ್ ಕೇಳಬಹುದು ಕೊರ್ಪೇರು ನಿಕ್ಲೇ ಇಲ್ಲ ನಿಖಲ್ ಕೊರಡನ್ನ 3 ವರ್ಷದ 3 ಲಕ್ಷ ರೂಪಾಯಿ ಕೊರಡ 3 ವರ್ಷದ ನಿಖಲ ಪಾಂದು ಬೋರ್ಡು ಅಕೌಂಟ್ ಫೈಲ್ ಮಂತನ ಕಾಪಿ ಬೋರ್ಡು ಅವತ್ತಿಂದ ನಿಖಲ ಗೌರ್ಮೆಂಟ್ ಕೆಲಸ ಇತ್ತಂದ ಐತಂದು ಬೋರ್ಡು ಅವತ್ತಿಡ ನಿಖಲ ಇಲ್ಲದ ರೆಕಾರ್ಡ್ ಬೋರ್ಡು ಇಂದು ಇತ್ತಂಡಲ್ಲ ಕೆಲವು ಸಂದರ್ಭ ಒಂದು ಬೋರ್ಡು ಶೀಘ್ರಲೆತ್ತದೆ ಈ ದುಡ್ಡು 3 ಲಕ್ಷ ಮಟ್ಟ ಕೊರ್ಪುಂಡು ಇತ್ತಂಡ ಅವು ಒಂಜಿ ಯೋಜನೆ ಒಂಜಿ ಸಹಕಾರ ಮಣ್ಪುಂಡ ಒಂಜಿ ಪುಂಜೆ ಸಹಕಾರ ಆಪುಂಡು ಇತ್ತಂಡ ಅವು ಧರ್ಮಸ್ಥಳ ಸ್ವಸಹಾಯ ಸಂಘ ಮಾತ್ರ ಸಾಧ್ಯ ಆಗ್ತದಂಡ ಬೇತ ಏರಗಳ ಸಾಧ್ಯ ಆಗ್ತದೆ ಏನು ಧರ್ಮಸ್ಥಳ ಸ್ವಸಹಾಯ ಸಂಘಡಿ ಕೃಷಿ ಪಡೀಲ್ ಪುಡ್ನ ಭೂಮಿನ ಕೃಷಿ ಮನ್ಪುಣ ಅಂಚಿನ ಕೆಲಸ ಮಂತೇರಿ ಉಣಿಯರ
ಅರಿಜಂತ್ರ ಪರಿಸ್ಥಿತಿ ನನ್ನ ಇರೋಂಡು ನಾನಾತಿನ ಮಾಡ್ದು ಕೃಷಿ ಮಾಡ್ಪಣ ಕೆಲಸ ಇರೋಂಡು ಇಂದೇನು ಪೂಜೆ ಕಾವಂದಿರು ಮಂತೇರು ಮಾತ್ರತ್ತು ಸೌಖ್ಯ ಜನಗಳಿಗೆ ಬೋಡಾಪಣಿಂಚಿನ ವಿಚಾರಣೆ ಬಂತೆ ನಿಕ್ಲಿ ಬೇತೆ ಬೇತೆ ವಿಚಾರೋಡು ಪನ್ಪೇರು ಇದಕ್ಕೆ ನಿಕ್ಲಿ ಇಂದು ವಿಚಾರೋಳು ಗೊತ್ತುಂಡು ಆಂಡ ಸುರುಟ್ಯಾನ ಆ ಒಂದು ವಿಚಾರಣೆ ಪಂಡೆ ಕಾವಂದೇರು ಮಂತನಂಚಿನ ಕಾರ್ಯಕ್ರಮ ಬೇತೆ ವಿಚಾರ ನಮ್ಮ ಬಾಸ್ಕಿ ಸಭೆಗೆ ನಮ್ಮ ಪಾತ್ರ ಒಂದು ಲೈನ್ ಏನು ಪನಿಯರ ಪೋಪುಜಿ ಆಂಡ ನಮ್ಮ ಆ ಯೋಜನೆಯನ್ನು ನೆನಪುದಿಯೋಡು ಇನಿ ವಾಕ್ ಒಂಜಿ ಪೊಣ್ಣಗೆ ಮದುವೆ ಮನ್ಪೊಂಡಿತ್ತಂಡ ನೀ ಎನ್ನ ಸ್ವತಃ ಅನುಭವ ಕೆಲವೇ ಪೊದುಣಿ ಗಂಟೆ ಅದು ಬದಿ ಕೊರಿಯರ ಸಾಧ್ಯ ನಂಚಿ ನಂಜಿ ಪೊರ್ತಿತ್ತನು ಇನಿ ಪೊಂಜೋಗಳು ಕಮ್ಮಿ ಏನು ಹಿಡ್ದು ಅದು ಮದುವೆ ಪಡತ್ತಂದು ಆ ಸಂದರ್ಭಡು ಆಕಲ ಅಪ್ಪೆ ಬತ್ತು ಎನ್ನ ಮಗಲೇ ಪೊದುಣಿ ಗಂಟೆ ಆತನು ಆ ಪೊದುಣಿ ಗಂಟೆ ಆದನಗ ಇನಿ ದುಡ್ಡು ಜಂಕಡ ಪೊದು ಕೈದಾಪುಣ ಅಂದಾಜುಂಡು ಎನ್ನ ಮಗಳಿಲ್ಲ ಬುಲ್ತೊಂದುಳ್ಳಾಲು ಆಳೆ ಬದಿ ಕೊರಿಯರೆ ಸಾಯ ಮನುಪುಳೆ ಇಜಿಂದ ಆಳು ಪೋದು ಯಾನು ಗೂಳಿಗೆ ಬೂರ್ವೆ ಇಜಿಂದ ರೈಲ್ ದಡಿಗೆ ಬೂರ್ವೆ ಯಾನು ಸುಸೈಡ್ ಮನುಪೆ ಅಂತ ಪಣಪುಣ ಅಂಚಿನ ಎತ್ತ ಕುಟುಂಬಗಳು ಇತ್ತ ಎನ್ನಾಡು ಬತ್ತನ ಕುಟುಂಬರುಳ್ಳ ಕಾವಂದೇರು ಎತ್ತು ಪೋದು ಪೇರು ಎತ್ತು ಪುಂಜೋಕಲ್ನ ಜೀವನವನ್ನು ಒರಿಪಾದೇರು ಕಾವಂದೇರು ಇಂದು ನಿಖಲೆ ಮಾತಾಡಲ್ಲ ಗೊತ್ತು ಪುಣ ಏನಂಚಿನ ವಿಚಾರ ಎತ್ತ ಕಷ್ಟ ಕಾಲೋಡು ಪೊಂಜೋಕಲೆ ಮದುವೆ ಮಣ್ಪುಣ ಅಕಲ್ ಸೈಪುಣಂಜಿನ ಸಂದರ್ಭಡು ಬದುಕೈನಾರನ್ನ ಪೂಜೆ ಕಾವಂದೇರು ಧರ್ಮಸ್ಥಳದ ಅವನು ಯೋಜನೆಯನ್ನು ಪಣಪುಣ ಯಾನು ತರದೆರ್ತದ ಮನೆಯರ ತಯಾರು ಹೊಡ್ದುಲ್ಲ ಇನ್ನಿ ನಮ್ಮ ಅಭಿವೃದ್ಧಿ ಆತ ನಂಗೆ ಬೋಡಪುಣ ವ್ಯವಸ್ಥೆನುಳ್ಳ ಇನ್ನಿನ ಮೈನ ಮರಪೆರ ಬಲ್ಲಿ ಆ ಯೋಜನೆ ನೆನಪುದಿಯೋಡು ಯಾನು ದಾಯಿ ಪಣಪೆ ಅಂದು ಕೇಂಡ ಹೆಚ್ಚಿಗೆದ ವಿಚಾರಣೆ ಯಾನು ಪತ್ತರ ಪೋಪುಜಿ ಇನಿ ಕೋಡದ ಪೇಪರ್ಡು ಪೂಜ್ಯ ವೀರೇಂದ್ರ ಹೆಗ್ಗಡೆರು ಸೌಜನ್ಯನ ವಿಚಾರೋಡು ಐದು ನಡತರಂಚಿನ ವಿಚಾರ ಐದು ಎಂಕಲ ತಾಳ ಇಜ್ಜಿನ ಪಣಪಣಂಜಿ ಸಂಗತಿನ ಬರೀತೇವೆ ಎಷ್ಟೋ ಜನ ಹೋದು ಬೇತೆ ಬೇತೆ ರೀತಿಡಲ್ತು ದುಡ್ಡು ಪತ್ತೊಂದು ಬೈದರು ಪೂಜ್ಯ ಕಾವಂದೇರು ಅಂಚ ಮಾತಾಡಗಳ ಕೊರಪುಜೇರು ದುಡ್ಡು ವಾ ವಿಚಾರ ಇಂಚಿನಂದು ತೂದು ಕೊರಪೇರು ಕೆಲವೊಂಜಿ ಪೋಲಿಲು ರವಡಿಲು ಅವಳು ಪೋದು ಒಂಜಿ ಸರ್ತಿ ದೆತ್ತೊಂದು ರಡ್ಡು ಸರ್ತಿ ದೆತ್ತೊಂದು ವಾಪಸ್ ಪೋದು ದೆತ್ತೊಂಡ ಗಾರು ಪಣ್ಪೇರು ಅಂಚಿನಕ್ಕೆ ಕಾಸು ಕೊರಪುಜಿಂದ ಪಂಡ ಅಂಚಿನ ವಿಚಾರ ಪಂಡಂಡ ಬೊಕ್ಕ ಆರು ಕೊರ್ದೇರು ಪಣ್ಪುಣಂಜಿ ಕೋಪ ಬೇಜಾರು ಜನಗಳಿಗೆ ಒಪ್ಪುಡು ಅಕ್ಕಲು ಬೊಕ್ಕ ಎದುರು ಮಣ್ಪರು ಅವು ಆರೆಗಿನತ್ತಿ ಎಂಕ್ಲೆಗಾವಡು ನನ್ನ ಚಂದ್ರಶೇಖರಣ್ಣಗಾವಡು ಎಲ್ಲ ಕೊರಪುಜಿ ಬಂಡ ಎದುರು ಜನ ಇಂಚಿನ ವಿಚಾರಡು ಎದುರು ಮಣ್ಪುಣಂಜಿನ ಸಂದರ್ಭಡು ನಮ್ಮ ಯೋಜನೆ ತಗೊಳ್ಳು ಲಾ ಕೆಲವುದ ಪುಣ್ಯನಕಲ ಬಾಯ್ಡು ಅಂಚಿನ ವಿಚಾರೋಡು ಬೈದರು ನಿಖಿಲಪ್ತಿ ನಿಖಿಲ್ ಹೆಂಗೆ ಸಂಪರ್ಕ ಹಾತಿದ್ದಾರೆ ಯಾನು ಕೆಲ ವಿಚಾರೋಡು ಕೇಂದ್ರನೆ ನಮ್ಮ ಮೂಜಿ ವಿಚಾರ ನೆನಪುದಿಯೋ ನೋಡು ಒಂಜಿ ಕನ್ನಡ ಕಣ್ಣಾರ ತೂವಡು ನಾಮ ಸರಿಯಾಯನೇನು ಕೇನೋಡು ಅಂಚನೆ ಸರಿಯಾದ ವಿಚಾರವನ್ನು ಮಾತ್ರ ಪಾತ್ರಗಳು ಅಂದ್ಕೊಂಡ್ಪಡವು ಈ ಮೂಜಿ ಏಪ ಮಂತೆನ ಆಯಾನ ಜೀವನದ ಅಭಿವೃದ್ಧಿಯರ ಅವು ಮೂಜಿ ವಿಷಯ ಮಾತ್ರ ಸಾಧ್ಯ ಅಂದು ಯಾನು ಪನ್ನೀರ ತಾರಾದುಲ್ಲೆ ಸರಿಯಾದ ತೂವಡು ಸರಿಯಾದ ಕೇನೋಡು ಸರಿಯಾದ ಪಾತ್ರ ನಂಚಿನ ವಿಚಾರಗಳು ಪನೊಂಡ ಅಂಚಿತ್ತಿನ ವಿಚಾರಗಳು ಮಾತ್ರ ನಮ್ಮ ಪನೊಡ ತಂದೆ ಬೇತ ಪಂದ ಬಲ್ಲಿ ದಾಯೆಂದು ಕೇಂಡ ನಮ್ಮ ಹಿಂದೂ ಧರ್ಮೋಡು ಒಂಜಿ ವಿಚಾರ ಉಂಟು ಬಕಾಸುರೇ ಪನ್ಪುಣಂಚಿನ ಒಂಜಿ ವ್ಯಕ್ತಿತ್ತಿ ಈ ಬಕಾಸುರೇ ಮಾತ ಜನಗಳೇನು ಕೈಕಂಜಿನ ಮಾತ ಕೊಂಡು ಕೊರಡು ಉರಿದಾಗಳು ఆయన ತಿಂದದು ಕೊನೆಯ ನಾನು ವಾಪಸ್ ಕಡಬಿಡೊಂದಿತ್ತೆ ಇನಿ ಬಕಾಸುರನೇ ಭೀಮನಕಲಿಗೆ ಸರದಿ ಬರ್ತದೆ ಬಕಾಸುರನ ಕೆರಿಯರೆ ಕೆರ್ಪುಣಂಜಿನ ಸಂದರ್ಭಡು ಯಾನು ಪಪ್ಪೆ ಅಂತ ಮಾತ ಪಣ್ಣಗ ಅಪ್ಪೆಲ್ಲ ಬುಳುಪುವ ಬಂಜಿ ಬಾಗಿಲ ಕೊನೆನಲ್ಲ ತಿನ್ಪಿ ಬಕಾಸುರನ ಕೆರಿಯೇನು ಕೆತ್ತನೆ ಭೀಮಿನೇ ಆಡೆ ಭೀಮೆ ಕೆರ್ತೇಂದು ಏರು ತೂತನಿ ಏರಣ್ಣಲ್ಲ ಹೋದು ಭೀಮೆ ಕೆರ್ತೆ ಬಂಡದು ಭೀಮನೊಟ್ಟಿಗೆ ಹೋಗ್ತಾರ ಕೆರ್ಪುಣತ್ತು ಏರೆ ಶಕ್ತಿ ಪುಣ ಏರು ಉಳ್ಳೇನ ಆಗ ಅಪವಾದ ಪಾಡು ನಂಚಿನ ವಿಚಾರ ಆಯ್ ಮಂತನಂಚಿನ ವಿಚಾರ ಹಾಗೆ ಸಾಧ್ಯ ಮನ್ಪುಣೇನು ಜನಕ್ಕಲು ಪಂಡದು ಒಂಜಿ ಅಪವಾದ ಮನ್ಪುಣಂಚಿನ ವಿಚಾರ ಮನ್ಪೆರೆ ಇನಿತ್ತ ಕಾಲದ ಈ ಕಲಿಯುಗದ ಈ ಕಾಲೋಡು ಎಡ್ಡ ಕೆಲಸ ಮಂತ್ರನ ಹಾಲು ಕೆಲಸ ಮನ್ಪೇರು ಪನ್ಪುಣಂಚಿನ ವಿಚಾರೋಡು ಪನ್ಪುಣ ಜನಕ್ಕಳು ಬೊಟ್ಟಂದು ನಂಚಿನ ಜನಕ್ಕಳು ಒಂಜಿ ಕ್ಷೇತ್ರೋಡು ಹಾಲು ಮನ್ಪುಣಂಚಿನ ಜನಕ್ಕಳು ಉಳ್ಳೇರು ಇದಕ್ಕೆ ಒಂಜಿ ಉದಾಹರಣೆ ಇಂಚಿನ ಅಂದು ಕೇಂಡ ಕೊಳ್ಳೂರು ದೇವಸ್ಥಾನಡು ಸುಕುಮಾರ್ ಶೆಟ್ರಿ ಒಪ್ಪಣ ಸಂದರ್ಭದಲ್ಲಿ ದುಂಬಳ ಏತ ಕ್ಷೇತ್ರೊಳಗೆ ಏತ ಜನಕ್ಕಳಿಗೆ ಬಡವರಿಗೆ ಬೇಡ ವಿಚಾರಗಳಿಗೆ ತೂದು ದುಡ್ಡು ಕೊರೊಂದುತ್ತೇರಿ ಅಕಲ ಜನಕ್ಕುಲೆ ಆರ್ನ ಒಟ್ಟಿಗೆ ಎತ್ತರಕ್ಕೆ ಎದುರು ಮಂತದ ಇನ್ನು ಕೊರಿರ ಬಳ್ಳಿ ಪಣಪಣಂಜ ಬಂದು ಮಂತದ್ದು ಆ ಇನಿ ಅಂಚಿನ ಕೊಳ್ಳೂರು ಕ್ಷೇತ್ರದ ದುಡ್ಡು
ಸಮಾಜದ ನಮ್ಮ ಜನಕುಲಿಗೆ ಕಷ್ಟ ಕಾಲಗು ತಿಕ್ಕಂದಂಚಿನ ಪರಿಸ್ಥಿತಿ ಆತನು. ಇನ್ನು ಧರ್ಮಸ್ಥಳ ಈ ನಮನೆ ತಿಕ್ಕುಣಂಚಿನ ವ್ಯವಸ್ಥೆ ಇಂದೇನು ಮಾತ ಬಂದ ಮನ ಪಡುವನು ಪುಣಂಚಿನ ಒಂಜಿ ಉದ್ದೇಶೋಡು ಒಂಜಿ ರೀತಿದ ಒಂಜಿ ಜನಕುಲು ಐಕ್ ಷಡ್ಯಂತ್ರ ಮಣಪುನೇನು ಮಣಪೇರನ್ನು ಪಣಪುನೇನು ನಿಖಿಲು ನೆನಪುಡತ್ತಂದೆ ಅವಳು ಅಂಚಿನ ವಿಚಾರ ನಡೆಸೀಜಿ ಇದು ಬನ್ನಿಯರೆ ಯಾನ್ ತಯಾರಾದುಳ್ಳೆ ಖಂಡಿತ ನಡೆಸೀಜಿ. ಯಾರು ಕೋಡೆ ಒಂಜಿ ಜನ ಕೇಂದ್ರ ಮುಳುಪೊಂಜಿ ಕಾಲೇಜಿದ ಒಂಜಿ ಜನ ಇರ್ತಾರೆ, ಕೋಡೆ ಒಂಜಿ ಕಾರ್ಯಕ್ರಮ ಇರ್ತಾರೆ ಮುಳುಪ ದಾದ ಪರಿಸ್ಥಿತಿ ಗೋಪಾಲ್ ಶೆಟ್ರೆ ಧರ್ಮಸ್ಥಳದ ಪರಿಸ್ಥಿತಿ ದಾಲಾಜಿ ಸ್ವಾಮಿ ಈರ್ನ ಕಾಲೇಜಿಗೆ ಹಾಸ್ಟೆಲ್ ಏತು ಜೋಕುಳ್ಳ ಒಂಜಿ 15,000 ಉಳ್ಳ ಅವಳು ಒಂಜಿ ಪೊಣ್ಣು ಬೋದು ಲವ್ ಮಂತದ್ದು ಸುಸೈಡ್ ಮಂತನ್ನ ಇರನೇ ಅರೆಸ್ಟ್ ಮಾಡ್ಕೊಂಡ ಸ್ವಾಮಿ. ಈರಗೆ ಹೋದ 14,000 ಪೊಂಜೋಕುಲೊಟ್ಟಿಗೆ ಕೊಳ್ಳುವುದು ಈ ಎಂಚೊಳ್ಳ ನಿಕ್ಕೆ ಉಳ್ಳ ಉಂಡು ನಿಕ್ಕೇಡೊಟ್ಟಿಗೆ ಒಂದು ಕೇಂದ್ರ ಸಾಧ್ಯ ಉಂಡ ಅಂದ ಕೆಂದಾಗ ಮಣಿ ಪಂದೆ ಪೋಯಿರಾರು ಅವು ಸರಿ ಗೋಪಾಲ್ ಶೆಟ್ರೆ ಅಂತ ಪಂಡರು ಒಂಜಿ ವ್ಯಕ್ತಿನಿ ಒಂಜಿ ಇಲ್ಲಿನಿ ಆಣೆಯಲ್ಲಿ ಆಣಾಣ ಜನಕುಲು ಕಾಪಾಡತ್ತಂದ ಸಮಾಜದ ಒಂಜಿ ವ್ಯಕ್ತಿ ಹೋದ ಇನ್ನು ಕಾಪೇರ ಆಪುಜ ಈ ಬುದ್ಧಿ ಬಡಲಿ ನಾಳೆ ಪಾತ್ರ ಅಂಕುಳು ಮೂಳು ಪಾತ್ರೊಳಿ ಎಂಗ್ಳು ಸೇದಿಕ್ಕದು ಅದೇ ನಾಳೆ ಪಾತ್ರ ಪದ ಐನು ದತ್ತೊಂಡೊಳಿಯ ದತ್ತೊಂಡು ನಕಲೇ ಅಡ್ಡಾಗ್ತೇನೆ ದತ್ತೊಂಡೊಂದು ನಕಲೆ ಅವೇ ರೀತಿ ಇರ್ಬೋದು ಹಳೆಯ ನಕಲುಳ್ಳೇರು ಮಧ್ಯವರ್ಜನ ಶಿಬಿರ ನಮ್ಮ ಹಾಲ್ಡೆ ರಡ್ಸತ್ತಿ ಆತನು ಅಕಲ ಪ್ರೀತಿ ಏತುಂಡು ಒಂದು ಪಂಡ್ರ ಸಾಧ್ಯತೆ ಏತು ಇಲ್ಲು ವರಿದಲಿ ದಾಯಬೋಡು ಕಾವಂದೇರಿ ಆ ರೀತಿ ಅಕಲ ನೆರಪೇರಿ ಇಡೆ ಬಣ್ಣಗ ಬೇತೆ ಬೇತೆ ರೀತಿ ನೆರಪೇರಿ ಹಲವಾರು ಇಲ್ಲಿ ಎಡ್ಡಾತನು ಇನ್ನು ಬೇತೆ ಬೇತೆ ಮಳ್ಳ ನೆಟ್ಟುಳ್ಳೇರು ಅವಳಿಗೆ ಗೊತ್ತಿತ್ತು ಅಂಚಿನ ವಿಚಾರ ಅಂಚೆ ಅದು ಪುಣಗ ಹೆಂಗೆ ಭಾರಿ ಸಂತೋಷ ಪುಣದಾಣ ಎಂದು ಕೇಳ ಈ ಒಂಜಿ ಯೋಜನಾಧಿಕಾರಿ ಸೇವಾ ಪ್ರತಿನಿಧಿನಕಲು ಮೇಲ್ವಿಚಾರಕರು ಈ ಒಂಜಿ ಕಾರ್ಯಕ್ರಮಡು ಇನ್ಯಾಪಣ ಕಾರ್ಯಕ್ರಮಡು ಭಾರಿ ಬೇಳೆ ಬೆಂತೇರಿ ಪಣಪಣಂಚಿನ ಸಂತೋಷದ ವಿಚಾರ ದಾಯಿಗೆಂದ ನಿಖಲು ಈತಿ ಜನ ಉಳುಪ ಸೇರೋಡನ್ನ ನಿಖಲ ಒಟ್ಟು ಮನ್ಪೊಂಡ ಭಾರಿ ಪ್ರಯತ್ನ ಮಂತೇರಕಳು ಆಕಲಿಗೆ ನಾನು ಭಾರಿ ಸುರುವತ್ತ ಒಂದು ಅಭಿನಂದನೆ ನಾನು ಕೊರೊಂದುಲ್ಲೆ ಯಾನ್ ಅಕ್ಕಡ ಕೇಂಡೆ ಕೋಡೆ ಮುಟ್ಟ ಬಾರಿ ತೆಲ್ಸೊಂದಿತ್ತಾರೀರಿ ಇನಿ ಪಣಿ ಮೊಣೆ ಕಪ್ಪಾತನು ತಾನೆ ಯಾನ್ಕೊಂಡೆ ಪಣಿ ಬಾರ್ತಿರ್ತಾರೆ ಯಾನು ಸೀದಾ ಬಾರ್ತಿರ್ನು ಅಂಚದಲ್ಲ ಹತ್ತು ಪತ್ತತ್ತು ಯಾನು ಅಂತ ಕಡಿಬಿಟ್ಟುಳ್ಳ ಅಂಜೆ ಬಾರಿ ಪೊರ್ಲುದ ಕಾರ್ಯಕ್ರಮ ಮುಲ್ಪ ಮಂತಿದ್ದಾರೆ ಈತ್ ಜನಕುಲನ್ನು ಸೇರ್ಸಾದಾರೆ ನಿಖಲು ಎನ್ನ ವೇದಿಕೆದ ಸದಸ್ಯರತ್ತು ನಿಖಲು ಎನ್ನ ಆತ್ಮೀಯ ಬಂಧುಳು ಎನ್ನ ಒಂದು ಕುಟುಂಬದ ಸದಸ್ಯರ್ಲ ಕಣಿಕಳು ದಯವಂಡ ಪೂರತಿ ಕಡ್ಲ ಓಳು ಕಷ್ಟ ಬರ್ಪುಣ ಓಳು ಹೆಚ್ಚಿಗೆ ಆಪುಣ ಹೆಚ್ಚಿಗೆದ ಜನಕುಲು ಒಂದಾಯ್ತ ಯೋಜನಾಧಿಕಾರಿ ಫೋನ್ ಮನ್ಪುಣ ಹೆಚ್ಚ ಎಂಡ ಫೋನ್ ಮಂತೆ ಪಾತಿರುವೇರಿ ಮಾತಾತಿ ಕಡ್ಲ ಎನ್ನ ಕಾಸರಗೋಡು ಜಿಲ್ಲೆ ಆವಡಿ ಎನ್ನ ಈ ಏರಿಯಾದ ಇಲ್ಲದ ಆವಡಿ ಯಾನ್ ಪಣ್ಪೇನೆ ಎನ್ನ ಪ್ರತಿ ಇಲ್ಲೆಲ್ಲ ಎನ್ನ ಗುರ್ತೊಂಡು ಬೇತೆ ಬೇತೆ ವಿಚಾರ ಅಂಜಾದ ಪುಣಗ ಹೂವೇ ಕಷ್ಟ ಹೂವೇ ವಿಚಾರ ಅತನ ನಿಖಲ ಸುಖ ಒಕ್ಕ ದುಃಖ ನೆಟ್ಟು ಮಾತಾಟ್ಲ ಯಾರು ನಿಖಲಿಟ್ಟು ಭಾಗ್ಯಾದ ಉಪ್ಪೆ ಯಾನು ಏಪಳೆತ್ತಿಲ್ಲ ನಿಖಲಿಟ್ಟು ಉಪ್ಪೆ ಎನ್ನ ಫೋನ್ ಎನ್ನ ತರೆಮಿತ್ತು ಪುಣು ಯಾನು ಪೊತ್ತುಗಳ ನಿಖಲಿಟ್ಟು ಬರ್ಪೆ ನಿಖಲ ಎಂಕ ತೀರುಣಾತ ಸಹಾಯ ಸಹಕಾರ ಮಣಪೆ ಎನ್ನ ಪ್ರೀತಿ ನಿಖಲ ಪ್ರೀತಿ ಎನ್ನೊಟ್ಟು ಎಂಡ ಉಪ್ಪಡಿ ನಿಖಲ ಅವೇ ನಿಖಲ ಮಿತ್ರ ಅವೇ ಪ್ರೀತಿನಿ ಯಾನು ಜೀವನದುಳ್ಳೆ ಅಂತ ಪಣ್ಣದು ನಂಗೆ ಮಾತೆರೆಗಳ ನಮ್ಮುಣ ಆ ದೇವರು ಆಕಲ ಅಲ್ಲಾವು ಅಥವಾ ಕೃಷ್ಣಂದ ಏಸು ಅಥವಾ ಏರ ನಿಖಲ್ ನಮ್ಮನ ದೇವರು ನಮಕ್ಕೆ ಮಾತೆರೆಗಳ ಆಯುರಾರೋಗ್ಯ ಐಶ್ವರ್ಯನು ಕೊರದು ಸಂಪತ್ತನ್ನು ಕೊರದು ಕಟ್ಟಿ ಕೈಕಂದಿ ಬಿತ್ತಿ ಬುಳಕಲಿಗೆ ಬರ್ಪಿಂದಿ ಕಷ್ಟ ದೋಸೆಗಳನ್ನು ಕೊರದು ಜೋಕಲಿಗೆ ವಿದ್ಯಾವಂತರತ್ತಿ ಜೋಕಲಿಗೆ ಬುದ್ಧಿವಂತರು ಮಣ್ಪಾಡು ಕೊರದು ನಿಖಲನಿ ಮಣ್ಪಾದೆ ನಿಖಲ ಅಭಿವೃದ್ಧಿ ಆಪಳಕ ದೇವರೇ ನಮಗೆ ಆಶೀರ್ವಾದ ಮಣ್ಪಂದು ಪಡೊಂದು ಅವಕಾಶ ಕೊನೆಗೆ ಒಂದಿಸ ಒಂದು ಎನ್ನ ರಡ್ಡ ಪಾತ್ರೆಯನ್ನು ಮುಕ್ತಾಯ ಮಾಡ್ಬೇಕು. ಈಗಾಗಲೇ ನಮ್ಮ ಮಹಾಬಲ್ ಕುಲಾಲ್ ಅವರು ಇದರ ಡೈರೆಕ್ಟರ್ ಆಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಸಂಪೂರ್ಣವಾಗಿ ನಾನು ಇದನ್ನು ಬಹಳ ಆಳವಾಗಿ ಅವರ ಭಾಷಣದ ಪ್ರಾರಂಭದಿಂದ ಕೊನೆಯವರೆಗೂ ನಾನು ಕೇಳಿದ್ದೇನೆ. ಅಚ್ಚುಕಟ್ಟಾಗಿ ಪಿನ್ ಟು ಪಿನ್ ಯಾವುದೇ ಒಂದು ಶಬ್ದ ಬಿಡದೆ ಎಲ್ಲವನ್ನು ಈ ಸಂಘಟನೆಯ ಪರವಾಗಿ ಹೇಳಿದ್ದಾರೆ. ಸೊ ಅದರ ಮೇಲೆ ನಾನೇನಾದರೂ ಮಾಡಿದರೆ ಆ ಕಾನ್ಸಂಟ್ರೇಷನ್ ನಿಮ್ಮದು ಚೇಂಜ್ ಆಗ್ಬೋದು ಅಂತೇಳಿ ನಾನು ಅದಕ್ಕೆ ಹೋಗೋದಿಲ್ಲ. ನನಗೆ ಶುಭ ಕೊಡಲಿಕ್ಕೆ ಮಾತ್ರ ಒಂದು ಅವಕಾಶ ಕೊಟ್ಟಿದ್ದಾರೆ. ಸಮಯದ ಅಭಾವ ಕೂಡ ಇದೆ. ಇದು ಒಂದು ಬಹಳ ಸಂತೋಷದ ವಿಷಯ ಸ್ನೇಹಿತರೆ. ಯಾಕಂತ ಹೇಳಿದರೆ ಈ ಸಂಘಟನೆ 20 ವರ್ಷ ಅಲ್ಲ, ಸುಮಾರು 20 ವರ್ಷದಿಂದ ನಮ್ಮ ಧರ್ಮಸ್ಥಳದ ಅವರ ನಿರ್ದೇಶನ ಪ್ರಕಾರ ನಿಮ್ಮ ಈ ಒಂದು ರೂವಾರಿಯಿಂದ ಇಷ್ಟು ದೊಡ್ಡಕ್ಕೆ ಬೆಳೆಸಿದ್ರಿ. ಪ್ರಾರಂಭಕ್ಕೆ
ಅದು ಬೆರಳಿಕೆಯಷ್ಟು ಜನ ಇದ್ದರೂ ಕೂಡ ಈಗ ನನಗೆ ಬಹಳ ಒಂದು ಅದ್ಭುತ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದರೆ ಇಂಥ ಒಂದು ಸಂಘಟನೆ ಇದ್ದರೆ ನಮ್ಮಂತಹ ಮಧ್ಯಮ ವರ್ಗದವರಿಗೆ ಇನ್ನೊಬ್ಬರಲ್ಲಿ ಹೋಗಿ 50 ರೂಪಾಯಿ ಕೊಡು ಸಾಲ, ಇಂಥ ಒಂದು ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ನಮ್ಮ ಇವರು ಡೈರೆಕ್ಟರು ಯಾವ ರೀತಿ ಮಾಡಿಟ್ಟಿತ್ತಂದರೆ ನನಗೆ ಕೇಳಿ ಇವತ್ತು ಆಶ್ಚರ್ಯ ಆಯಿತು. ಎಷ್ಟೋ ಕೋಟಿಗಳ ವ್ಯವಹಾರ ನಮ್ಮ ಬರೋಡಾ ಬ್ಯಾಂಕಿನಲ್ಲಿ. ಅದೇ ರೀತಿ 800 ಚಿಲ್ಲರೆ ಘಟಕಗಳು, ಸಂಘಟನೆಗಳು ನಿಮ್ಮೊಳಗೆ ಇದೆಲ್ಲ ಇದ್ದರೆ ನಮ್ಮ ಕಷ್ಟ ಕಾಲಕ್ಕೆ ಅವ್ರು ಹೇಳಿದರು ಯಾವುದೇ ವಿದೌಟ್ ಕಂಡೀಷನ್ನಲ್ಲಿ 1 ಲಕ್ಷ ಲೋನ್ ಸಿಗ್ತದೆ. ನಮಗೆ ಎಷ್ಟು ಒಳ್ಳೆಯ ಉಪಕಾರ ಆಗ್ತದೆ ನೋಡಿ. ಒಂದು ಕಾರ್ಯಕ್ರಮ ಮಾಡುವಾಗ ಮನೆಯಲ್ಲಿ ಏನಾದರೂ ಮದುವೆಗೆ ಏನೇ ಇರಲಿ ಮನೆ ಕಟ್ಟಬೇಕಾದ್ರೆ ನಾವು ತೆಗೆದು ಎಷ್ಟು ಒಳ್ಳೆಯ ಒಂದು ಉಪಕಾರ ಆಗುವ ಒಂದು ಸಂಘಟನೆ. ಹಾಗಾಗಿ ಸ್ನೇಹಿತರೆ, ಎಷ್ಟು 800 ಚಿಲ್ಲರೆ ಸಂಘಟನೆ ಇರುವಾಗ ನಮ್ಮೊಳಗೆ ಏನಾದರೂ ಒಂದು ಹೆಚ್ಚು ಕಮ್ಮಿ ಬರ್ಬೋದು. ಅದನ್ನೆಲ್ಲ ತಾವು ಸರಿಪಡಿಸಿಕೊಂಡು, ಮನುಷ್ಯರು ನಾವು ದೇವದೂತಗಳಲ್ಲ. ಹಾಗಾಗಿ ಹೆಚ್ಚು ಕಮ್ಮಿ ಬಂದರೆ ಅದನ್ನು ಅಲ್ಲಿ ಸರಿಪಡಿಸಿ ನಮ್ಮ ಈ ಸಂಘಟನೆ ಸಮುದಾಯ ಹತ್ರ ಎತ್ತರಕ್ಕೆ ಬೆಳೆಯಬೇಕು. ಇಷ್ಟು ಸಾಕಾಗುವುದಿಲ್ಲ, ಇನ್ನೂ ಕೂಡ ನೀವು ಜನರನ್ನು ಸೇರಿಸಿ ನಮ್ಮ ಕಾಲಲ್ಲಿ ನಾವು ನಿಲ್ಲುವ ಹಾಗೆ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸುತ್ತಾ, ಈ ಸಂಘಟನೆ ಆದಷ್ಟು ಬೆಳೆಯಲಿ. ಆ ಧರ್ಮಸ್ಥಳದ ಅವರು ಕೊಟ್ಟಂಥ ಆ ಉಪಕಾರ ಅದು ಕೂಡ ಅವರಿಗೆ ದೇವರು ಸಿಗಂತಾಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಕೂಡ ಶುಭ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಕಾರ್ಯಕ್ಷೇತ್ರದ ನೂತನ ಒಕ್ಕೂಟದ ಅಧ್ಯಕ್ಷರಾಗಿ ಶ್ರೀಯುತ ಶ್ರೀನಿವಾಸ ಶೆಟ್ಟಿ ಇವರ ಆಯ್ಕೆಯಾಗಿರುತ್ತಾರೆ. ಇವರು ದಿವಂಗತ ಕಾಂತಪ್ಪ ಶೆಟ್ಟಿ ಹಾಗೂ ಗಿರಿಜಾ ಶೆಟ್ಟಿ ಇವರ ಮಗನಾಗಿದ್ದು 7ನೇ ತರಗತಿ ವಿದ್ಯಾಭ್ಯಾಸವನ್ನು ಹೊಂದಿರುತ್ತಾರೆ. ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿದ್ದು ಇವರು ಕಲ್ಪವೃಕ್ಷ ಸಂಘದ ಅಧ್ಯಕ್ಷರಾಗಿರುತ್ತಾರೆ. ಶ್ರೀಮತಿ ಕೀರ್ತಿ ಇವರು ಸಾವಿತ್ರಿ ಹಾಗೂ ಸಂಜೀವ್ ರಾವ್ ಇವರ ಮಗಳಾಗಿದ್ದು ಉದಯ್ ರವರ ಧರ್ಮಪತ್ನಿಯಾಗಿರುತ್ತಾರೆ. ಇವರು SSLC ವಿದ್ಯಾಭ್ಯಾಸವನ್ನು ಹೊಂದಿದ್ದು ಪ್ರಸ್ತುತ ಗೃಹಿಣಿಯಾಗಿರುತ್ತಾರೆ. ಇವರು ಸೋಮನಾಥೇಶ್ವರ ಸಂಘದ ಸಂಯೋಜಕರಾಗಿದ್ದು ಮಾಡೂರು ಕಾರ್ಯಕ್ಷೇತ್ರದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ ಶರ್ಮಿಳಾ ಇವರು ವಿಜಯ ಹಾಗೂ ನಾರಾಯಣ ರವರ ಮಗಳಾಗಿದ್ದು ಮಹೇಶ್ ಆಚಾರ್ಯ ಇವರ ಧರ್ಮಪತ್ನಿಯಾಗಿರುತ್ತಾರೆ. ಇವರು BA ವಿದ್ಯಾಭ್ಯಾಸವನ್ನು ಹೊಂದಿದ್ದು ಪ್ರಸ್ತುತ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದು ಇವರು ಶ್ರೀ ಚಂದನ ಸಂಘದ ಸದಸ್ಯೆಯಾಗಿದ್ದು ಮಾಡೂರು ಕಾರ್ಯಕ್ಷೇತ್ರದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ ಓಂ ಶ್ರೀ ಇವರು ವಿಮಲಾಕ್ಷಿ ಹಾಗೂ ವೆಂಕಟೇಶ್ ಇವರ ಮಗಳಾಗಿದ್ದು ದಿವಂಗತ ಪ್ರವೀಣ್ ಇವರ ಧರ್ಮಪತ್ನಿಯಾಗಿರುತ್ತಾರೆ. SSLC ವಿದ್ಯಾಭ್ಯಾಸವನ್ನು ಹೊಂದಿದ್ದು ಪ್ರಸ್ತುತ ಇವರು ಕಂಪ್ಯೂಟರ್ ವೃತ್ತಿಯನ್ನು ಮಾಡುತ್ತಾ ಇವರು ಓಂ ಶ್ರೀ ಸಂಘದ ಸದಸ್ಯೆಯಾಗಿದ್ದು ಸಂಘದಲ್ಲಿ ಸಂಯೋಜಕಿಯಾಗಿರುತ್ತಾರೆ. ಮಾಡೂರು ಕಾರ್ಯಕ್ಷೇತ್ರದ ಸಂಯೋಜಕಿಯಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ ಶೋಭಾ ಇವರು ದೇವಕಿ ಹಾಗೂ ಗಂಗಯ್ಯ ಮೂಲ್ಯ ಇವರ ಮಗಳಾಗಿದ್ದು ಪುರುಷೋತ್ತಮ ಇವರ ಧರ್ಮಪತ್ನಿಯಾಗಿರುತ್ತಾರೆ. SSLC ವಿದ್ಯಾಭ್ಯಾಸವನ್ನು ಹೊಂದಿದ್ದು ಇವರು ಗೃಹಿಣಿಯಾಗಿರುತ್ತಾರೆ. ಇವರು ಸೋಮನಾಥೇಶ್ವರ ಸಂಘದ ಕೋಶಾಧಿಕಾರಿಯಾಗಿದ್ದು ಮಾಡೂರು ಒಕ್ಕೂಟದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಒಕ್ಕೂಟದ ನಿಕಟಪೂರ್ವ ಪದಾಧಿಕಾರಿಗಳು ನೂತನ ಪದಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಹಸ್ತಾಂತರಿಸುವಂಥ ಸುಂದರ ಕ್ಷಣ. ಮಾಡೂರು ಒಕ್ಕೂಟದ ನಿಕಟಪೂರ್ವ ಪದಾಧಿಕಾರಿಗಳು ತಮ್ಮ ಒಕ್ಕೂಟವನ್ನು ಹಿಂದಿನ 3 ವರ್ಷಗಳ ಅವಧಿಯಲ್ಲಿ ಸಮರ್ಥವಾಗಿ ನಿಭಾಯಿಸಿಕೊಂಡು ಬಂದಿದ್ದು ಇನ್ನು ಮುಂದಿನ 3 ವರ್ಷಗಳ ಅವಧಿಯಲ್ಲಿ ನೂತನ ಪದಾಧಿಕಾರಿಗಳಿಗೆ ತಮ್ಮ ಜವಾಬ್ದಾರಿಯನ್ನು ಹಸ್ತಾಂತರಿಸಲಿಕ್ಕಿದ್ದಾರೆ. ಮುಂದಿನ ಅವಧಿಯಲ್ಲಿ ಈ ಒಕ್ಕೂಟವು ನಿರಂತರ ಸಾಧನೆಯನ್ನು ಗೈಯುವಂತಾಗಲಿ, ಎಲ್ಲ ವಿಭಾಗಗಳಲ್ಲಿ ಕೂಡ ಸಾಧನೆಯನ್ನು ಮಾಡುವಂಥ ಅತ್ಯುತ್ತಮ ಒಕ್ಕೂಟವಾಗಿ ಮೂಡಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಯ್ಕೆಯಾಗಿದ್ದು ಲೀಲಾವತಿ ಗಟ್ಟಿ ಹಾಗೂ ಜಯಂತ ಗಟ್ಟಿ ಇವರ ಮಗಳಾಗಿದ್ದು ಅರುಣ್ ಗಟ್ಟಿ ಇವರ ಧರ್ಮಪತ್ನಿಯಾಗಿರುತ್ತಾರೆ. ಇವರು ಡಿಗ್ರಿ ವಿದ್ಯಾಭ್ಯಾಸವನ್ನು ಹೊಂದಿದ್ದು ಪ್ರಸ್ತುತ ಇವರು ಯೋನಪೆಯ ಯೂನಿವರ್ಸಿಟಿಯಲ್ಲಿ ಸಂಪೂರ್ಣ ಸುರಕ್ಷಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಇವರು ನಾಗಬ್ರಹ್ಮ ಕೊರತಿ ಸಂಘದ ಅಧ್ಯಕ್ಷರಾಗಿದ್ದು ಸೋಮೇಶ್ವರ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ ಸುರೇಖಾ ಇವರು ಆನಂದ ಹಾಗೂ ಶಾಂಭವಿ ಇವರ ಮಗಳಾಗಿದ್ದು ಉತ್ತೇಶ್ ಅವರ ಧರ್ಮಪತ್ನಿ
ಧರ್ಮಪತ್ನಿಯಾಗಿರುತ್ತಾರೆ. SSLC ವಿದ್ಯಾಭ್ಯಾಸ ಹೊಂದಿದ್ದು ಇವರು ಎಲೆಕ್ಟ್ರಿಕಲ್ ಅಂಗಡಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಇವರು ವಿಷ್ಣುಮೂರ್ತಿ ಸಂಘದ ಕೋಶಾಧಿಕಾರಿಯಾಗಿದ್ದು ಪ್ರಸ್ತುತ ಸೋಮೇಶ್ವರ ಒಕ್ಕೂಟದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ ಭಾಗೀರಥಿ ಇವರು ಪರಮೇಶ್ವರಿ ಹಾಗೂ ನಾಗಪ್ಪ ಇವರ ಮಗಳಾಗಿದ್ದು ಅಜಿತ್ ಕುಮಾರ್ ಅವರ ಧರ್ಮಪತ್ನಿಯಾಗಿರುತ್ತಾರೆ. ಇವರು SSLC ವಿದ್ಯಾಭ್ಯಾಸ ಹೊಂದಿದ್ದು ಗೃಹಿಣಿಯಾಗಿರುತ್ತಾರೆ. ಶ್ರೀ ರಕ್ತೇಶ್ವರಿ ಸಂಘದ ಸದಸ್ಯರಾಗಿದ್ದು ಸೋಮೇಶ್ವರ ಒಕ್ಕೂಟದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಶ್ರೀಮತಿ ಪಾರ್ವತಿ ಇವರು ಯಮುನಾ ಹಾಗೂ ಪದ್ಮನಾಭ ಇವರ ಮಗಳಾಗಿದ್ದು ರಾಮ ಬೆಲ್ಚಾಡ ಇವರ ಧರ್ಮಪತ್ನಿಯಾಗಿರುತ್ತಾರೆ. 5ನೇ ತರಗತಿ ವಿದ್ಯಾಭ್ಯಾಸವನ್ನು ಹೊಂದಿದ್ದು ಇವರು ಗೃಹಿಣಿಯಾಗಿದ್ದು ಶ್ರೀ ವಿಷ್ಣುಮೂರ್ತಿ ಸಂಘದ ಸಂಯೋಜಕರಾಗಿದ್ದು ಸೋಮೇಶ್ವರ ಒಕ್ಕೂಟದ ಜತೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಮುಂದಿನ ಅವಧಿಯಲ್ಲಿ ಕೂಡ ಈ ಒಕ್ಕೂಟ ಅತ್ಯುತ್ತಮ ಒಕ್ಕೂಟ, ಮಾದರಿ ಒಕ್ಕೂಟ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಲಿ. ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಶರ್ಮಿಳಾ ಇವರು ಆಯ್ಕೆಯಾಗಿದ್ದು ಗೋಪಾಲಕೃಷ್ಣ ಹಾಗೂ ದೇವಿ ಇವರ ಮಗಳಾಗಿದ್ದು ಚರಣ್ ರವರ ಧರ್ಮಪತ್ನಿಯಾಗಿರುತ್ತಾರೆ. ಇವರು B.Ed ವಿದ್ಯಾಭ್ಯಾಸವನ್ನು ಹೊಂದಿದ್ದು ಪ್ರಸ್ತುತ ಜಾಯ್ಲೆಂಡ್ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಇವರು ಶ್ರೀ ನಂದಿನಿ ಸಂಘದಲ್ಲಿ ಅಧ್ಯಕ್ಷರಾಗಿದ್ದು ಕುಂಪಲ ಒಕ್ಕೂಟದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಶ್ರೀಮತಿ ನಯನ ಇವರು ಪದ್ಮನಾಭ ಹಾಗೂ ಜಾನಕಿ ಇವರ ಮಗಳಾಗಿದ್ದು ಕಿರಣ್ ರವರ ಧರ್ಮಪತ್ನಿಯಾಗಿರುತ್ತಾರೆ. ಇವರು B.Com ವಿದ್ಯಾಭ್ಯಾಸವನ್ನು ಹೊಂದಿದ್ದು ಇವರು ಅಕೌಂಟಿಂಗ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಧರ್ಮನಿಧಿ ಸಂಘದ ಕಾರ್ಯದರ್ಶಿಯಾಗಿದ್ದು ಪ್ರಸ್ತುತ ಕುಂಪಲ ಒಕ್ಕೂಟದ ಉಪಾಧ್ಯಕ್ಷರಾಗಿ ಇರುತ್ತಾರೆ. ಶ್ರೀಮತಿ ಮಧುಶ್ರೀ ಇವರು ಮಂಜುನಾಥ ಪೂಜಾರಿ ಹಾಗೂ ರೋಹಿಣಿ ಪೂಜಾರಿ ಅವರ ಮಗಳಾಗಿದ್ದು ಅಶ್ವಿನ್ ರವರ ಧರ್ಮಪತ್ನಿಯಾಗಿರುತ್ತಾರೆ. ಇವರು PUC ವಿದ್ಯಾಭ್ಯಾಸವನ್ನು ಹೊಂದಿದ್ದು ಭೂಮಿ ಸಂಘದ ಕಾರ್ಯದರ್ಶಿಯಾಗಿರುತ್ತಾರೆ. ಪ್ರಸ್ತುತ ಕುಂಪಲ ಒಕ್ಕೂಟದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಶ್ರೀಮತಿ ನಾಗರತ್ನ ಇವರು ಕೊರಗ ಪೂಜಾರಿ ಹಾಗೂ ಬೇಬಿ ಇವರ ಮಗಳಾಗಿದ್ದು ಧನುಷ್ ಇವರ ಧರ್ಮಪತ್ನಿಯಾಗಿರುತ್ತಾರೆ. PUC ವಿದ್ಯಾಭ್ಯಾಸವನ್ನು ಹೊಂದಿದ್ದು ಗೃಹಿಣಿಯಾಗಿರುತ್ತಾರೆ. ಪ್ರಸ್ತುತ ಕುಂಪಲ ಒಕ್ಕೂಟ ಜೊತೆ ಕಾರ್ಯದರ್ಶಿಯಾಗಿರುತ್ತಾರೆ. ಶ್ರೀಮತಿ ಸೌಜನ್ಯ ಇವರು ರವೀಂದ್ರನಾಥ್ ಹಾಗೂ ಪ್ರೇಮಾ ಬಿ ಇವರ ಮಗಳಾಗಿದ್ದು ಹರೀಶ್ ರವರ ಧರ್ಮಪತ್ನಿಯಾಗಿರುತ್ತಾರೆ. ಇವರು PUC ವಿದ್ಯಾಭ್ಯಾಸವನ್ನು ಮಾಡಿದ್ದು ಸೈಬರ್ ಸೆಂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ರಾಧಾಕೃಷ್ಣ ಸಂಘದ ಕೋಶಾಧಿಕಾರಿಯಾಗಿದ್ದು ಕುಂಪಲ ಒಕ್ಕೂಟದ ಕೋಶಾಧಿಕಾರಿಯಾಗಿ ಆಯ್ಕೆಯಾಗಿರುತ್ತಾರೆ. ಕುಂಪಲ ಒಕ್ಕೂಟ ಈ ಹಿಂದಿನ ತಮ್ಮ ಜವಾಬ್ದಾರಿಯ ಸಂದರ್ಭದಲ್ಲಿ ಅತ್ಯುತ್ತಮ ಒಕ್ಕೂಟವಾಗಿತ್ತು. ಇನ್ನು ಮುಂದಿನ ಅವಧಿಯಲ್ಲಿ ಕೂಡ ಈ ಒಕ್ಕೂಟ ಅತ್ಯುತ್ತಮ ಒಕ್ಕೂಟವಾಗಿ ಮೂಡಿಬರಲಿ, ತಾಲೂಕಿನಲ್ಲಿ ಮಾದರಿ ಒಕ್ಕೂಟ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಲಿ ಅಂತೇಳಿ ನಾವೆಲ್ಲರೂ ಕೂಡ ಕೈ ಚಪ್ಪಾಳೆಯ ಮೂಲಕ ಶುಭವನ್ನು ಹಾರೈಸೋಣ. ಮಗಳಾಗಿದ್ದು ಸುಧೀರ್ ಇವರ ಧರ್ಮಪತ್ನಿಯಾಗಿರುತ್ತಾರೆ. ಇವರು ಶ್ರೀಮಾತಾ ಸಂಘದ ಕಾರ್ಯದರ್ಶಿಯಾಗಿದ್ದು ಪ್ರಸ್ತುತ ಉಚ್ಚಿಲ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ ಮಮತಾ ಇವರು ಕೊರಗಪ್ಪ ಶೆಟ್ಟಿ ಹಾಗೂ ರೇವತಿ ಇವರ ಮಗಳಾಗಿದ್ದು ದಿವಂಗತ ಸುರೇಶ್ ಶೆಟ್ಟಿ ಇವರ ಧರ್ಮಪತ್ನಿಯಾಗಿರುತ್ತಾರೆ. SSLC ವಿದ್ಯಾಭ್ಯಾಸವನ್ನು ಹೊಂದಿರುತ್ತಾರೆ. ಇವರು ಸ್ಪಂದನ ಸಂಘದ ಅಧ್ಯಕ್ಷರಾಗಿದ್ದು ಪ್ರಸ್ತುತ ಉಚ್ಚಿಲ ಒಕ್ಕೂಟದ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ ಕವಿತಾ ಎಸ್ ಇವರು ಸುಂದರ ಮತ್ತು ಬೇಬಿ ಇವರ ಮಗಳಾಗಿದ್ದು ಗಣೇಶ್ ರವರ ಧರ್ಮಪತ್ನಿಯಾಗಿರುತ್ತಾರೆ. SSLC ವಿದ್ಯಾಭ್ಯಾಸ ಹೊಂದಿದ್ದು ಶಿವಶಕ್ತಿ ಸಂಘದ ಕಾರ್ಯದರ್ಶಿಯಾಗಿರುತ್ತಾರೆ. ಪ್ರಸ್ತುತ ಉಚ್ಚಿಲ ಒಕ್ಕೂಟದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ ಉಷಾ ಇವರು ಕೃಷ್ಣ ಮತ್ತು ಅಂಬಾ ಇವರ ಮಗಳಾಗಿದ್ದು ಪ್ರಶಾಂತ್ ರವರ ಧರ್ಮಪತ್ನಿಯಾಗಿರುತ್ತಾರೆ. ಇವರು SSLC ವಿದ್ಯಾಭ್ಯಾಸವನ್ನು ಹೊಂದಿದ್ದು ಮೂಕಾಂಬಿಕಾ ಸಂಘದ ಕೋಶಾಧಿಕಾರಿಯಾಗಿದ್ದು ಪ್ರಸ್ತುತ ಉಚ್ಚಿಲ ಒಕ್ಕೂಟದ ಜತೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ಜಯರಾಜ್ ಇವರು ಕರಿಯಪ್ಪ ಬಂಗೇರ ಮತ್ತು ಕಲ್ಯಾಣಿಯವರ ಮಗನಾಗಿದ್ದು 8ನೇ ತರಗತಿ ವಿದ್ಯಾಭ್ಯಾಸವನ್ನು ಮಾಡಿರುತ್ತಾರೆ. ಶಕ್ತಿ ಸಂಘದ ಕಾರ್ಯದರ್ಶಿಯಾಗಿದ್ದು ಪ್ರಸ್ತುತ ಉಚ್ಚಿಲ ಒಕ್ಕೂಟದ ಕೋಶಾಧಿಕಾರಿಯಾಗಿ ಆಯ್ಕೆಯಾಗಿರುತ್ತಾರೆ. ಉಚ್ಚಿಲ ಒಕ್ಕೂಟದ ನಿಕಟಪೂರ್ವ ಪದಾಧಿಕಾರಿಗಳಿಂದ ನೂತನ ಪದಾಧಿಕಾರಿಗಳಿಗೆ ಜವಾಬ್ದಾರಿ ಹಸ್ತಾಂತರ. ಉಚ್ಚಿಲ ಒಕ್ಕೂಟವು ಈ ಹಿಂದಿನ ಒಕ್ಕೂಟ ಆಗಿದ್ದು ಬಹಳ ಸಮರ್ಥವಾಗಿ ತಮ್ಮ ಒಕ್ಕೂಟದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದು ಯೋಜನೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಂತಹ ಒಕ್ಕೂಟ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಜವಾಬ್ದಾರಿಯ ಸಂದರ್ಭದಲ್ಲಿ ಒಕ್ಕೂಟವು ಅತ್ಯುತ್ತಮ ಒಕ್ಕೂಟವಾಗಿ ಮೂಡಿಬರಲಿ ಅಂತ ಹೇಳಿ ಇವರು ಕಿಂಜಣ್ಣ ಶೆಟ್ಟಿ ಮತ್ತು
ಅಶೋಕ್ ಕುಮಾರ್ ಶೆಟ್ಟಿ ಇವರ ಧರ್ಮಪತ್ನಿಯಾಗಿರುತ್ತಾರೆ. ಇವರು SSLC ವಿದ್ಯಾಭ್ಯಾಸವನ್ನು ಹೊಂದಿದ್ದು ಪ್ರಸ್ತುತ ಇವರು ಆಶಾ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಇವರು ಕಾವೇರಿ ಸಂಘದ ಅಧ್ಯಕ್ಷರಾಗಿದ್ದು ಕಿನ್ಯಾ ಕಾರ್ಯಕ್ಷೇತ್ರದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀನಿವಾಸ ಗಟ್ಟಿ ಇವರು ಚಂದು ಗಟ್ಟಿ ಹಾಗೂ ಅರಿನಾಕ್ಷಿ ಗಟ್ಟಿ ಇವರ ಮಗನಾಗಿದ್ದು 7ನೇ ತರಗತಿ ವಿದ್ಯಾಭ್ಯಾಸವನ್ನು ಹೊಂದಿದ್ದು ಇವರು ಕೃಷಿಕರಾಗಿರುತ್ತಾರೆ. ಇವರು ಶ್ರೀ ಕೊಂಡಾನ ಸ್ವಸಹಾಯ ಸಂಘದ ಸಂಯೋಜಕರಾಗಿದ್ದು ಕಿನ್ಯಾ ಕಾರ್ಯಕ್ಷೇತ್ರದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ ಚೈತ್ರ ಇವರು ಶಂಕರಲಿಂಗ ಹಾಗೂ ಭಾಗ್ಯ ಇವರ ಮಗಳಾಗಿದ್ದು ದೇವಲಿಂಗ ಗೌಡ ಇವರ ಧರ್ಮಪತ್ನಿಯಾಗಿರುತ್ತಾರೆ. ಇವರು PUC ವಿದ್ಯಾಭ್ಯಾಸವನ್ನು ಹೊಂದಿದ್ದು ಪ್ರಸ್ತುತ ಗೃಹಿಣಿಯಾಗಿರುತ್ತಾರೆ. ಇವರು ಸಾನ್ನಿಧ್ಯ ಸಂಘದ ಸಂಯೋಜಕರಾಗಿದ್ದು ಕಿನ್ಯಾ ಕಾರ್ಯಕ್ಷೇತ್ರದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ ಆತಿಕಾ ಇವರು UB ಇಬ್ರಾಹಿಂ ಹಾಗೂ ಆಸಿಯಮ್ಮ ಇವರ ಮಗಳಾಗಿದ್ದು ರಿಯಾಜ್ ರವರ ಧರ್ಮಪತ್ನಿಯಾಗಿರುತ್ತಾರೆ. 9ನೇ ತರಗತಿ ವಿದ್ಯಾಭ್ಯಾಸವನ್ನು ಹೊಂದಿದ್ದು ಟೈಲರಿಂಗ್ ಉದ್ಯೋಗವನ್ನು ಮಾಡಿರುತ್ತಾರೆ. ಸಹಜೀವನ ಸಂಘದ ಅಧ್ಯಕ್ಷರಾಗಿದ್ದು ಕಿನ್ಯಾ ಕಾರ್ಯಕ್ಷೇತ್ರದ ಜತೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ ತಾಹಿರಾ ಇವರು ಮೊಯ್ದೀನ್ ಕುಂಜಿ ಹಾಗೂ ನಫೀಸಾ ಇವರ ಮಗಳಾಗಿದ್ದು M ಮುಸ್ತಾಫಾ ಇವರ ಧರ್ಮಪತ್ನಿಯಾಗಿರುತ್ತಾರೆ. ಇವರು 7ನೇ ತರಗತಿ ವಿದ್ಯಾಭ್ಯಾಸವನ್ನು ಹೊಂದಿದ್ದು ಸಂಜೀವಿನಿಯಲ್ಲಿ ಕೃಷಿ ಸಖಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಇವರು ನಕ್ಷತ್ರ ಸಂಘದ ಅಧ್ಯಕ್ಷರಾಗಿದ್ದು ಕಿನ್ಯಾ ಕಾರ್ಯಕ್ಷೇತ್ರದ ಕೋಶಾಧಿಕಾರಿಯಾಗಿ ಆಯ್ಕೆಯಾಗಿರುತ್ತಾರೆ. ಅತ್ಯುತ್ತಮ ಒಕ್ಕೂಟವಾಗಿದ್ದು ಮುಂದಿನ ದಿನದಲ್ಲಿ ಕೂಡ ಈ ಕಿನ್ಯಾ ಒಕ್ಕೂಟವು ಎಲ್ಲ ಸಾಧನೆಗಳನ್ನು ಮಾಡುವಂಥ ಒಕ್ಕೂಟವಾಗಿ ಮೂಡಿಬರಲಿ. ಯೋಜನೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂಥ ಒಕ್ಕೂಟ. ಶೌರ್ಯ ವಿಪತ್ತು ತಂಡದ ಸದಸ್ಯರು, ಸುವಿಧಾ ಸಹಾಯಕರು ಇರುವಂಥ ಒಕ್ಕೂಟ ಕಿನ್ಯಾ ಒಕ್ಕೂಟ. ತಲಪಾಡಿ ಕಾರ್ಯಕ್ಷೇತ್ರದ ನೂತನ ಅಧ್ಯಕ್ಷರಾಗಿ ಶ್ರೀಯುತ ವಿನೋದ್ ಕುಮಾರ್ ಇವರ ಆಯ್ಕೆಯಾಗಿರುತ್ತಾರೆ. ಇವರು ದಿವಂಗತ ಕಾಂತಪ್ಪ ಮೂಲ್ಯ ಹಾಗೂ ಜಾನಕಿ ಇವರ ಮಗನಾಗಿದ್ದು SSLC ವಿದ್ಯಾಭ್ಯಾಸವನ್ನು ಹೊಂದಿರುತ್ತಾರೆ. ಪ್ರಸ್ತುತ ಕೃಷಿಕರಾಗಿರುತ್ತಾರೆ. ಇವರು ಶ್ರೀ ದುರ್ಗಾ ಪರಮೇಶ್ವರಿ ಸಂಘದ ಅಧ್ಯಕ್ಷರಾಗಿದ್ದು ಪ್ರಸ್ತುತ ತಲಪಾಡಿ ಕಾರ್ಯಕ್ಷೇತ್ರದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ ರಂಜಿನಿ ಇವರು ಗಿರಿಜಾ ಹಾಗೂ ಪುರುಷೋತ್ತಮ ಇವರ ಮಗಳಾಗಿದ್ದು ವಿನೋದ್ ರವರ ಧರ್ಮಪತ್ನಿಯಾಗಿರುತ್ತಾರೆ. SSLC ವಿದ್ಯಾಭ್ಯಾಸವನ್ನು ಹೊಂದಿದ್ದು ಇವರು ಶಾರದಾ ಆಯುರ್ವೇದ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಆದಿಶಕ್ತಿ ಸಂಘದ ಅಧ್ಯಕ್ಷರಾಗಿದ್ದು ತಲಪಾಡಿ ಕಾರ್ಯಕ್ಷೇತ್ರದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ ಜಯಶೀಲಾ ಕೆ ಇವರು ವಿಲಾಸಿನಿ ಹಾಗೂ ಗಂಗಾಧರ ಇವರ ಮಗಳಾಗಿದ್ದು ಸೋಮಶೇಖರ್ ಇವರ ಧರ್ಮಪತ್ನಿಯಾಗಿರುತ್ತಾರೆ. PUC ವಿದ್ಯಾಭ್ಯಾಸವನ್ನು ಹೊಂದಿದ್ದು ಪ್ರಸ್ತುತ ಗೃಹಿಣಿಯಾಗಿರುತ್ತಾರೆ. ಇವರು ಶ್ರೀದೇವಿ ಸಂಘದ ಅಧ್ಯಕ್ಷರಾಗಿದ್ದು ತಲಪಾಡಿ ಕಾರ್ಯಕ್ಷೇತ್ರದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಯುತ ಅಶೋಕ್ ಇವರು ದಿವಂಗತ ಕೃಷ್ಣಪ್ಪ ಹಾಗೂ ಲಕ್ಷ್ಮಿ ಇವರ ಮಗನಾಗಿದ್ದು SSLC ವಿದ್ಯಾಭ್ಯಾಸವನ್ನು ಹೊಂದಿರುತ್ತಾರೆ. ಲಾಯರ್ ಆಫೀಸ್ನಲ್ಲಿ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಶ್ರೀ ತುಳಸಿ ಸಂಘದ ಕಾರ್ಯದರ್ಶಿಯಾಗಿದ್ದು ತಲಪಾಡಿ ಕಾರ್ಯಕ್ಷೇತ್ರದ ಜತೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಯುತ ಯಶವಂತ ಇವರು ದಿವಂಗತ ಕೊರಗಪ್ಪ ಹಾಗೂ ಲೀಲಾ ಇವರ ಪುತ್ರರಾಗಿದ್ದು SSLC ವಿದ್ಯಾಭ್ಯಾಸವನ್ನು ಹೊಂದಿರುತ್ತಾರೆ. ಇವರು ಮೆಸ್ಕಾಂ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಇವರು ಶ್ರೀ ಗುರು ಸಂಘದ ಸಂಯೋಜಕರಾಗಿದ್ದು ತಲಪಾಡಿ ಕಾರ್ಯಕ್ಷೇತ್ರದ ಕೋಶಾಧಿಕಾರಿಯಾಗಿ ಆಯ್ಕೆಯಾಗಿರುತ್ತಾರೆ. ಮುಂದಿನ ದಿನಗಳಲ್ಲಿ ವಿನೋದ್ ಕುಮಾರ್ ರವರ ನೇತೃತ್ವದಲ್ಲಿ ಈ ಒಕ್ಕೂಟ ಮತ್ತಷ್ಟು ಚೆನ್ನಾಗಿ ಮೂಡಿಬರಲಿ. ಯೋಜನೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂಥ ಒಕ್ಕೂಟವಾಗಲಿ. ತಾಲೂಕಿನಲ್ಲಿ ಮಾದರಿ ಒಕ್ಕೂಟವಾಗಿ ಮೂಡಿಬರಲಿ ಅಂತೇಳಿ ನಾವೆಲ್ಲರೂ ಕೂಡ ಕೈಚಪ್ಪಾಳೆಯ ಮೂಲಕ ಇವರಿಗೆ ಶುಭವನ್ನು ಪಿಲಾರ್ ಒಕ್ಕೂಟದ ಅಧ್ಯಕ್ಷರಾಗಿ ಚರಣ್ ರವರ ಆಯ್ಕೆಯಾಗಿದ್ದು ಇವರು ವೆಂಕಪ್ಪ ಗಟ್ಟಿ ಹಾಗೂ ಜಯಂತಿ ಗಟ್ಟಿ ಇವರ ಪುತ್ರರಾಗಿದ್ದು SSLC ವಿದ್ಯಾಭ್ಯಾಸವನ್ನು ಹೊಂದಿರುತ್ತಾರೆ. ಪ್ರಸ್ತುತ ಗ್ಯಾರೇಜ್ ಮೆಕ್ಯಾನಿಕ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಇವರು ನಾಗಬ್ರಹ್ಮ ಸಂಘದಲ್ಲಿ ಅಧ್ಯಕ್ಷರಾಗಿದ್ದು ಪಿಲಾರ್ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ ದವಿನಾಕ್ಷಿ ಇವರು ಪುರುಷೋತ್ತಮ ಹಾಗೂ ರೋಹಿಣಿ ಇವರ ಮಗಳಾಗಿದ್ದು ಕಿಶೋರ್ ರವರ ಧರ್ಮಪತ್ನಿಯಾಗಿರುತ್ತಾರೆ. 8ನೇ ತರಗತಿ ವಿದ್ಯಾಭ್ಯಾಸವನ್ನು ಹೊಂದಿದ್ದು ಪ್ರಸ್ತುತ ಇವರು ಸ್ವಂತ ಮೀನಿನ ವ್ಯಾಪಾರ ಮಾಡುತ್ತಾರೆ. ಇದೀಗ ಇವರು ವಿಷ್ಣು ಪ್ರಸನ್ನ ಸಂಘದಲ್ಲಿ ಸಂಯೋಜಕರಾಗಿದ್ದು ಪಿಲಾರ್ ಒಕ್ಕೂಟದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ ಶ್ರುತಿ ಇವರು ಶಶಿಧರ್ ಹಾಗೂ ಹೇಮಾ ಇವರ ಪುತ್ರಿಯಾಗಿದ್ದು ಪ್ರೇಮನಾಥ ಇವರ
ಧರ್ಮಪತ್ನಿಯಾಗಿರುತ್ತಾರೆ. PUC ವಿದ್ಯಾಭ್ಯಾಸವನ್ನು ಹೊಂದಿದ್ದು ಇವರು ಗೃಹಿಣಿಯಾಗಿರುತ್ತಾರೆ. ಪ್ರಸ್ತುತ ಮಂಜುಶ್ರೀ ಸಂಘದಲ್ಲಿ ಕೋಶಾಧಿಕಾರಿಯಾಗಿದ್ದು ಪಿಲಾರ್ ಒಕ್ಕೂಟದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ಕುಮಾರಿ ದೀಕ್ಷಾ ಇವರು ದೀಪಕ್ ಹಾಗೂ ರೇವತಿಯವರ ಪುತ್ರಿಯಾಗಿದ್ದು PUC ವಿದ್ಯಾಭ್ಯಾಸವನ್ನು ಹೊಂದಿರುತ್ತಾರೆ. ಪ್ರಸ್ತುತ ಸ್ವ ಉದ್ಯೋಗ ಫಾಸ್ಟ್ ಫುಡ್ ವೃತ್ತಿಯನ್ನು ಮಾಡುತ್ತಿದ್ದು ಇದೀಗ ಸೌಭಾಗ್ಯ ಲಕ್ಷ್ಮಿ ಸಂಘದ ಸದಸ್ಯರಾಗಿದ್ದು ಪಿಲಾರ್ ಕಾರ್ಯಕ್ಷೇತ್ರದಲ್ಲಿ ಜೊತೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಯುತ ಸತೀಶ್ ಇವರು ಲಿಂಗಪ್ಪ ಹಾಗೂ ಕಲ್ಯಾಣಿಯವರ ಮಗನಾಗಿದ್ದು 7ನೇ ತರಗತಿ ವಿದ್ಯಾಭ್ಯಾಸವನ್ನು ಹೊಂದಿರುತ್ತಾರೆ. ಇವರು ಸೆಂಟ್ರಿಂಗ್ ಕೆಲಸವನ್ನು ಮಾಡುತ್ತಿದ್ದು ಇವರು ಮಹಾಗಣಪತಿ ಸಂಘದ ಸದಸ್ಯರಾಗಿರುತ್ತಾರೆ. ಪಿಲಾರ್ ಕಾರ್ಯಕ್ಷೇತ್ರದ ಕೋಶಾಧಿಕಾರಿಯಾಗಿ ಆಯ್ಕೆಯಾಗಿರುತ್ತಾರೆ. ಪಿಲಾರ್ ಒಕ್ಕೂಟದ ನಿಕಟಪೂರ್ವ ಪದಾಧಿಕಾರಿಗಳು ಬಹಳ ಅತ್ಯುತ್ತಮವಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಬಂದಿದ್ದು ಮುಂದಿನ 3 ವರ್ಷಗಳ ಅವಧಿಯಲ್ಲಿ ನೂತನವಾಗಿ ಜವಾಬ್ದಾರಿಯನ್ನು ಸ್ವೀಕರಿಸಲಿರುವಂಥ ಪದಾಧಿಕಾರಿಗಳು ತಮ್ಮ ಒಕ್ಕೂಟವನ್ನು ಅತ್ಯುನ್ನತ ಮಟ್ಟಕ್ಕೆ ಕರೆದೊಯ್ಯುವಂತಾಗಲಿ. ಈ ಒಕ್ಕೂಟವು ನಿಕಟಪೂರ್ವ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು. ಮಾಡೂರು ಒಕ್ಕೂಟದ ನಿಕಟಪೂರ್ವ ಪದಾಧಿಕಾರಿಗಳು, ಮಾಡೂರು ಒಕ್ಕೂಟದ ಹಳೆ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು. ಮುಂದಕ್ಕೆ ಸೋಮೇಶ್ವರ ಒಕ್ಕೂಟದ ಪದಾಧಿಕಾರಿಗಳು ತಯಾರಿಯಲ್ಲಿರಿ. ಇದೀಗ ಮಾಡೂರು ಒಕ್ಕೂಟ, ಸೋಮೇಶ್ವರ ಒಕ್ಕೂಟದ ಪದಾಧಿಕಾರಿಗಳು ಬರಬೇಕು. ಒಕ್ಕೂಟದ ಪದಾಧಿಕಾರಿಗಳ ತಮ್ಮ ಸಾರ್ಥಕ ಸೇವೆಯನ್ನು ಗೌರವಿಸಿ ಕ್ಷೇತ್ರದಿಂದ ಮಂಜೂರಾದಂಥ ಈ ಸ್ಮರಣಿಕೆಯನ್ನು ಈ ಸಂದರ್ಭದಲ್ಲಿ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಮುಂದಕ್ಕೆ ಸೋಮೇಶ್ವರ ಒಕ್ಕೂಟ ವೇದಿಕೆ ಎತ್ತ. ಮುಂದಕ್ಕೆ ಕುಂಪಲ ಒಕ್ಕೂಟ ತಯಾರಿಯಲ್ಲಿರಬೇಕು. ಕುಂಪಲ ಒಕ್ಕೂಟದ ಹಳೆಯ ಪದಾಧಿಕಾರಿಗಳು ವೇದಿಕೆ ಹತ್ತ ಬರಬೇಕು. ಗೌರವಿಸುವಂತ ಈ ಸಂದರ್ಭದಲ್ಲಿ ತಮ್ಮ ಪಾಲುದಾರ ಬಂಧುಗಳು ಚಪ್ಪಾಳೆಯೊಂದಿಗೆ ಇವರ ಮುಂದಿನ ಪದಾಧಿಕಾರಿಗಳನ್ನು ಪ್ರೋತ್ಸಾಹಿಸಿ ಮುಂದಕ್ಕೆ ಕಿನ್ಯ ಒಕ್ಕೂಟ ಹಾಗೆಯೇ ತಲಪಾಡಿ ಒಕ್ಕೂಟ ತಯಾರಿಯಲ್ಲಿರಬೇಕು. ಕಿನ್ಯ ಒಕ್ಕೂಟದ ಪದಾಧಿಕಾರಿಗಳು, ಕಿನ್ಯ ಒಕ್ಕೂಟದ ಹಳೆಯ ಪದಾಧಿಕಾರಿಗಳು ವೇದಿಕೆ ಹತ್ತ ಬರಬೇಕು. ವೇದಿಕೆ ಹತ್ತ ಬರಬೇಕು. ತಲಪಾಡಿ ಒಕ್ಕೂಟದ ಪದಾಧಿಕಾರಿಗಳು ವೇದಿಕೆ ಹತ್ತ ಬರಬೇಕು. ತಲಪಾಡಿ ಒಕ್ಕೂಟ,
ತನದರನ ತದರೆ ದಾನಿ ತೋಂತನನ ತನದರನ ತದರೆ ದಾನಿ ತೋಂತನನ ತನದರನ ತದರೆ ದಾನಿ ತದರೆ ತದಾನಿ ತದರೆ ದಾನಿ ತೋಂತನನ ತನದರನ ತದರೆ ದಾನಿ ತೋಂತನನ ತನದರನ ತದರೆ ಯಾಲೇಮೋ ಎಲೆಯಲ ಕೆಲಾಲಯ ಲೇಮೋ ಎಲೆಯಲ ಕೆಲಾಲಲ ತನದರನ ತನದರನ ತದಾನಿ ತಗದಗದಗದ ತದಾನ ತಾನ ತಾನ ತೋಂತನನ ತನದರನ ತದರೆ ದಾನಿ ತೋಂತನನ ತನದರನ ತನಿದ ಮಗ ಮಗ ಸಮ ಮಗ ತನಿದ ಮಗ ಮಗ. ನಮ್ಮ ಈ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಪೂಜಾ ಕಾವಂದ್ರ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದಗಳನ್ನು ಬೇಡುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗಣ್ಯರನ್ನು ಹೊಂದಿಸುತ್ತಾ ಈ ದಿನ ನಮಗೆ ಸೋಮೇಶ್ವರ ಒಕ್ಕೂಟಗಳ ಜವಾಬ್ದಾರಿ ಹಸ್ತಾಂತರ ಕಾರ್ಯಕ್ರಮ ನಮಗೆ ಬಹಳ ತುಂಬ ಖುಷಿಯ ವಿಚಾರವಾಗಿದೆ. ನಾನು ತುಳಸಿ ಸಂಘದ ಅಧ್ಯಕ್ಷನಾಗಿ ಕಳೆದ 14 ವರ್ಷಗಳಿಂದ ಒಳ್ಳೆಯ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸುತ್ತಾ ಬಂದಿರುತ್ತೇನೆ. ನಮಗೆ ಎಲ್ಲ ಒಕ್ಕೂಟಗಳ ಪದಾಧಿಕಾರಿ ಮೇಲ್ವಿಚಾರಕರು ಹಾಗೂ ಸೇವಾ ಪ್ರತಿನಿಧಿಗಳು ಉತ್ತಮವಾಗಿ ಸಹಕಾರ ನೀಡಿರುತ್ತಾರೆ. ಈ ಯೋಜನೆಯಿಂದ ನಾನು ತುಂಬ ಪ್ರಯೋಜನ ಪಡೆದಿದ್ದೇನೆ. ಒಟ್ಟಾಗಿ ಹೇಳುವುದಾದರೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿದೆ. ನನಗೆ ನೀಡಿದ ಉತ್ತಮ ಸಹಕಾರವನ್ನು ಮುಂದಿನ ಪದಾಧಿಕಾರಿಗಳು ನೀಡಿ ಸಹಕರಿಸಬೇಕು ವಿನಂತಿಸ್ತಾ ಗಣ್ಯರನ್ನು ಹೊಂದಿಸ್ತಾ ನನ್ನ ಈ ಮಾತಿಗೆ ವಿರಾಮ ಇಡುತ್ತೇನೆ. ಜೈ ಗ್ರಾಮಾಭಿವೃದ್ಧಿ ಯೋಜನೆ. ಎಂಗ್ಲಿಗೆ ಇನಿ ನೂತನ ಒಕ್ಕೂಟದ ಅಧಿಕಾರವನ್ನು ಹಸ್ತಾಂತರ ಮಾಡ್ತಿದ್ದೀರಿ. ನಾನು ಮಾಡೂರು ಒಕ್ಕೂಟದ ಅಧ್ಯಕ್ಷೆ ಎಂಗ್ಲ ಒಕ್ಕೂಟದ ಕುಳ್ಳಲ್ಲಿ ನೇಕ ದುಂಬುಲ ಮಾತಾ ವಲಯದ ಒಕ್ಕೂಟದ ಸದಸ್ಯರುಗಳು ಗುಂಪುಲಿನ ಪೂರ ಕ್ವಾರಿ ಪುರ್ಲುಡು ಯಶಸ್ವಿಯಾದ ನಡಪಾದು ಕೊಡ್ತೇವೆ. ಅಕ್ಲೆಗೆ ಎನ್ನ ಪರವಾದಲ ಯೋಜನೆ ಪರವಾದಲ ತುಂಬ ಹೃದಯದ ಧನ್ಯವಾದ ಕೊರ್ಪೆ. ನನ್ನ ದುಂಬುಗುದ ಒಕ್ಕೂಟನು ಎಡ್ಡ ರೀತಿಯ ನಡಪಾಯರೆ ಎಂಗ್ಲ ಮಾತ ಸದಸ್ಯರನ್ನೆಲ್ಲ ಸಹಕಾರ ಬೋರ್ಡು ದುಂಬುದ ಪದಾಧಿಕಾರಿನಕನೆಲ್ಲ ಸಹಕಾರ ಬೋರ್ಡು ನನ್ನ ದುಂಬುಗಳ ನಮ್ಮ ವಲಯನು ನಂಬರ್ 1 ವಲಯವಾದ ಮನ್ಪೆರೆ ನಿಕಲ್ನ ಮಾತೆರ್ನೆಲ್ಲ ಸಹಕಾರನು ಕೇಳಿದು ಎನ್ನರಡ್ಡು ಪಾತೆರನು ಅಂತವೆ. ಅದೇ ರೀತಿ ಹೊಂಬಾಳೆ ಅರಳಿಸುವುದರ ಮೂಲಕ ಈ ನೂತನ
ज्योतिषां प्रभुरव्ययः आलो ಶಿವಾನಿ ಶಿವಾನಿಯವರು ವೇದಿಕೆಗೆ ಬಂದು ತಮ್ಮ ಸುಜ್ಞಾನ ನಿಧಿ ಮಂಜೂರಾತಿ ಪತ್ರವನ್ನು ಪಡೆದುಕೊಳ್ಬೇಕು. ಪೂಜ್ಯರು ಕೊಡಮಾಡುವ ಈ ಸುಜ್ಞಾನ ನಿಧಿ ಶಿಷ್ಯ ವೇತವನ್ನು ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿ ಬೆಳಗುವಂತೆ ಶುಭ ಹಾರೈಸುತ್ತಾ ನೀಡುತ್ತಿದ್ದಾರೆ. ನವ್ಯ ಮುಂದಕ್ಕೆ ನವ್ಯ ಮಂಜೂರಾತಿ ಪತ್ರವನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ಳಲು ವೇದಿಕೆಯತ್ತ ತಮ್ಮ ಕೈ ಚಪ್ಪಾಳೆಯೊಂದಿಗೆ ಈ ವಿದ್ಯಾರ್ಥಿಗಳ ಬಾಳಿಗೆ ನಾವು ಶುಭವನ್ನ ಹಾರೈಸುವಂತ ಬಹಳಷ್ಟು ಸಂತೋಷದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಶ್ರೀ ಧರ್ಮಸ್ಥಳ ಕ್ಷೇತ್ರ ನಮ್ಮ ರಾಜ್ಯದಲ್ಲೇ ಪವಿತ್ರವಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದಂಥ ಸಂದರ್ಭದಲ್ಲಿ ಧರ್ಮಸ್ಥಳದ ಮಂಜುನಾಥ ಮತ್ತು ಅಣ್ಣಪ್ಪ ಮಂಜೂರ್ಲಿಯನ್ನು ಸ್ಮರಿಸಿ ತಮ್ಮ ಕಷ್ಟಗಳನ್ನು ದೂರೀಕರಿಸುವಂಥ ಒಂದು ಕಾರ್ಯಗಳು ಹಲವಾರು ವರ್ಷದ ಇತಿಹಾಸದ ಪುಟಗಳಲ್ಲಿ ನಾವು ನೆನಪು ಮಾಡುವಂಥ ಸಂಗತಿಗಳಾಗಿದೆ. ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಕೊಡುವಲ್ಲಿ ಒಂದು ವೈಶಿಷ್ಟ್ಯತೆ ಪೂರ್ಣವಾಗಿರ್ತಕ್ಕಂಥ ಒಂದು ಧಾರ್ಮಿಕ ಕ್ಷೇತ್ರ ಅಂತೇಳಿ ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತಾ ಇದೆ. ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಸಮಾಜದಲ್ಲಿರುವಂಥ ಆಗ ಮಹಾಬಲ ಕುಲಾಲರು ಗೋಪಾಲ್ ಶೆಟ್ಟಿಯವರು ಹೇಳಿದ ಹಾಗೆ ಒಂದಷ್ಟು ಆರ್ಥಿಕವಾಗಿ ದುರ್ಬಲರ ಕಣ್ಣೀರು ಒರೆಸುವಂಥ ಕಾರ್ಯಗಳನ್ನು ನಿತ್ಯ ನಿರಂತರವಾಗಿ ಅನೇಕ ವರ್ಷಗಳಿಂದ ನಾನು ತಿಳಿದ ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 1982ರಲ್ಲಿ ಹುಟ್ಟಿದಂಥ ಈ ಒಂದು ಆ ಸೇವಾ ಚಟುವಟಿಕೆ ನಿತ್ಯ ನಿರಂತರವಾಗಿ ಕಾರ್ಯಕ್ರಮಗಳು ಇವತ್ತು ಆಗ್ತಾ ಇದೆ. ಜನಜಾಗೃತಿ ವೇದಿಕೆಯ ಮುಖೇನ ಹಲವಾರು ಕುಟುಂಬ ಮದ್ಯ ವರ್ಜನಗಳ ಶಿಬಿರಗಳನ್ನು ಮಾಡಿಕೊಂಡು ತಮ್ಮೆಲ್ಲ ಕುಟುಂಬದೊಳಗೆ ಏನು ಬೇಡದ ಚಟುವಟಿಕೆ ಇದೆ, ಕುಡಿತದ ಚಟುವಟಿಕೆ ಇದೆ, ಆ ಕುಡಿತದ ಕೆಡುಕಿನಿಂದ ಆಗುವಂಥ ದುಷ್ಪರಿಣಾಮಗಳು ಯಾವುದು, ಅದನ್ನು ದೂರ ಮಾಡಬೇಕಿದ್ರೆ ಅದಕ್ಕೆ ಏನು ಮಾಡಬೇಕು ಎನ್ನುವಂಥ ಇದನ್ನು ಯೋಚನೆಯನ್ನು ಮಾಡಿಕೊಂಡು ಜನಜಾಗೃತಿ ವೇದಿಕೆಯನ್ನು ಹುಟ್ಟು ಹಾಕಿಕೊಂಡು ತಮ್ಮ ಕುಟುಂಬದ ಆ ತೊಂದರೆಗಳನ್ನು ನಿವಾರಿಸಲಿಕ್ಕೆ ಕಣ್ಣೀರೊರೆಸುವಂಥ ಕೆಲಸಗಳನ್ನು ಇವತ್ತು ಅನೇಕ ವರ್ಷಗಳಲ್ಲಿ ಮಾಡುತ್ತಾ ಮದ್ಯವರ್ಜನದ ಆ ಶಿಬಿರ ಮಾಡಿದ್ದರಿಂದ ಒಂದಷ್ಟು ವ್ಯಸನ ಮುಕ್ತಿಗಳು ಇವತ್ತು ಒಳ್ಳೆಯ ಒಂದು ಜನರಾಗಿ ಈ ದೇಶದ ಒಳ್ಳೆಯ ಪ್ರಜೆಗಳಾಗಿ ಬಾಳಿ ಬದುಕಲಿಕ್ಕೆ ಸಾಧ್ಯ ಆಗಿದೆ ಎನ್ನುವಂಥದ್ದನ್ನು ಕೂಡ ಉಲ್ಲೇಖನೀಯ ಅಂತೇಳಿ ನಾನು ಭಾವಿಸಿದ್ದೇನೆ. ಅದರೊಟ್ಟಿಗೆ ಈಗಾಗಲೇ ನಮ್ಮ ಇಸ್ಮಾಯಿಲ್ರು ಕೂಡ ಉಲ್ಲೇಖವನ್ನು ಮಾಡಿದರು. ಒಂದು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಸಾಲವನ್ನು ಪಡೆಯಬೇಕಿದ್ರೆ ಬಹಳಷ್ಟು ಕಷ್ಟಕರವಾಗಿರ್ತಕ್ಕಂಥ ಈ ಸನ್ನಿವೇಶದಲ್ಲಿ ಯಾವುದೇ ಒಂದು ಭದ್ರತೆ ಇಲ್ಲದೆ, ಯಾವುದೇ ಒಂದು ಅಡಮಾನ ಇಲ್ಲದೆ ತಮ್ಮ ಭಾರಿ ಸುಲಭ ರೀತಿಯಲ್ಲಿ ಒಂದು ಸಾಲವನ್ನು ನೀಡುವಂಥ ಒಂದು ಸಂಸ್ಥೆ ಪ್ರಥಮವಾಗಿ ಬಂದಿರತಕ್ಕಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಲಿಕ್ಕೆ ಭಾರಿ ಸಂತೋಷ ಕೂಡ ಆಗ್ತದೆ. ಭಾಳಷ್ಟು ಕುಟುಂಬಗಳು ನಿರ್ಗತಿಕರಾಗಿ ಕೂತ್ಕೊಂಡು ಯಾವುದೇ ಒಂದು ವ್ಯವಹಾರವನ್ನು ಮಾಡಲಿಕ್ಕೆ ಆರ್ಥಿಕವಾಗಿರ್ತಕ್ಕಂಥ ಸಂಕಷ್ಟಗಳು ಉದ್ಭವ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕವಾಗಿರ್ತಕ್ಕಂಥ ಸಹಕಾರವನ್ನು ಮಾಡಿದಾಗ ಆ ಕುಟುಂಬ ಮೇಲೆ ಹೇಳಲಿಕ್ಕೆ ಸಾಧ್ಯ ಎನ್ನುವಂಥ ಚಿಂತನೆಯನ್ನು ಪೂಜ್ಯ ಕಾವಂದರು ಅವರು ಮನನ ಮಾಡಿಕೊಂಡು ಜನಮಾನಸದಲ್ಲಿ ಬಿತ್ತರಿಸುವಂಥ ಕಾರ್ಯಕ್ರಮಗಳನ್ನು
ಅವತ್ತಿನಿಂದ ಇವತ್ತಿನವರೆಗೆ ಮಾಡಿಕೊಂಡು ತಮ್ಮ ಮನೆಯಲ್ಲಿ ಆಗುವಂಥ ಯಾವುದೇ ಒಂದು ಒಳ್ಳೆಯ ಮದುವೆ ಇನ್ನಿತರ ಸಮಾರಂಭಗಳಿಗೆ ಆರ್ಥಿಕವಾಗಿರ್ತಕ್ಕಂಥ ತೊಂದರೆಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ನಿವಾರಣೆ ಮಾಡಲಿಕ್ಕೆ ಸ್ವಸಹಾಯ ಗುಂಪುಗಳ ಮುಖೇನ, ಆ ಒಕ್ಕೂಟಗಳ ಮುಖೇನ ಅವರಿಗೆ ಸಹಾಯ ಹಸ್ತವನ್ನು ನೀಡುವಂಥ ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದರಿಂದ ಒಂದು ಕುಟುಂಬ, ಬಡ ಕುಟುಂಬ ಇವತ್ತು ಭಾರಿ ಒಂದು ಸಂತೋಷದಿಂದ ಆ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಬದುಕಿ ಬಾಳಲಿಕ್ಕೆ ಸಾಧ್ಯ ಆಗಿದೆ ಎನ್ನುವಂಥದ್ದನ್ನು ಕೂಡ ಇವತ್ತು ನಾವು ಖಂಡಿತವಾಗಿಯೂ ಉಲ್ಲೇಖವನ್ನು ಮಾಡಬೇಕಾದಂಥ ಸಂಗತಿಗಳು. ಅದರ ಜೊತೆಗೆ ಬೇರೆ ಬೇರೆ ಇವತ್ತು ಪ್ರಕೃತಿ ವಿಕೋಪವಾಗುವಂಥ ಈ ಕಾಲಘಟ್ಟದಲ್ಲಿ ಮಳೆಗಾಲ ಇರಬಹುದು, ಬೇರೆ ಬೇರೆ ಸಂದರ್ಭದಲ್ಲಿ ತೊಂದರೆ ಆದಾಗ ಅದಕ್ಕೆ ಶೌರ್ಯ ಎನ್ನುವಂಥ ಒಂದು ತಂಡವನ್ನು ಕಟ್ಟಿಕೊಂಡು ಅಲ್ಲಿ ಏನಾದರೂ ಅನಾಹುತಗಳಾದಾಗ ನಮ್ಮ ತಂಡದಿಂದ ಸಹಾಯ ಹಸ್ತವನ್ನು ನೀಡುವಂಥ ಮುಖೇನ ಆರ್ಥಿಕವಾಗಿರ್ತಕ್ಕಂಥ ಸಹಾಯವನ್ನು ನೀಡುವಂಥ ಕಾರ್ಯಗಳು ಅನೇಕ ವರ್ಷಗಳಿಂದ ಮಾಡಿದ್ದರಿಂದ ಇವತ್ತು ಈ ಒಂದು ಸಂಸ್ಥೆಗೆ ಬಹಳಷ್ಟು ಜನ ಬೆಂಬಲ, ಪೂರ್ಣ ಪ್ರಮಾಣದ ಪ್ರೋತ್ಸಾಹ ಸಿಗುವಂಥದ್ದು ನಮ್ಮೆಲ್ಲರ ಪುಣ್ಯ ಎಂದು ಭಾವಿಸಲಿಕ್ಕೆ ನನಗೆ ಭಾರಿ ಸಂತೋಷ ಆಗ್ತದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಇವತ್ತು ರಾಜ್ಯದ ಉದ್ದಗಲಕ್ಕೂ ಅಲ್ಲದೆ ಈಗಾಗಲೇ ನಮ್ಮ ಗೋಪಾಲ್ ಶೆಟ್ಟರು ಹೇಳಿದಾಗೆ ಕೇರಳದ ಇವತ್ತು ಕಾಸರಗೋಡು ತನಕ ಇದು ವಿಸ್ತರಿಸಿದ ಅಂತ ಹೇಳಿದರೆ ಭಾರಿ ಒಂದು ಒಳ್ಳೆಯ ಕೆಲಸಗಳು ಇವತ್ತು ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ಸೀಮಿತವಾಗಿಟ್ಕೊಂಡು, ಆ ದೇವಸ್ಥಾನಕ್ಕೆ ಸೀಮಿತವಾಗಿಟ್ಕೊಂಡು, ಮಠ ಮಂದಿರಗಳಿಗೆ ಸೀಮಿತವಾಗಿಟ್ಕೊಂಡು ಇರುವಂಥ ಸಂಸ್ಥೆಗಳನ್ನು ನೋಡಿದೆ. ಆದರೆ ಧರ್ಮಸ್ಥಳ ವಿಶೇಷತೆಯಲ್ಲಿ ವಿಶೇಷವನ್ನು ಕಂಡುಕೊಂಡು ಜನಮಾನಸದಲ್ಲಿ ನೆನಪಿಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು, ಬಡವರ ಕಣ್ಣೀರನ್ನು ಒರೆಸುವಂಥ ಕಾರ್ಯಕ್ರಮಗಳನ್ನು ಮಾಡುವಂಥ ಈ ಒಂದು ಸಂಸ್ಥೆಯಲ್ಲಿ ನಾವು ಕೂಡ ಪದಾಧಿಕಾರಿಗಳು ಆಗಿದ್ದೇವೆ ಎನ್ನುವಂಥದ್ದು ಭಾರಿ ಸಂತೋಷ. ಆ ಒಂದು ಪುಣ್ಯದ ಕಾರ್ಯದಲ್ಲಿ ನಾವೆಲ್ಲರೂ ಒಕ್ಕೂಟ ಇರಬಹುದು ಅಥವಾ ಜನಜಾಗೃತಿಯ ಪದಾಧಿಕಾರಿಗಳಿರಬಹುದು, ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪದಾಧಿಕಾರಿಗಳು ಇರಬಹುದು, ನಾವೆಲ್ಲ ಪುಣ್ಯವಂತರು ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂದರೆ ನಮಗೆ ವೈಯಕ್ತಿಕವಾಗಿ ಯಾರಿಗೂ ಏನನ್ನು ಸಹಕಾರ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಇಂಥ ಒಂದು ಧರ್ಮಸ್ಥಳ ಒಂದು ವಿಸ್ತೃತವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿಕೊಂಡು ಸರ್ವ ಜನರಿಗೂ ಸರ್ವರಿಗೂ ಈ ಸಮಬಾಳು ಸಮಪಾಲು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಧರ್ಮೀಯರಿಗೆ ಇವತ್ತು ಸಹಕಾರವನ್ನು ನೀಡುವಂಥ ಒಂದು ಸಂಸ್ಥೆ ಇದ್ದರೆ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತದೆ. ಇಂಥ ಒಂದು ಸಂಸ್ಥೆಯಲ್ಲಿ ನಾವು ಯಾರು ಈಗ ಒಕ್ಕೂಟದ ಹಸ್ತಾಂತರ ಕಾರ್ಯಕ್ರಮಗಳಾಗಿದೆ. ಆ ಕಾರ್ಯಕ್ರಮದಲ್ಲಿ ಇವತ್ತು ನಮಗೇನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ಅಕ್ಷರಶಃ ಪಾಲಿಸುವ ಮುಖೇನ ಆ ದೇವಸ್ಥಾನದ ಆ ದೇವರ ಒಂದು ಕೃಪೆಗೆ ಖಂಡಿತವಾಗಿಯೂ ನಾವು ಪಾತ್ರರಾಗ್ತೇವೆ. ಈ ಒಂದು ಸೇವಾ ಚಟುವಟಿಕೆಯಲ್ಲಿ ದೇವರನ್ನು ಕಾಣುವಂಥ ಸೌಭಾಗ್ಯ ನಮಗೆ ಬಂದಿದೆ ಅಂತೇಳಿಗೆ ನನಗೆ ಸಂತೋಷ ಆಗ್ತದೆ. ಇವತ್ತು ಒಕ್ಕೂಟಗಳು, ಇಲ್ಲಿ ಯಾವುದೇ ಪದಾಧಿಕಾರಿಗಳು ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಆ ದೇವಸ್ಥಾನಕ್ಕೆ, ಗ್ರಾಮಾಭಿವೃದ್ಧಿ ಯೋಜನೆಗೆ ಒಳ್ಳೆಯ ಹೆಸರನ್ನು ತರುವಂಥ ಕಾರ್ಯಗಳು ನಮ್ಮಿಂದ ಆದಾಗ ಆ ಧರ್ಮಸ್ಥಳದಲ್ಲಿ ಮಾಡಿರ್ತಕ್ಕಂಥ ಏನು ಸೇವೆ ಇದೆ ಅದಕ್ಕೆ ಸಾರ್ಥಕತೆ ಬರ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇಂಥ ಒಂದು ಪುಣ್ಯದ ಕಾರ್ಯದಲ್ಲಿ, ಆ ಒಂದು ಕ್ಷೇತ್ರದ ಪುಣ್ಯದ ಕಾರ್ಯಗಳಲ್ಲಿ ಭಾಗವಹಿಸಿ ನಮಗೆ ಆ ಒಂದು ದೇವರ ಸಂಪೂರ್ಣವಾಗಿ ಅನುಗ್ರಹ ಖಂಡಿತ ಸಿಗ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಇಂಥ ಒಂದು ಒಳ್ಳೆಯ ಸಂತೋಷದ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಈ ಒಂದು ಸಂಸ್ಥೆಯ ಪದಾಧಿಕಾರಿಗಳಿಗೆ, ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ವಂದನೆಯನ್ನು ಸಲ್ಲಿಸ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಇವತ್ತಿನ ನಮ್ಮ ನೂತನ ಒಕ್ಕೂಟ ಉದ್ಘಾಟನೆ ಹಾಗೂ ಪದಗ್ರಾಮನ ಸಮಾರಂಭಕ್ಕೆ ಆಗಮಿಸಿ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಅಧ್ಯಕ್ಷರು ಜನಜಾಗೃತಿ ವೇದಿಕೆ ಮಂಗಳೂರು ತಾಲೂಕು ಶ್ರೀಯುತ ಚಂದ್ರಶೇಖರ್ ಹುಚ್ಚಿಲಿ ಇವರಿಗೆ ನಾನು ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಇರುವಂತಹ ಇಸ್ವಸ್ ಆಡಿಟೋರಿಯಂ ಹಾಲಿನ ಮಾಲಕರು ಹಾಗೂ ಜನಜಾಗೃತಿ ವೇದಿಕೆಯ ನಿಕಟಪೂರ್ವ ಅಧ್ಯಕ್ಷರು ಕಾಸರಗೋಡು ಶ್ರೀಯುತ ಗೋಪಾಲ್ ಶೆಟ್ಟಿ ಹರಿಬೈಲ್ ಇವರಿಗೆ ಕೂಡ ನಾನು ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ.
ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿದ್ದು ನಮಗೆಲ್ಲ ಸೂಕ್ತ ಮಾಹಿತಿ ಮಾರ್ಗದರ್ಶನವನ್ನು ನೀಡಿದಂತಹ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾದ ಶ್ರೀಯುತ ಮಹಾಬಲ್ ಕುಲಾಲ್ ಸರ್ ಇವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ನಮ್ಮ ಕೇಂದ್ರ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಯುತ ಸತೀಶ್ ದೀಪಂ ಇವರಿಗೂ ಕೂಡ ನಾನು ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ತಲಪಾಡಿ ಅಧ್ಯಕ್ಷರಾದಂತಹ ಶ್ರೀ ಇಸ್ಮಾಯಿಲ್ ಇವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರಾದ ಶ್ರೀಮತಿ ಮಾಲಿನಿ ನಾರಾಯಣ್ ಪೂಜಾರಿ ಇವರು ಕಿನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಇವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಅದೇ ರೀತಿ ಸರ್ವ ಸದಸ್ಯರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಕೊಡುತ್ತಾ ಅದೇ ರೀತಿ ಎಲ್ಲ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ನೀಡಿದಂಥ ವಿಶ್ವಾಸ್ ಹಾಲಿನ ಮಾಲಕರಿಗೆ ಕೂಡ ಅದೇ ರೀತಿ ನಮ್ಮ ಇಲ್ಲಿ ಬಂದಂಥ ಮೈಕ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಅದೇ ರೀತಿ ನಮ್ಮ ಒಂದು ಹಬ್ಬಕ್ಕ ಇವರ ಕೂಡ ಅದೇ ರೀತಿ ಫೋಟೋದವರಿಗೆ ಕೂಡ ನಾನು ಧನ್ಯವಾದವನ್ನು ಬಯಸುತ್ತಾ ಇಲ್ಲಿಗೆ ಧನ್ಯವಾದವನ್ನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ತಾಲೂಕಿನ ಗೌರವಾನ್ವಿತ ಯೋಜನಾಧಿಕಾರಿಯಾದ ಶ್ರೀಯುತ ಚೆನ್ನಕೇಶವ ಸರ್ ಇವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ನಿರೂಪಣೆಯನ್ನು ಮಾಡಿಕೊಟ್ಟಂತ ನಮ್ಮ ಉಳ್ಳಾಲ ಹೊಲದ ಮೇಲ್ವಿಚಾರಕರಾದ ಶ್ರೀಮತಿ ಜಯಂತಿ ಹಾಗೂ ಮಾಡೂರು ಒಕ್ಕೂಟದವರಾದ ದೀಪಿಕಾ ಇವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ